ಹಾಯ್, ಯಾರಿದ್ದೀರಾ? ಯಾರಿದ್ದೀರಾ? ಹಾಯ್ ಜಾನುಸಿ ಸಾಯ್, ವೆಲ್ಕಮ್. ಹಾಯ್ ಹಾಯ್. ಹಾಯ್ ಹಾಯ್ ದಿನಕರ್ ಅವರೇ, ಹಾಯ್ ವೆಲ್ಕಮ್. ಜಾನ್ವಿಸ್ ಇಸ್ ಲೈಕ್ ಡನ್. ದಿನಕರ್ ಬ್ರದರ್ ನಮಸ್ಕಾರ ಅಕ್ಕ, ನಮಸ್ಕಾರ. ನಾ ಬಂದೆ, ಬನ್ನಿ ಬನ್ನಿ. ಲೈಕ್ ಕೊಟ್ಟಿಲ್ಲ ಅಂದ್ರೆ ಒಂದು ಲೈಕ್ ಕೊಡಿ ಆಯಿತಾ? ಒಂದು ಲೈಕ್ ಕೊಡಿ. ಜಾನ್ವಿಸಿಸ್ ಒಂದು ಲೈಕ್ ಕೊಡಿ, ಲೈಕ್ ಕೊಟ್ಟಿಲ್ಲ ಅಂದರೆ. ದಿನಕರ್ ಬ್ರದರ್ ಒಂದು ಲೈಕ್ ಕೊಡಿ, ಲೈಕ್ ಕೊಟ್ಟಿಲ್ಲ ಅಂದರೆ. ಹಾಂ ಬೇಟಾ, ಅಣ್ಣ ಸಾಂಡ್ ಇರ್ನಾಂಡ ಸನ್ನಿತ್ 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 ಜಾ ಅವಸ್ಥಿತ. ಲೈಕ್ ಕೊರಿಯ, ಥ್ಯಾಂಕ್ ಯು. ಬಂದ ಮಗ, ಬಂದ ಬಂದ ಬಂದ. ಒಂದು ನಿಮಿಷ. ಚೆನ್ನ 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 ದೂರ ಒಪ್ಪಿನಿ ಹಂಗೆ ಬಂಗಾರ. ದಿನಕರಣ ಒಣಸಾಂಡೆ ಇದಾದ ಸ್ಪೆಷಲ್. ಮಗ ಬಂದ ಓನಿವಂಗ ನೆರಿಯಲೇನೆ ಪಕ್ಕ ಅದೇ ನೆರಿಯಲೆ ಮೊಬೈಲ್ ಕೊರಡ್ಚಿತ್ತ ಓದಿದ. ಟ್ಯೂಷನ್ ಟೀಚರ್ ಮಗನಿಗೆ ಬಿಟ್ಟು ಹೋಗ್ತಾರೆ. ಇಲ್ಲ ಇಲ್ಲಿ ಹತ್ರ ಮನೆ, ಪಕ್ಕದ ಮನೆಯಲ್ಲಿ, ಪಕ್ಕದ ಮನೆ. ಅಪ್ಪು ಸ್ವರ್ಗ ಅರಿನಸಿ ಸಾಯಿ. ನಾನು ಅಪ್ಪು, ಗೊತ್ತಾಯ್ತಾ? ಗೊತ್ತಾಯ್ತು ಅಪ್ಪು, ನಿಮ್ದು ಗುರ್ತುಂಟು. ಒಂದು ಲೈಕ್ ಕೊಡಿ ಆಯಿತಾ? ದಾಲ್ ರೈಸ್ ಇಂಕ್ಲವ್ವಿ, ಇಂಕ್ಲವ್ವಿ ದಿನಕರಣ. ಹೌದಾ, ಸರಿ. ಇಂಕ್ಲವ್ವಿ ಅಪ್ಪು ಸ್ವರ್ಗ ಅವರೇ, ಒಂದು ಲೈಕ್ ಕೊಡಿ. ಈಗ ಓದಿ ಬಂದು ಮೊಬೈಲ್ ನೋಡಬಾರ್ದು. ಹಾಂ ಕೊರಡ್ಚೆ. ಹಾಯ್ ಅಪ್ಪು ಎಮ್, ಹಾಯ್ ವೆಲ್ಕಮ್. ಲೈಕ್ ಡನ್, ಥ್ಯಾಂಕ್ ಯು. ಲೈಕ್ ಕೊಡಿ ಹರಿನೇ ಮೇಡಮ್. ಹಾಂ ಮೊಬೈಲ್ ಕೊರಿಯಡ್ಡ ಜಾಗ್ರತೆ ಇತ್ತ ಓದು ಜಪ್ಪರುಂಡು. ಹಾಂ ಇಂಚುಕೊರ್ಲೆ ಮೊಬೈಲ್. ಥ್ಯಾಂಕ್ ಯು ಸೋ ಮಚ್ ಅರಿನಾ ಮೇಡಮ್. ಪಾಪ ಬಂದ ಎಕ್ಸಾಮ್ ಆಗೋವರೆಗೆ ಕಷ್ಟ. ಯೊಬ್ಬ ದೇವರೇ ಎಂತ ಕೊಟ್ಟಿದ್ದಾರೆ ನಮಗೆ. 10ನೇ ಕ್ಲಾಸ್ ಅವರಿಗೆ ಕೂಡ ಅಷ್ಟು ಇಲ್ಲ ಅಂತ ಅನಿಸುತ್ತೆ, ಅಷ್ಟು ಕೊಟ್ಟಿದ್ದಾರೆ. ಎಂಥ ಜನಗಳಪ್ಪ ದೇವರೇ. ಹೇಳಿ ಮೇಡಮ್, ಮಕ್ಕಳಿಗೆ ಫೋನ್ ಕೊಡಬೇಡಿ. ಹೌದು, ಸ್ವಲ್ಪ ಓದಲಿಕ್ಕೆ ಹೇಳಿ. ಹೌದು, ಕೊಡಬಾರ್ದು. ಊಟ ಮಾಡಿದ್ರೆ ಮೇಡಮ್? ಊಟ ಮಾಡಿದೆ. ಇದು ಯಾರು ಅಪ್ಪು ಎಮ್ಮು? ಇದು ಅಪ್ಪು ಸ್ವರ್ಗ ಬೇರೆ, ಅಪ್ಪು ಎಮ್ ಬೇರೆ ಅಲ್ವಾ? ಅಪ್ಪು ಎಮ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ? ಊಟ ಆಯಿತು ನಂದು. ಲೈಕ್ ಕೊಡಿ ಆಯಿತಾ ಅಪ್ಪು ಎಮ್ ಅವರೇ? ಇವತ್ತೇನು ಬಾ ಅವರಿಗೆ ಹುಷಾರಿಲ್ಲ, ಜ್ವರ ಹೋಗಿಲ್ಲ. ಲೈಕ್ ಡನ್, ಥ್ಯಾಂಕ್ ಯು ಅಪ್ಪು ಎಮ್ ಅವರೇ. ರಜೆಯಾ? ಇಲ್ಲ ಜ್ವರಕ್ಕೆ ಹೋಗಿಲ್ಲ ಅವರು.
ಮತ್ತು ಜೋರಾದರೆ ನಾನೇ ಭಂಗ ಬರಬೇಕಲ್ವ. ತಿರುಬೋಕಿ ಆಂಟಿ ಬಂದ್ಲು. ಮೂರು ಬಿಟ್ಟ ವಿಷ ಅಲ್ವಾ ನೀನು ವಿಷ ಅಲ್ವಾ? ವರ್ಷ ನನ್ನ ಮಗನೇ ವಿಷ ಅಲ್ವಾ ನೀನು? ಹಾಯ್, ಇದು ವಿಷ ಗೊತ್ತಾಯ್ತಾ? ಹಾಯ್ ಎಲ್ಪ್ ಭವ್ಯ ಸಿಸ್, ರೆಸ್ಟ್ ಮಾಡೋಕೆ ಹೇಳಿ. ರೆಸ್ಟ್ ಮಾಡ್ತಾ ಇದ್ದಾರೆ. ಭವ್ಯ ಸಿಸ್ ಒಂದು ಲೈಕ್ ಕೊಡಿ ಆಯಿತಾ? ಭವ್ಯ ಸಿಸ್ ಇವತ್ತು ಲೈವ್ ಬಂದಿಲ್ಲ, ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ಭವ್ಯ ಸಿಸ್. ಮಕ್ಕಳಿಗೆ ತುಂಬ ಓದಲಿಕ್ಕೆ ಬರೀಲಿಕ್ಕೆ ಎಪ್ಪೋ ದೇವರೇ ಇದೇ ಆಯಿತು ನಂದು. ಭವಿಷ್ಯಸ್ ಒಂದು ಲೈಕ್ ಕೊರ್ಲೇವೆ. ರೆಸ್ಟ್ ಮಾಡೋಕೆ ಹೇಳಿ. ಹೌದು, ಎಸ್ ಮ್ಯಾಮ್. ನನ್ನ ನಿಜವಾದ ನೇಮ್ ತಸಂತ್ ಮಂಜುನಾಥ್ ತಪ್ಪು ಸ್ವರ್ಗ. ಹೌದಾ? ನಿಮಗಷ್ಟೇ ಅಲ್ಲ ಮೆಸೇಜು ಹಾಕೋದು ಅಕ್ಕ. ಹೌದು, ನಮಗೆ ಅಷ್ಟೇ ಅಲ್ಲ ಅವನು ಹಾಕೋದು. ಅವನು ಯಾರು ಗೊತ್ತಾ? ಇವನು ಯಾರು ಗೊತ್ತಾ ನಿಮಗೆ? ಗೊತ್ತುಂಟ ನಿಮಗೆ? ಅವನು ಆಯಿ ಅಂತ ಇದ್ದಾನಲ್ವಾ, ಅವನು ವಿಷ. ಸುಮಾ ಲೈಫ್ ಸ್ಟೈಲ್ ಮೋಕವರ್. ಹಾಯ್ ಯಾರಿನ ಶೀಸ್. ಹಾಯ್ ಸುಮಾ ಅವರೇ, ವೆಲ್ಕಮ್. ನಿಮಗೆ ಲೈಕ್ ಕೊಡಿ ಒಂದು ಸುಮಾ ಅವರೇ. ಬ್ಲೂ ಕೊಡ್ತೀನಿ ಆಯಿತಾ? ಬ್ಲೂ ರಿಮೂವ್ ಮಾಡಿದೆ, ಸಾರಿ. ಅಪ್ಪು ಅವರೇ ಸೂಪರ್, ಥ್ಯಾಂಕ್ ಯು ಅಪ್ಪು ಅವರೇ. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಊಟ ಆಯಿತಾ? ಊಟ ಆಯಿತು ಸುಮಾ ಅವರೇ, ನಿಮ್ದು ಆಯಿತಾ? ಅಪ್ಪು ಅವರೇ, ಅಪ್ಪು ಎಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹೆಲ್ಪ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ರಚನೆ ಸಿಸ್, ಹಾಯ್ ರಚನೆ ಸಿಸ್, ವೆಲ್ಕಮ್ ರಚನೆ ಸಿಸ್. ಇವಳು ನಾಟಕ ಮಾಡ್ತಿದ್ದಾರೆ ನಂಬರ್ 1. ನಿಜವಾಗಿ ಇವಳು ನಾಟಕದಲ್ಲಿ ಮಂತರ ಆಗಬೇಕಿತ್ತು. ಮೂರು ಬಿಟ್ಟ ಪಾಪಿ, ನಿನಗೆ ನಾನು ಹೇಗೆ ಅಂತ ನಂಗೆ ಗೊತ್ತು. ನಿನಗೆ ಯಾಕೆ ಅದೆಲ್ಲ? ಆಯಿ ನೀನು ವಿಷ ಅಲ್ವಾ? ನೀನು ವಿಷ ಹೌದಾ ಅಲ್ವಾ? ಆಯಿ ನೀನು ವಿಷ ಗೊತ್ತು ನನಗೆ. ನಾನು RR ಅವರ RRR ಅವರ ಲೈವಲ್ಲಿ ನೋಡಿದ್ದೀನಿ ನಿನ್ನನ್ನು. ನೀನು ವಿಷ ಅಲ್ವಾ? ನಿನಗೆ ಮರೆಯದಂತೂ ಖಂಡಿತ ಇಲ್ಲ ನೋಡು. ನೈಸ್ ಲೈವ್. ಹರೇ ಕೃಷ್ಣ ಹರೇ ಕೃಷ್ಣ. ನಾನು ನಾಟಕ ಮಾಡ್ತೀನಿ, ಏನು ಮಾಡ್ತೀನಿ? ನೀನು ಯಾರೋ ಕೇಳಿಕೆ ನೀನು ಯಾರೋ ಕೇಳಿಕೆ. ನಾಟಕ ಮಾಡಿ ಜೀವನ ಮಾಡ್ತೀನಿ, ನಾಟಕ ಮಾಡಿದೆ ಏನೋ ಮಾಡ್ತೀನಿ. ನೀನು ಯಾರು ನೀನು? ರಚನೆ ಸಿಸ್, ಥ್ಯಾಂಕ್ ಯು. ನೈಸ್ ಸುಮಾ ಅವರೇ, ಥ್ಯಾಂಕ್ ಯು ರಚನೆ ಸಿಸ್, ಥ್ಯಾಂಕ್ ಯು. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಕಮೆಂಟ್. ಊಟ ಆಯ್ತಾ ಅರಿನಾ ಮೇಡಮ್? ಊಟ ಆಯಿತು. ಅಪ್ಪು ಎಮ್. ಇದು ಯಾರು? ಸುದೀಪ್ ಅಣ್ಣನಾ? ಸುದೀಪ್ ಹೀರಾ? ರಚನೆ ಸಿಸ್, ಥ್ಯಾಂಕ್ ಯು. ಸುಮ ಸಿಸ್, ಥ್ಯಾಂಕ್ ಯು. ರಚನೆ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸೂಪರ್. ಹೈಡ್ ಮಾಡಬೇಡಿ. ಅವನು ಏನು ನನ್ನನ್ನು ಇದು ಮಾಡ್ತಾನೆ ಅಂತ ನಾನು ನೋಡ್ತೀನಿ. ಅಪ್ಪು ಸ್ವರ್ಗ ಅವರೇ, ಹೈಡ್ ಮಾಡಬೇಡಿ. ಹೈಡಂತೂ ಖಂಡಿತ ಮಾಡಬೇಡಿ ಅವನನ್ನು. ಅವನು ವಿಷ ಗೊತ್ತಾಯ್ತಾ? ಕಮ್ಮಿದವನಲ್ಲ. ಹೈಡ್ ಮಾಡಬೇಡಿ, ಹೈಡ್ ಮಾಡಬಾರ್ದು. ಏನು ಮಾಡ್ತಾನೆ ನೋಡ್ತೀನಿ ನಾನು. ಅವನು ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅವನಿಗೆ? ನನಗೆ ರಚನೆ ಸಿಸ್, ಥ್ಯಾಂಕ್ ಯು. ಸುಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಹರೇ ಕೃಷ್ಣ. ಲೈಕ್ ಡನ್, ಥ್ಯಾಂಕ್ ಯು ಸುಮಾ ಅವರೇ, ಥ್ಯಾಂಕ್ ಯು. ಊಟ ಆಯ್ತಾ ರೀನಾ ಮೇಡಮ್? ಇದು ನಮ್ಮ ಇವರ ಸೂಪರ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು. ಮಂತಾರೆ ಹಾಲಾಗಿ ಹೋಗ್ತಾರೆ ಅಂತೆ. ಹೌದು, ಅವನು ಹಾಲಾಗಿ ಹೋಗ್ತಾನೆ. ಬಿಡಿ ಜಾನಿಸಿಸ್. ಗುಡ್ ಸೂಪರ್ ಲೈವ್. ಥ್ಯಾಂಕ್ ಯು ಸೋ ಮಚ್. ಬಿಡಿ, ನಾನು ಹೈಡ್ ಮಾಡಿದ್ದೇನೆ. ಹೈಡ್ ಮಾಡಬೇಡಿ. ಹೈಡು ಖಂಡಿತವಾಗ್ಲೂ ಮಾಡಬೇಡಿ. ಹರೇ ಕೃಷ್ಣ ಅಂತಿದ್ದಾರೆ. ಸೂಪರ್, ವೆರಿ ನೈಸ್ ಅಂತಿದ್ದಾರೆ. ಹೈಡ್ ಮಾಡಬೇಡಿ ಅಣ್ಣ, ಟೈಮ್ ಔಟ್ ಕೊಡಿ. ಹೌದು, ನೈಸ್ ಲೈವ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ರಚನೆ ಸಿಸ್, ಥ್ಯಾಂಕ್ ಯು. ಹೈಡ್ ಮಾಡಬೇಡಿ ಅಷ್ಟೇ. ರಚನೆ ಸಿಸ್, ಥ್ಯಾಂಕ್ ಯು. ಸುಮಾ ಅವರೇ, ಥ್ಯಾಂಕ್ ಯು. ಕಸ ಗುಡಿಸುವ ಕೆಲಸವೂ ನಾನು ಮಾಡ್ತೀನಿ. ಏನಾಯಿತು? ಅದು ಒಂದು ಕೆಲಸವೋ? ಕಸ ಗುಡಿಸೋದು ಒಂದು ಕೆಲಸ, ನೆಲ ಒರೆಸೋದು ಒಂದು ಕೆಲಸ, ಎಲ್ಲನೂ ಒಂದು ಕೆಲಸನೇ ಅಲ್ವಾ? ಅದರಲ್ಲಿ ಕೀಲು ಮೇಲೆ ಏನಿದೆ ಅಲ್ವಾ? ಜೀವನಕ್ಕಾಗಿ ನಾವು ಕದ್ಕೊಂಡು ತಿನ್ನಬಾರ್ದು, ನಿನ್ನಾಗೆ ನಾಚಿಕೆ ಬಿಟ್ಟು ಇರಬಾರ್ದು ಅಷ್ಟೇ. ಕೆಲಸ ಯಾವುದಾದ್ರೇನು? ಕೆಲಸ ಗುಡಿಸ್ಬೋದು, ನೆಲ ಒರೆಸ್ಬೋದು, ಕೆಲಸವೇ ಅಲ್ವಾ? ನಿನ್ನಂತ ನಾಚಿಕೆಟ್ಟವನ ಥರ ಅಲ್ವಾ ಅಂಥವರು 1000 ಬರ್ತಾರೆ ಅಲ್ವಾ? ಸುಶಾಂತ್ ಮಂಜುನಾಥ್ ಅವರಂತೆ ಅಪ್ಪಸ್ವರ್ಗ. ಹೌದು, ಸಮಾಧಾನಕರ ಊಟ ಇರಲಿ, ತುಂಬ ನಿಧಾನ ಇರಲಿ. ಶಿವ ಅವರೇ, ಹಾಯ್ ಶಿವ ಅವರೇ, ವೆಲ್ಕಮ್. ಬರೇ ಬ್ಯಾಡ್ ಕಮೆಂಟ್ ಆಗ್ತಾನೆ ಮ್ಯಾಮ್. ಹೌದು, ಆಗ್ತಾನೆ, ನೋಡುವ.
ಅವನು ಏನು ಮಾಡ್ತಾನೆ ನೋಡುವ. ಅವನು ತಿರುಗಿ ಬಿಟ್ಟವನು ಇರಬೇಕು. ಅವನು ತಿರುಗಿ ಬಿಟ್ಟೇ ಬಂದಿದ್ದಾನೆ, ಅದಕ್ಕೆ ನಾವು ಯಾಕೆ ಹೆದರ್ಕೋಬೇಕು? ಜೈ ಅಕ್ಕ, ಹಾಯ್ ಬೆಷ್ಟು ತಮ್ಮ, ವೆಲ್ಕಮ್, ನೈಸ್ ಲೈವ್, ನೈಸ್, ಥ್ಯಾಂಕ್ ಯು. ಓದಲೇಬೇಡಿ ಮೆಸೇಜ್, ಓದೋದಿಲ್ಲ ಅದೇ, ಓದಬೇಡಿ ಮೆಸೇಜು, ಹಾಳಾಗಿ ಹೋಗಲಿ ಅವರು ಅಷ್ಟೇ. ರಚನಕ್ಕ ಹಾಯ್ ಅಂತಿದ್ದಾರೆ. ರಚನಾ ಸಿಸ್ ಥ್ಯಾಂಕ್ ಯು. ಜಾನು ಅಕ್ಕ ಅಂತಿದ್ದಾರೆ. ರಚನಾ ಸಿಸ್ ಥ್ಯಾಂಕ್ ಯು. ರಚನಾ ಅಕ್ಕ ಊಟ ಆಯ್ತಾ ಅಂತಿದ್ದಾರೆ. ಓಕೆ ಮಾಡಲ್ಲ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಬಿಗ್ ಬಾಸ್ ಏನೇನು ಹೇಳ್ತಾ ಇದ್ದಾನೆ, ಬಾಯ್ ಬಡ್ಕೊಳ್ಳಿ ನಾಯಿಗಳು. ಹೌದು, ಸೂಪರ್, ಥ್ಯಾಂಕ್ ಯು. ಊಟ ಆಯ್ತು, ಇನ್ನೂ ಆಗಿಲ್ಲ ಬೆಸ್ಟು ಅಂತಿದ್ದಾರೆ. ಉಪದ್ರ ಮಾಡುವವರು ವೇದಾಂತ ಮಾತಾಡೋದು. ಹೌದು, ಹಾಯ್ ಅಂತಿದ್ದಾರೆ ಬೆಸ್ಟು. ರಚನಾ ಅಕ್ಕ, ಪಾಪು ಊಟ ಆಯ್ತಾ, ಏನು ಮಾಡ್ತಿದ್ದಾಳೆ, ನಿಮ್ಮದು ಏನು ಊಟ ಆಯಿತು ಅಂತಿದ್ದಾರೆ ನೋಡಿ ಬೆಸ್ಟು. ರಚನಾ ಸಿಸ್ ಥ್ಯಾಂಕ್ ಯು ಅಪ್ಪು, ವೆರಿ ನೈಸ್ ಅಂತಿದ್ದಾರೆ. ಸೂಪರ್, ಊಟ ಲೇಟ್ ಅಕ್ಕ ಅಂತಿದ್ದಾರೆ. ಬಂದ ಜನಾರ್ದನ, ಹೌದು, ಜಯ ಜನಾರ್ದನ, ಜಯ ಜನಾರ್ದನ, ನೈಸ್ ಅಂತಿದ್ದಾರೆ. ಸೂಪರ್ ನೈಸ್ ಲೈವ್ ಅಂತಿದ್ದಾರೆ. ಈ ವಿಷಾನಿಗೆ ಉಂಟಲ್ವಾ, ಎಲ್ಲಿ ಸಿಕ್ಕಿದ್ರೂ ಚಪ್ಪಲಲ್ಲಿ ಹೊಡಿಬೇಕಾಯ್ತಾ. ಅವ್ನು ಯಾವ ಊರಿನವರಾದರೂ ಸರಿಯಾಗಿ ಅವನದು ಮೆಸೇಜ್ ಇದು ಮಾಡ್ತೀನಿ, ಪಿನ್ ಮಾಡ್ತೀನಿ ನೋಡಿ. ಪಿನ್ನಿಗೆ ಚಪ್ಪಲಲ್ಲಿ ಹೊಡೀರಿ, ಎಲ್ಲರೂ ಬಂದು ಪಿನ್ನಿಗೆ ಬಾಯಿ ಬಂದಾಗಿ ಹೊಡೀರಿ, ಚಪ್ಪಲಿಂದ ಹೊಡೀರಿ ಅವನಿಗೆ. ವಿಷ, ಇದು ವಿಷ, ಗೊತ್ತಾಯ್ತಾ, ಇದು ವಿಷ. ಥ್ಯಾಂಕ್ ಯು ಸೋ ಮಚ್ ರಚನಾ ಸಿಸ್, ಥ್ಯಾಂಕ್ ಯು. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ. ಹಾಯ್ ಮಿಲ್ಗರ್ ಬ್ರೂ ಅಂತಿದ್ದಾರೆ ನೋಡಿ. ಮಿಲ್ಗರ್ ತಮ್ಮ, ಹಾಯ್ ತಮ್ಮ, ವೆಲ್ಕಮ್ ತಮ್ಮ. ಹಾಯ್, ನಿಮ್ಮ ಮಾತಲ್ಲಿ ನಿಗವಿರಲಿ, ಮತ್ತೆ ನಡೆಯೋದೇ ಬೇರೆ, ನೆನಪು ಇಟ್ಕೋ ಅಂತಿದ್ದಾರೆ. ರಚನಾ ಸಿಸ್ ಥ್ಯಾಂಕ್ ಯು ಅಪ್ಪ ಅವರು, ಸೂಪರ್. ಈ ಸುದೀಪಣ್ಣ, ಈರಾ, ಸುಮಕ್ಕ ಅಂತಿದ್ದಾರೆ. ಜನಾರ್ದನ್ ಅಂತೆ ಬಂದರು, ಹೌದು, ಹ್ಯಾಪಿ ನವರಾತ್ರಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಅಪ್ಪ ಅವರು, ಸೂಪರ್ ಸಪೋರ್ಟ್ ಮೇಡಮ್. ಇದು ಯಾರು ಅಪ್ಪು ಎಮ್ಮ ಅಂತಲೇ ಗೊತ್ತಾಗಲ್ಲಲ್ವ ನನಗೆ. ಸೂಪರ್, ನವರಾತ್ರಿಯ ಶುಭಾಶಯಗಳು ಅಂತಿದ್ದಾರೆ. ಹ್ಯಾಪಿ ನವರಾತ್ರಿ ರಚನಾ ಅಕ್ಕ ಅಂತಿದ್ದಾರೆ. ನಾನು ಯಾವಾಗಲೂ ಬರ್ತೀನಿ, ಎಷ್ಟೊತ್ತಿಗೂ ಬರ್ತೀನಿ. ನೀನು ಯಾರೋ ಬಡ್ಡಿ ಮಗ, ನೀನು ಕೇಳಲಿಕ್ಕೆ ನನಗೆ. ನೀನು ಯಾರೋ ಮೂರು ಬಿಟ್ಟ ನಾಯಿ ಪಾಪಿ ಜನ್ಮದವನು, ಬೀದಿಯಲ್ಲಿ ಚರಂಡಿಯಲ್ಲಿ ಹುಟ್ಟಿದವನು. ನೀನು ಯಾರು? ನಾನು ಯಾವಾಗಲೂ ಬರ್ತೀನಿ, ಇಡೀ ದಿನ ಬರ್ತೀನಿ. ನೀನು ಯಾರೋ ಕೇಳಲಿಕ್ಕೆ ನನಗೆ? ನಿನ್ನಂಥವನು, ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಅಕ್ಕ ನಿಂದು. ಜಾನ್ವಿ ಅಕ್ಕ, ಹೆಪ್ಪಿ ನವರಾತ್ರಿ. ತು ಹುಡುಗಿ ವಿಷಯ ಲೈವಲ್ಲಿನಲ್ಲಿ ಮಾತಾಡಬೇಡಿ, ಆಗಲ್ಲ. ಅವನು ವಿಷ ಅಂತ, ಅವನು ವಿಷ. ಎಲ್ರು ಹೋಗಿರಿ ಪಿನ್ನೈಡಿಗೆ. ಹ್ಯಾಪಿ ಮನಸೆ ವಿಶ್ವಕರ್ಮ, ಹೌದು, ಸೂಪರ್. ನೈಸ್ ಲೈವ್, ಪಿನ್ನೈಡಿಗೆ ಗಿಫ್ಟ್ ಡನ್, ಸೂಪರ್, ಬೆಸ್ಟ್, ಥ್ಯಾಂಕ್ ಯು ನಿಮಗೆ ಅಂತಿದ್ದಾರೆ. ಹರೇ ಕೃಷ್ಣ ಅಂತಿದ್ದಾರೆ. ಸುಮಕ್ಕ ಅಂತಿದ್ದಾರೆ ನೋಡಿ, ನಮ್ಮ ಮಿಲ್ಗಾರ್ ತಮ್ಮ, ಸೂಪರ್ ಸಪೋರ್ಟರ್. ರಚನೆ ಸಿಸ್ ಬೆಸ್ಟ್ ಅವರು, ಥ್ಯಾಂಕ್ ಯು, ನೈಸ್. ಮಿಲ್ಗಾರ್ ಬ್ರೂ ಅಂತಿದ್ದಾರೆ. ಅಪ್ಪು ಅವರು, ಯಾರು ಒಬ್ಬರಲ್ಲಿ ಒಬ್ಬರು ಇರಬೇಕು, ಯಾರೋ ಒಬ್ಬರಲ್ಲಿ ಒಬ್ಬರು ಇರ್ತಾರೆ. ಯಾಕಂದರೆ ಮಾಡಿದ್ದನ್ನು ಮಾರಾಯ, ಗೊತ್ತಾಯ್ತಾ. ಇವಾಗ ಅಹಂಕಾರ ಇದೆ, ಎಲ್ಲನೂ ಇದೆ. ಒಂದು ದಿನ ಮೇಲೆ ಒಬ್ಬ ನೋಡ್ತಾ ಇರ್ತಾನೆ ಅಲ್ವಾ. ಕಟ್ಟಿಟ್ಟ ಬುತ್ತಿ ಯಾವತ್ತೂ ಇಲ್ಲಿಂದ ಬರ್ತದೆ, ಅದು ದೇವ್ರಿಗೆ ನೋಡ್ಕೊಳ್ಳೋದು ಅಷ್ಟೇ. ಸುಮಾರು ತಂಗಿ, ಎಲ್ಲರೂ ಕೇಳಿ ಅಭ್ಯಾಸ, ಎಲ್ಲರನ್ನು ಕೇಳಿ ಅಭ್ಯಾಸ. ಸೂಪರ್, ಸುಮ್ಮನೆ ಉಪದ್ರ ಮಾಡೋದು ಕೆಲಸ ಕೊಲ್ಲಕ್ಕೂ. ಹೌದು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಇನ್ನೂ ಸರಿಯಾಗಿ ಉಗಿರಿ ಮ್ಯಾಮ್, ಬಿಡಬೇಡಿ. ಉಗಿಯುವುದಲ್ಲ, ಅಂಥವ್ರಿಗೆ ಏನು ಹೇಳಬೇಕು ಅದೇ ಹೇಳ್ತೀನಿ. ಎಂತ ಹೇಳ್ತೀರಿ ತಮ್ಮ ಅಂತಿದ್ದಾರೆ. ಅಭ್ಯಾಸ ಆಗಿದೆ. ಪಿನ್ ಐ ಡಿ ಗಿಫ್ಟ್ ಡನ್ ಅಂತ. ಪಿನ್ ಐ ಡಿಗೆ ಗಿಫ್ಟ್ ಡನ್ ಮಾಡಬೇಡಿ, ಅವನಿಗೆ ಚಪ್ಪಲಿಯಿಂದ ಬಡೀರಿ. ಹಾಯ್ ಅಂತ ವಿಷ ಅಂತ ಇದ್ದಾನೆ ನೋಡಿ, ವಿಷ ಅಂತ ಇದ್ದಾನೆ. ಹಾಯ್, ಅವನಿಗೆ ಚಪ್ಪಲಿಯಿಂದ ಹೊಡೀರಿ. ಸೂಪರ್, ಥ್ಯಾಂಕ್ ಯು ದೇವರೇ. ಸೂಪರ್ ರಚನೆ ಸಿಸ್, ಥ್ಯಾಂಕ್ ಯು. ವಿಷ ಒಬ್ಬ ಥರ್ಡ್ ಕ್ಲಾಸು, ನಾನು ನನ್ನ ಮಗ. ಅವನು ವಿಷ ಥರ್ಡ್ ಕ್ಲಾಸೇ, ಅವನೇ ಇವನು. ಹಾಯ್ ಅಂದರೆ ಅವನೇ, ನನಗೆ ಗೊತ್ತು. ಅವನು ಎಂತ ಗೊತ್ತಾ, ಬೇರೆ ಲೈವಲ್ಲಿ ವೇದಾಂತ ಮಾತಾಡ್ತಿರ್ತಾನೆ. ಅಯ್ಯೋ ಅಕ್ಕ 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 ಅಂತ, ಬೇರೆ ಹೆಣ್ಮಕ್ಳಿಗೆ, ಇನ್ನೊಬ್ಬರ ಹೆಣ್ಮಕ್ಳಿಗೆ ಇಂಥದ್ದೇ ಗಲೀಜು ಮಾತಾಡಿದವನು. ನಿನಗೆ ನಿನಗೆ ಜೋರು ಬರ್ತಾ ಇದೆ ಅಲ್ವಾ, ಅಲ್ಲಿ ನದಿಯಲ್ಲಿ ನೀರು ಇದ್ದೆ ಅಲ್ವಾ, ಅಲ್ಲಿಗೆ ಹೋಗಿ ಹೋಗ್ತೀಯ.
ಮೇಲಕ್ಕೆ ನರಕಕ್ಕೆ ಹೋಗಿ ಮತ್ತೆ ಸ್ವರ್ಗಕ್ಕೆ ಹೋಗ್ತೀಯ. ನರಕದಲ್ಲೆಲ್ಲ ಅನುಭವಿಸಿ ಮತ್ತೆ ಹೋಗು ಸ್ವರ್ಗಕ್ಕೆ, ಆಯಿತಾ? ಹಾಗೇನೆ ಮಾಡು. ಇಲ್ಲಾಂದರೆ ಸಮುದ್ರ ಏನಾದರೂ ಹತ್ರ ಇದ್ದರೆ ಅದಕ್ಕೆ ಹಾರು, ಹೋಗು, ಸತ್ತೋಗು. ತಿಮಿಂಗಿಲಾದರೂ ಏನಾದರೂ ತಿಂದು ಹೋಗುತ್ತೆ ನಿನ್ನನ್ನು. ಹಾಗೆ ಆದರೂ ನಿನಗೆ ಒಂದು ಸಾವು ಸಿಗಲಿ ಅಷ್ಟೇ. ನೈಸ್ ಲೈವ್ ರಚನಾ ಅವರೇ, ಥ್ಯಾಂಕ್ ಯು. ಅರಿನಾ ಸಿಸ್, ಏನು ಊಟ ಮಾಡಿದ್ದೀರಿ? ಸುಮಾ ಅವರೇ, ನಾನು ಊಟ ಮಾಡಿದ್ದೇನು ದಾಲ್ ರೈಸ್ ವೆರಿ ನೈಸ್, ಸೂಪರ್ ಥ್ಯಾಂಕ್ ಯು. ಇದು ಯಾರಂತ ಗೊತ್ತಿಲ್ಲ ಅಪ್ಪು. ಸುಮಾರು ಐಡಿ ಇದೆ, ಹೌದು. ರಚನೆ ಸಿಸ್ ಥ್ಯಾಂಕ್ ಯು, ಶುಭಾಶಯಗಳು ಅಂತಿದ್ದಾರೆ. ಮಿಲ್ಗಾರ್ ತಮ್ಮ ಥ್ಯಾಂಕ್ ಯು. ಅಕ್ಷರ್ ಯಾರು ಅಕ್ಕ? ವಿಷ ಅಂತ ಹೂ ಹಾಯ್ ಅಂದಿದ್ದಾರೆ. ಹೂ ಹಾಯ್ ವಿಷ, ಇದು ವಿಷ. ಕೇಶವನ ಒಂಜಿ ಲೈಕ್ ಕೊಲ್ಲವೇ, ನಾನೇ ಟಾಪರ್. ಹೌದು, ಟಾಪರ್ ನೀವೇ. ರಚನೆ ಸಿಸ್ ಥ್ಯಾಂಕ್ ಯು. ವಿಷ ಒಬ್ಬ ಅವನ ತಾಯಿಯ ಒಂದು ಬೈದ ಶೂಲಿ ಮಗನೇ ಹುಟ್ಟಿಲ್ಲ ಅನಿಸುತ್ತೆ ಅಂತಿದ್ದಾರೆ. ಹೌದು ಸಿಸ್, ಹೌದಾ ಸಿಸ್? ಹೌದು ತಮ್ಮ ಟಾಪರ್, ಹೌದು. ಅಲ್ಲ, ನಾವು ನಮ್ಮಷ್ಟಕ್ಕೆ ಲೈವ್ ಮಾಡುವಾಗ ಇವರು ಉಪದ್ರ ಕೊಡ್ತೀವಿ ಅಂದರೆ ದೇವರೇ ನೋಡ್ಕೊಳ್ಳೋದಲ್ವ ಅವರನ್ನು, ನಾವಲ್ಲ. ಯಾಕೆ ಮಾತಾಡಬೇಕು? ಬಾಯಿ ಹೊಲಸು ಮಾಡ್ಕೋಬೇಕು. ಹೊಲಸು ಜನರ ಬಾಯಿಗೆ ಸಿಕ್ಕಿ ನಾವು ಹೊಲಸಾಗಬಾರ್ದು ಹೊರತು, ಹೊಲಸು ಜನರಿಗೆ ದೇವರೇ ಕಾಲಕ್ಕೆ ಇದು ಕೊಡ್ತಾರೆ ಅನ್ನೋದು ನಾವು ಇದು ಮಾಡಬೇಕು ಅಷ್ಟೇ. ಬರೀ ಕೊಲಕು ಜನರು, ಹೌದು. ಅದು ವಿಷ, ಗೊತ್ತಾಯ್ತಾ? ಹೂ ಹಾಯ್ ಅಂತ ಇದ್ದಾನಲ್ವ, ಅವನು ವಿಷ, ಮತ್ತೆ ಯಾರು ಅಲ್ಲ, ಅವನೇ. ರಚನೆ ಸಿಸ್ ಥ್ಯಾಂಕ್ ಯು, ಸೂಪರ್ ಲೈವ್, ನೈಸ್ ಲೈವ್ ಅಂತಿದ್ದಾರೆ. ಅವನ ಮೆಸೇಜ್ ಡಿಲೀಟ್ ಮಾಡ್ದ ನೋಡಿ. ಕುಕ್ಕರ್ ಫುಲ್ ಆದರೆ ನಿನ್ನ ತಲೆ ಮೇಲೆ ಹಾಕು, ಸತ್ತೋಗು. ನಾನು 1-2 ಗ್ಲಾಸು ಜ್ಯೂಸ್ ಕೊಡ್ತೀನಿ ನೀನು ಸತ್ತೋದ್ರೆ, ಗೊತ್ತಾಯ್ತಾ? ಚೆನ್ನಾಗಿ ಜ್ಯೂಸ್ ಕುಡ್ದು ಹಂಗೆ ಮಲಗ್ತೀನಿ. ನಿನ್ನಂಥ ಪಾಪಿ ಅಯ್ಯಮ್ಮೆ ನೀನು ಸತ್ತೋದ್ರೆ, ಗೊತ್ತಾಯ್ತಾ? ಚೆನ್ನಾಗಿ ಹಾಯಾಗಿ ಮಲಗ್ತೀನಿ, ಗೊತ್ತಾಯ್ತಾ? ಸಾಯಿ ಹೋಗು. ಕುಕ್ಕರನ್ನು ತಲೆ ಮೇಲೆ ಬಡಿ, ನಿನ್ನ ತಲೆ ಮೇಲೆ, ಇಲ್ಲಾದರೆ ನೀನು ಸತ್ತೋಗು. ಸಮುದ್ರಕ್ಕಾರಿ ಹೋಗು ಆಚೆ ಕಡೆ, ನಿನ್ನಂಥವ್ರು ಬೇಡ. ರಚನೆ ಸಿಸ್ ಥ್ಯಾಂಕ್ ಯು. ಪಿನ್ ಮಾಡಿದಲ್ಲ, ಇನ್ನೊಬ್ಬ ಇದ್ದಾನೆ ನೋಡಿ ಅಲ್ಲಿ, ಅವರಿಗೆ ನಾವೇ ಬರಿಬೇಕು, ಬೋಲಿ ಮಕ್ಕಳಿಗೆ ದಾಯಿಗೆ ನೆರೋಡಿ ಆಗಲಿಗೂ ದಾಯಿಗೆ ನೆರೆದುಕೊಳ್ಳೋಡು. ಸೂಪರ್ ರಚನೆ ಸಿಸ್ ಥ್ಯಾಂಕ್ ಯು. ಸುಮಾ ಅವರು ಥ್ಯಾಂಕ್ ಯು. ರಚನೆ ಸಿಸ್ ಥ್ಯಾಂಕ್ ಯು, ವೆರಿ ನೈಸ್ ಅಂತಿದ್ದಾರೆ. ಅಪ್ಪು ಅವರು ಥ್ಯಾಂಕ್ ಯು. ಅಪ್ಪು ಅಂದರೆ ಯಾರಂತಾನೆ ಗೊತ್ತಾಗಿಲ್ಲ ನನಗೆ. ಇದು ಬ್ಲೂ ಕೊಟ್ಟಿದ್ದೀನಿ ಕೂಡ. ಯಾರು ಅಪ್ಪು ಅವರು? ಇವನಿಗೆ ಪಿನ್ ಮಾಡಿದ್ದೀನಲ್ವಾ, ಅವನಿಗೆ ಈಗ ಹೋದ ಸೀದಾ ಹೋದ ಸಿಸು. ಅದು ಕುಕ್ಕರ್ ಅಲ್ವಾ ಎಂತ ಅಂದ ಅವನು? ಕಕ್ಕುಸ, ನನ್ನ ಕರ್ಮ ಒಂದು, ಸಾವ ಒಂದು, ಪಾಪಿ ನನ್ನ ಮಗ. ಒಬ್ಬ ಪಾಪಿ ಅಂತ ನನ್ನ ಚಾನಲ್ಗೆ ಬಂದು, ನಿನಗೆ ಈ ಏಜಲ್ಲಿ ಯೂಟ್ಯೂಬ್ ಬೇಕಾ? ಅವನ ತಂದೆ ನನಗೆ ದುಡ್ಡು ಕೊಡ್ತಾರೆ. ಏಜಲ್ಲಿ ಯೂಟ್ಯೂಬ್ ಬೇಕಾ? ಅವನು ಮುದುಕಾದ್ಮೇಲೆ ಅವನು ಎಲ್ಲಿ ಇರ್ತಾನೆ ಅವನಿಗೆ ಏನು ಗೊತ್ತು ಅಲ್ವಾ? ಸಾಯ ಥರ ಅವರು ಅಂಥವ್ರು ಮಾತಾಡುತ್ತಾರೆ. ಸಾಯುವಾಗ ನರಳಿ ಸತ್ತೋಗ್ತಾರೆ, ಖಂಡಿತವಾಗ್ಲೂ. ಅದು ಹೆಣ್ಮಕ್ಳ ಶಾಪ ಕಟ್ಟಿಟ್ಟ ಬುತ್ತಿ, ಖಂಡಿತ. ಮೇಡಮ್, ಇದು ಏರಿ ಒಂದು ಹೇರಪ್ಪ ಮೇಡಮು. ನಿನ್ನ ಜನ್ಮ ಪುರು ಸೂಪರ್. ಕುಕ್ಕರಲ್ಲ, ನೀವು ಯಾಕ್ರಿ ಸರಿಯಾಗಿ ಓದುರಿ. ಇದು ಯಾರಪ್ಪ? ಇದು ಯಾರು? ನೈಸ್ ಲೈವ್ ಅಪ್ಪು, ನೀವು ಯಾರು? ನೈಸ್ ಲೈವ್, ಸೂಪರ್. ಏರು ಅಕ್ಕ ಅಯ್ಯಮ್ ಏರಿಂದೇ ಗೊತ್ತು ಜಿ. ಅಕ್ಷಯ್ ಅವರೇ, ಏರಿಂದೇ ಗೊತ್ತು ಜಿ. ದೇವರೇ, ಏನೇನು ಮೆಸೇಜ್ ಹಾಕ್ತಾರೋ ಅವರಿಗೆ ಹುಚ್ಚಿಡ್ದಿದೆ ಜಾನುಸಿಸ್. ಏನು ಮಾಡಲಿ, ಹುಚ್ಚು ನಾಯಿ ಕಡ್ದವ್ರು ಆಗಿಲಿ ಮಾತಾಡೋದು. ರಚನೆ ಸಿಸ್ ಥ್ಯಾಂಕ್ ಯು. ಹುಚ್ಚು ನಾಯಿ ಕಡ್ದಿರುತ್ತದೆ, ಯಾರೂ ಇರಿಲ್ಲ. ವೆರಿ ಅಂತಿದ್ದಾರೆ. ಇದು ಯಾರು? ಓಂ ಸಾಯಿರಾಮ್ ಅಂತಿದ್ದಾರೆ. ಹುಚ್ಚು ನಾಯಿ ಕಡ್ದವ್ರು ಹಾಗೆ ಜಾನುಸಿಸ್. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಹುಚ್ಚು ಓನ್ ಬಂಗಾರ ಬಡಮ್ಡೆ ಬಕ ಈ ನಮ್ದು ಈನಾ
నిద్ర తిని చెప్పుడు పోయి చెప్పు బోల్చుండ్రా బొచ్చమ్మ చెప్పులేమ్మ ಒಂದು ನಿಮಿಷ ಬಂದೆ ನೈಸ್ ಲೈವ್ ಅಂತಿದ್ದಾರೆ ಹೆಸರು ಹೆಸರು ಹೇಳಿದ್ರೆ ಅವರು ತುಷಾರ್ ಮಂಜುನಾಥ್ ಅಂತ ಹೌದಾ ತುಷಾರ್ ಮಂಜುನಾಥ್ ಅವರಲ್ಲ ಅಪ್ಪು ಎಮ್ ಅವ್ರು ಯಾರದು ನೈಸ್ ಲೈವ್ ಜಾನ್ವಿ ಭಟ್ ಹೇಗಿದ್ದೀರಿ ನಿಮ್ಮ ಕಾರ್ಯಕ್ಷಮತೆ ಏನು ಎಲ್ಲ ಆರಾಮವೇ ನೀನು ಯಾವನು ಜಾನ್ವಿ ಸಿಸನ್ ಕೇಳಲಿಕ್ಕೆ ಹೋಗೋರು ನೀನು ಇಲ್ಲಿಂದ ಸೀದಾ ಹೋಗು ನೀನು ಇನ್ನು ಕರ್ಮ ನೀನು ನಿನ್ನಂಥವರ ಬಾಯಲ್ಲಿ ಜಾನ್ವಿ ಸಿಸ್ ಭಟ್ ಅಂತ ಬರಬಾರ್ದು ರಾಜಣ್ಣ ಐ ಎಮ್ ಈರಾ ಅತ್ತಿ ಐ ಎಮ್ ರಾಜನ್ ಎತ್ ಐ ಪೊಸತ್ತೈ ಐ ದಿನಲ್ಲ ಬರ್ತದೆ ಹೆಂಗೆ ಮೆಸೇಜ್ ಮಾಡುವೆ ಮೇಡಮ್ ಊರಲ್ಲಿ ಮಳೆ ಬರ್ತಾ ಇದೆಯಾ ಮೇಡಮ್ ಇದು ಯಾರಪ್ಪ ಮೇಡಮು ಊರಲ್ಲಿಲ್ಲ ನಾನು ಮುಂಬೈಯಲ್ಲಿದ್ದೀನಿ ಥ್ಯಾಂಕ್ ಯು ರಚನೆ ಸಿಸ್ ಥ್ಯಾಂಕ್ ಯು ಓಕೆ ರಾಜಣ್ಣ ಯಾನ್ ಇತ್ತೆ ನೆರ್ಪುನೇಟೆ ಇತ್ತೆ ಅಕ್ಕ ಸೊಲ್ಮೇಲು ರಾಜಣ್ಣ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅವು ರಾಜನ್ನೆ ಹತ್ತು ರಾಜನ್ನೆತ್ತವು ಐ ಎಮ್ ರಾಜನ್ನೆತ್ತು ಐ ಎಮ್ ಬೇತೆ ಒಂದು ರಾಜನ್ನೆತ್ತು ಅವು ರಾಜನ್ನೆತ್ತು ಮೇಡಮ್ಮು ಊರಲ್ಲಿ ಮಳೆ ಇದೆ ಅದು ಆಯಿತು ರಾಜಣ್ಣ ಈ ರತ್ತತೆ ನನ್ನ ಕಾರ್ಯಕ್ಷಮತೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಹೌದು ಅಕ್ಕ ಅವು ರಾಜನ್ನೇ ಹತ್ತು ಸೂಪರ್ ಥ್ಯಾಂಕ್ ಯು ಇಲ್ಲ ಯಾರು ಅಂತ ಗೊತ್ತಿಲ್ಲ ನಾನು ಹಾಗೆ ಆಗಿದ್ದರೆ ನಾನು ಮೊದಲೇ ಅಕ್ಕನಿಗೆ ಹೌದು ಅವ್ರು ರಾಜನ್ನೇ ಯಾವತ್ತೂ ಆ ರೀತಿ ಮೆಸೇಜ್ ಹಾಕ್ಲಿಕ್ಕೇನೆ ಇಲ್ಲ ಅವರು ಓಕೆ ರಚನೆ ಸಿಸ್ಟರ್ 16 ಮಿನಿಟ್ ಓಕೆ ಖಂಡಿತ ಗುಡ್ ನೈಟ್ ರಾಜನ್ ಅಂತ ಯಾವತ್ತೂ ಆ ರೀತಿ ಮೆಸೇಜ್ ಹಾಕುವವರೇ ಅಲ್ಲ ಅವರು ಬಾಯ್ ರಚನೆ ಸಿಸ್ ಬಾಯ್ ಆ ರೀತಿ ಗಲೇಜಿ ಹಾಕಲ್ಲ ಅವರು ಹಾಕಿದ್ರೆ ನಾನೇ ಹಾಕ್ತಿದ್ದೀನಿ ಅಂತವರು ಅಂತಾರೆ ಇದು ಬೇರೆಯೇ ಯಾರು ಓಕೆ ಐ ಎಮ್ ನೀನು ಇನ್ನೂ ಬಶ್ ಹೂಲಿ ಅವರು ಯಾರು ಇವನನ್ನು ಕಂಡುಹಿಡಿಬೇಕೀಗ ಇವನು ದೊಡ್ಡ ಕಲ್ಲ ಇದರಲ್ಲಿ ಕಳ್ಳನಾಗಿ ಹುಟ್ಟಿದಾನೆ ಇವನು ಹಾಯ್ ಅವನು ರಾಜಣ್ಣ ಹಾಯ್ ಅಂತಿದ್ದಾರೆ ನೆಲ್ಸೋನ್ ಹಾಯ್ ವೆಲ್ಕಮ್ ಒಂದು ಲೈಕ್ ಕೊಡಿ ನೆಲ್ಸೋನ್ ದಾಸ್ ಲೈಕ್ ಕೊಡಿ ನನ್ನನ್ನು ವಿಚಾರಿಸುವ ಅಗತ್ಯ ಇಲ್ಲ ನಿಮ್ಮ ಕೆಲಸ ಮಾಡಿ ಹೊರಡಿ ಸರಿಯಾಗಿ ಮೆಸೇಜ್ ಹಾಕೋದಾದರೆ ಹಾಕಿ ಚಿಕನ್ ಅಕ್ಕ ಹೊಡಿತೀನಿ ನಿನಗೆ ಸೋಂಟೆಯಲ್ಲಿ ನೋಡು ರಾಜಣ್ಣ ಹಾಯ್ ಅಂತಿದ್ದಾರೆ ನಡೀರಿ ಅಂತಿದ್ದಾರೆ ಮೇಡಮ್ ಉಂದೇರಿಯ ಮೇಡಮ್ಮು ಹಾಂ ಜಾನಿಸಿಸ್ ಅದು ನಮ್ಮ ಮಗ ಅಯ್ಯಮ್ ಹೌದಾ ರಾಜಣ್ಣ ಪಾಪ ಕೆಟ್ಟ ಮೆಸೇಜ್ ಮಾಡಲ್ಲ ಅವರು ನಮಸ್ಕಾರ ಅಲ್ಲ ಅದು ಸಂಸ್ಕಾರ ಅಲ್ಲ ಅದು ರಾಜಣ್ಣ ಯಾವತ್ತೂ ಅದು ನಮಗೆ ಕೆಟ್ಟ ಮೆಸೇಜ್ ಯಾವತ್ತೂ ಯಾರಿಗೂ ಹಾಕಲ್ಲ ಅವರ ಮೇಲೆ ನಂಬಿಕೆ 100ರಲ್ಲಿ 100 ಇದೆ ನನಗೆ ರಾಜಣ್ಣನ ಬಗ್ಗೆ ಅಯ್ಯಮ್ಮ ಅವನು ಒಂದು ಕೆಟ್ಟ ಜಂತು ಹುಳ ಅಂತಾರಲ್ವ ಹಾಗೆ ನನ್ನದು 5 ಅಡಿ ಐಡಿ ಇದೆ ನಾನು ಗರ್ಭಿಣಿ ಚೆಂದುಲ್ಲು ಚೆಲುವೆ ನನಗೆ ಹೆರಿಗೆ ಆಯಿತು ಯಾನು ಕುಲೆ ನಾನು ಮಂತ್ರವದಿ ಮತ್ತು ಪುರುಬಾಲೆ ಈರುದಾನಿ ಮೂಲು ಇದು ನನ್ನ ಐಡಿ ಹೌದು ಗೊತ್ತು ನನಗೆ ಗೊತ್ತದು ಅಪ್ಪು ಎಮ್ ಅವರು ಯಾರಂತ ಗೊತ್ತಾಗಿಲ್ಲ ಸೂಪರ್ ಸಪೋರ್ಟಲ್ಲಿದ್ದಾರೆ ಅವರು ಥ್ಯಾಂಕ್ ಯು ಮೇಡಮ್ ಇದು ಯಾರು ಎಂತ ಮೇಡಮ್ ಅದ ಎಲ್ಲ ಗೊತ್ತಲ್ಲಿ ಮೇಡಮ್ ಅನ್ನೋದು ನೀವು ಯಾರು ಹಿಂಗೆ ನನಗೆ ಒಂದು ಡೌಟ್ ಇದೆ ಇದು ಮೆಂಬರ್ ಆಗಿರಬೇಕು ಒಂದು ಮೆಂಬರ್ ಆಗಿರಬೇಕು ಒಂದು ಸುದೀಪನ್ಯ ಆಗಬೇಕು ರಾಜಣ್ಣ ನಂಬಿಕೆ ಉಂಟು ನಿಮ್ಮ ಮೇಲೆ ಅಂತಿದ್ದಾರೆ ಜಾನ್ವಿಸಿ ಸೊಲ್ಮೇಲು ಪಣಂದುಲ್ಲೇರು ಲೈಕನ್ನು ಕೊಡಿ ಡಬಲ್ ಟ್ಯಾಪನ್ನು ಮಾಡಿ ಲೈಕ್ ಕೊಡಿ ಲೈಕ್ ಕೊಡೋದವರು ಎಲ್ಲರೂ ನೀನು ಯಾಕೆ ಮೇಡಮ್ ಕರ್ತೀಯ ನನ್ನನ್ನು ಬಡಿತೀನಿ ನೋಡಿ ಇದರಲ್ಲಿ ಕೊಲ್ಲಲ್ಲಿ ಬಡಿತೀನಿ ಹಿಡ್ಕೊಂಡು ಕರ್ಮ ನಿಂದು ರಾಜಣ್ಣ ನಮಸ್ತೆ ಅವ
ಬೀದಿಯಲ್ಲಿ ಹುಟ್ಟಿದ್ದ ಮಗ, ಅವನ ಅಮ್ಮ ನನ್ನ ಎಂದಿದ್ದಾರೆ. ಇದರಲ್ಲೇ ಬರ್ತೀನಿ ನೋಡು, ನಿನಗೆ ಒಂದು ಕೊಟ್ರೆ ತಿರ್ಗಿ ತಲೆ ತಿರ್ಗಿ 3 ಸುತ್ತು ಬೀಳ್ಬೇಕು. ಹಾಗೆ ಯಾರಿ ನಿನ್ನ ಪವರ್ ಅದು ನೋಡ್ಲಿಕ್ಕೆ ಈ ರೀತಿ ಇದ್ದೀನಿ. ನಮ್ಮ ಪವರ್ ಗೊತ್ತಿಲ್ಲ ನಿಮಗೆ. ಮೆಂಬರ್ ಮೆಂಬರ್ ಅಪ್ಪು ಅವರೇ ಎಲ್ಲಿ ಹೋದ್ರು ನೀವು? ಹರಿಣಿ ಮೇಡಮ್ ಮೆಂಬರ್ ಒಂದು ಲೈಕ್ ಕೊಲ್ಲವೇ? ನಾನು ಬೇರೆ ಐಡಿಯಲ್ಲಿ ಬಂದರೆ ಅಕ್ಕನಿಗೆ ನಾನು ಗ್ಯಾರಂಟಿಯಾಗಿ ಮೆಸೇಜ್ ಮಾಡ್ತೇನೆ ಮೊದಲು. ಮತ್ತೆ ನಾನು ಹಾಗೆಲ್ಲ ಮೆಸೇಜ್ ಮಾಡೋದಿಲ್ಲ, ಯಾಕಂದರೆ ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೇನೆ. ಹೌದೌದು, ದೇವ ಎದುರುಗಿದ್ದರೆ ತಲೆ ತೋಲು. ಹೌದು, ಸೂಪರ್. ಮೆಂಬರ್ ಅವರೇ ಒಂದು ಲೈಕ್ ಕೊಡಿ, ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಪಿನ್ ಐಡಿಗೆ 2 ಉಗಿರಿ, ಎಲ್ಲರೂ ಪಿನ್ ಐಡಿಗೆ 2 ಉಗಿರಿ. ಲೈಕ್ ಡನ್ ಕೊಟ್ಟೆ, ನನಗೆ ಬಂದಿಲ್ಲ. ನಿನಗೆ ಹೋಗ್ತೀಯಾ ಹೊರಗಡೆ ದುಃಖಬೇಕಾ ಅಂತಿದ್ದಾರೆ. ರಾಜಣ್ಣ ಗೊತ್ತಿದೆ ನಮಗೆ. ಹೌದು ರಾಜಣ್ಣ, ನಿಮ್ಮ ಬಗ್ಗೆ ನಮಗೆ ಖಂಡಿತ ಗೊತ್ತಿದೆ ಹೇಗಂತ. ಆವಾಗಲೇ ಕೊಟ್ಟಿದ್ದೆ. ಹೌದಾ, ಓಕೆ. ಹೊಡೆದು ಹೋಗಲಿ ತಲೆ ಹೊಡೆದಲ್ಲ, ಒಂದು ಕೈ ಕಾಲನ್ನು ಮುರಿಬೇಕು, ಮತ್ತೆ 1 ತಿಂಗಳು ಹಾಸಿಗೆಯಲ್ಲಿ ಮಲಗಬೇಕು, ಆಗ ಸರಿಯಾಗುತ್ತೆ. ಹೆಣ್ಮಕ್ಳಂದರೆ ಏನಂತ ಗೊತ್ತಾಗಿರಬೇಕು. ಒಂದು ಸಾರಿ ಒಟ್ಟು ಸೇರಬೇಕು ಜಾನ್ವಿಸಿಸ್, ಅಂಥವ್ರನ್ನು ಹುಡುಕ್ಬೇಕು. ಥ್ಯಾಂಕ್ ಯು ಜಾನ್ವಿಸಿಸ್ ಅಂತಿದ್ದಾರೆ. ಎದುರಿದ್ರೆ ಗ್ಯಾರಂಟಿ ಬಡಿತಿದ್ದೆ ನಾನು. ಸೂಪರ್ ಮೆಂಬರ್. ಅಪ್ಪು ಅವರಂದರೆ ನೀವೇನ ಮೆಂಬರ್ ಅವರೇ? ಸೂಪರ್ ಸಪೋರ್ಟ್. ರಾಜನ್ ನಾನು ನಮಸ್ತೆ ಪಣ್ಣೊಂದುಲ್ಲೇರು ನಮ್ಮನ ಜಾನ್ವಿಸಿಸ್ ಇನಿ ಕೇಶವನ್ನೇ ಉಲ್ಲೇರು. ಮಲಗಬೇಕು ಅಂತಿದ್ದಾರೆ. ಇಜ್ಜಿ ರಾಜಣ್ಣ ಯಾನ ಆಯನ ಪೂರ ಮೆಸೇಜು ತೂತುಜ್ಜಿ ಈರು ಜೋಕುಲು ಮಲ್ಪರತ ಅಂಚ ಇರು ಪಾಡಿನಿ ಬೇಜಾರು ಮಲ್ಪೊಡ್ಚಿ ಇಜ್ಜಿ ಬತ್ತಲು ರೇಖ ಬತ್ತಲು ಬಂದಲು ರೇಖ ಬುಗ್ಗಿ ಬಂದಲು. ಹಾಯ್ ವಿಜಯಕ್ಕ, ಹಾಯ್ ವೆಲ್ಕಮ್. ಒಂದು ಲೈಕ್ ಕೊಡಿ ವಿಜಯಕ್ಕ. ರೇಖಾ ಬಂದಿ ಅಲ್ವಾ, ಒಂದು ಲೈಕ್ ಕೊಡು ಆಯ್ತಾ. ನೀನು ಬ್ಯಾಡ್ ಕಮೆಂಟ್ ಹಾಕು, ಏನೋ ಹಾಕು, ಒಂದು ಲೈಕ್ ಕೊಡಿ. ನೀನು ಬಂದರೆ ನನಗೆ ನಿನಗೆ ಬೈಯುವುದಂದರೆ ತುಂಬಾ ಖುಷಿ ಆಗೋದು. ಎಂತ ಅಂತ ಗೊತ್ತಿಲ್ಲ ರೇಖಾ, ನಿನಗೆ ಬೈದು ನನಗೆ ಖುಷಿ ಆಗೋದು, ಗೊತ್ತಾಯ್ತಾ. ಇದ್ಯಾರು ರೇಖಾ ಮಹೇಶ್? ಅದಂತೂ ರೇಖಾ, ಅವಳಿಗೆ ಕೆಲಸ ಇಲ್ಲ ಅಂತ ನನಗೆ ಬಂದು ಉಪದ್ರ ಕೊಡ್ತಾಳೆ. ಊಟ ಆಯ್ತು ವಿಜಯಕ್ಕ, ನಿಮ್ದಾಯ್ತಾ? ಲೈವ್ ಮಾಡಿಲ್ವಾ ವಿಜಯಕ್ಕ? ರೇಖಾ ಮೆಸೇಜ್ ಅವರೇ, ನಿಮಗೇನು ಕೆಲಸ ಇಲ್ಲ ಅಂತ ನನಗೆ ಆಗುತ್ತದೆ, ಹಾಗಾಗಿ ಎಲ್ಲ ಲೈವಲ್ಲಿ ಹೋಗ್ತಾ ಇದ್ದೀರಾ. ಮನೆಯಲ್ಲಿ ಕೆಲಸ ಮಾಡಿ, ಸ್ವಲ್ಪ ಮನೆಯವರಿಗೆ ಒಳ್ಳೇದಾಗುತ್ತದೆ ಅಂತಿದ್ದಾರೆ. ಹೌದು, ನೈಸ್. ಮಾಮೂಲು ಇಜ್ಜಲ ಮರ್ಮಲ್ ಬೊಯ್ಜುಲ್ ದಾನಿನ ಗೊತ್ತುಜ್ಜಿ. ವಿಜಯಕ್ಕ ಥ್ಯಾಂಕ್ ಯು ಸೋ ಮಚ್. ಅಕ್ಷಯ ಅವಳು ನನ್ನ ಚೆಲುವೆ ರೇಖಾ. ಹೌದಾ, ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಮಾಡ್ತಾ ಇದ್ದೀನಿ. ಹೌದಾ, ನಾನೇ ಬಂದಿಲ್ಲ ಅನಿಸುತ್ತೆ, ಸಾರಿ ವಿಜಯಕ್ಕ. ಬರ್ತೀನಿ ನಾಳೆ, ನನಗೆ ಸಿಗಲಿಲ್ಲ. ರಾಜಣ್ಣ ಹೌದಲ್ವಾ? ಹೌದು ವಿಜಯಕ್ಕ, ಥ್ಯಾಂಕ್ ಯು ಮೆಂಬರ್. ರೇಖಾ ಹೇಗಿದ್ದೀಯಾ ರೇಖಾ? ಲೈಕ್ ಕೊಟ್ಟಿಯಾ? ನೀನು ತುಂಬ ಒಳ್ಳೆಯವಳು ರೇಖಾ, ಆಯಿತಾ. ಇವತ್ತು ವಿಜಯಕ್ಕ ಲೈವ್ ಮಾಡಿದ್ದಾರೆ. ಹೌದಾ, ನಾನು ಹೋಗಿಲ್ಲ. ಅಲ್ಲ ಮಾರೆ, ಮನೆಯಲ್ಲಿ ಕೆಲಸ ಇಲ್ವಾ ರೇಖಾ? ಕೆಲಸ ಇಲ್ಲಾಂದರೆ ಬಾ, ನನ್ನ ಸ್ವಲ್ಪ ಬಟ್ಟೆ ಇದು ಒಗಿಲಿಕ್ಕೆ ಬಂದು ಒಗ್ದು ಹೋಗಾಯ್ತಾ. ಕೇಶವನ್ನ ಸೊಲ್ಮೇಲು ಬಂದೊಂದುಲ್ಲೇರು. ಅಕ್ಕ ಎಲ್ಲೆ ಕಾಂಡೆ ರೇಖನ ಲಿಪ್ಪುಲೆ ಎಲ್ಲ ಇಲ್ಲುವರೆ ಸರ ಅಂದ ರೇಖಾ ಬಲ ರೇಖಾ ಎಂಕ ಮಸ್ತ್ ಕೆಲಸ ಉಂಡು ಜೋಕ್ಲೆ ಹೋದವರ ಪೂರ. ಬಾ ಆಯ್ತಾ ರೇಖಾ, ನಾಳೆ ಒಂದು ಸ್ವಲ್ಪ ನೆಲ ಒರೆಸಿ ಹೋಗಾಯ್ತಾ. ಇಜ್ಜಿ ಕೇಶವನ್ನ ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತಿದ್ದಾರೆ. ಬಾ ರೇಖಾ, ನಾಳೆ ಬಾ ಮರೀತಿ, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಮನೆಯಲ್ಲಿ. ರಾಜಣ್ಣ ಸಾರಿ ಸೊಲ್ಮೇಲು ಪನಂದಲ್ಲೇ ನೆಲ ಒಂದು ಒರೆಸು ಕೊಡು ಆಯಿತಾ. ರೇಖಾ ಬರ್ತೀಯಾ ರೇಖಾ? ಬಾ ರೇಖಾ, ನೆಲ ಒರೆಸಬೇಕು ಲೈಕಲ್ಲಿ. ಹೌದು, ಲಾಯ್ಕ್ ಆಗಬೇಕು, ಇಲ್ಲಾದರೆ ಸೋಂಟೆಯಲ್ಲಿ ಬಿಡ್ತೀನಿ. ಬಾ ರೇಖಾ, ನೀನು ನೆಲ ಒರೆಸು ಹೋಗು, ಎಂತಕ್ಕೆ ನಗಡ್ತೀಯಾ? ಬಾ, ಇಷ್ಟು ಪ್ರೀತಿಯಿಂದ ಕರಿತೀನಿ ರೇಖಾ ನಿನ್ನನ್ನು. ನೀನು ಹಿಂಗೆಲ್ಲ ಮಾಡೋದು ಸರಿಯಲ್ಲ ಅಲ್ವಾ. ಇಟ್ಸ್ ಓಕೆ ಕೇಶವಣ್ಣ. ಬಾಯ್ ಮೆಂಬರ್, ಗುಡ್ ನೈಟ್. ಮಕ್ಕಳಿಗೆ ಇಂಥವರು ಓಡಿಸ್ತಾರೆ, ದೇವರೇ ಗತಿ.
ಮಕ್ಕಳಿಗೆ ಇಂಥವ್ರು ಓದಿಸ್ತಾರ? ಇವರು ಓದಿಸೋದು ಬೇಡ, ಇವರು ಒಂದು ನೆಲ ಒರೆಸಿ ಬಟ್ಟೆ ಒಗ್ದು ಮತ್ತು ಮಕ್ಕಳು ಟಾಯ್ಲೆಟ್ಗೆಲ್ಲ ಹೋಗ್ತಾರಲ್ಲ ಅವ್ರದ್ದು ಸ್ವಲ್ಪ ಕ್ಲೀನ್ ಮಾಡಿ ಹೋದರೆ ಸಾಕು. ಹೌದಾ ರೇಖಾ? ಥ್ಯಾಂಕ್ ಯು ರೇಖಾ. ಹೇಗಿದೆಯಾ ರೇಖಾ? ಚೆನ್ನಾಗಿದೆಯಾ? ನೀನಂದರೆ ನಿನ್ನ ಹತ್ರ ನನಗೆ ಮಾತಾಡೋದಂದರೆ ತುಂಬ ಖುಷಿ ರೇಖಾ. ಓ ಸೋ ಸ್ವೀಟ್ ರೇಖಾ. ಓಕೆನಾ? ಯಾರದು ಡಿಲೀಟ್ ಮಾಡಿದ್ದು? ಹಾಗಾದರೆ ಟಾಯ್ಲೆಟ್ ಕ್ಲೀನ್ ಮಾಡಲಿ ಒಬ್ಬರಲ್ಲಿ ಜಾನ್ವಿಸಿಸ್ ಹೌದು ಬರಲಿ. ನೀವು ನಮಗೆ ಪ್ರೀ ಎಂಟರ್ಟೈನ್ಮೆಂಟ್ ರೇಖಾ ಅವರೇ, ನೀವು ನಮಗೆ ಬಂದರೆ ಲೋಕಲ್ ಹಾಗೆ ಕಾಣುತ್ತಿಲ್ಲ. ನನಗೆ ತುಂಬ ನಗು ಬರ್ತಾಯಿದೆ ನಿಮ್ಮನ್ನು ನೋಡುವಾಗ. ಸೇಮ್ ಹೌದಾ? ನೆಲ ಒರೆಸ್ಲಿಕ್ಕೆ ಲೈಕ್ ಇಲ್ಲ, ನೆಲ ಒರೆಸೋದು ಬೇಡ. ಹಾಗಾದರೆ ಟಾಯ್ಲೆಟ್ ಆದರೂ ಕ್ಲೀನ್ ಮಾಡಿ ಆಯ್ತಾ ರೇಖಾ ಅವರೇ? ಚೆನ್ನಾಗಿ ಮೆಸೇಜ್ ಮಾಡಬೇಕು, ಚೆನ್ನಾಗಿ ಮಾತಾಡಬೇಕು. ಒಟ್ಟಾರೆ ಮಾತಾಡಿದರೆ ಟಾಯ್ಲೆಟ್ ಅಲ್ಲ, ನನ್ನ ಮಕ್ಕಳು ಹುಚ್ಚೆ ಹೋಯ್ತಾರೆ, ಅದರೆಲ್ಲ ಕ್ಲೀನ್ ಮಾಡಿಸ್ತೀನಿ. ಲೈಕ್ ಡನ್. ಈಗ ಕೊಟ್ಟಿಯಲ್ವಾ ನೀನು? ಊಟ ಆಯ್ತಕ್ಕ? ಊಟ ಆಯಿತು ತಮ್ಮ. ನೀನು ಹೇಗಿದ್ದಿ? ಇಲ್ಲಿ ರೇಖಾ ಬಂದಿದ್ದಾಳೆ, ಸ್ವಲ್ಪ ಮಾತಾಡಿಸು ರೇಖಾ. ನಾನು ಮಾತಾಡಿಸು ತಮ್ಮ. ನೀನು ಗುಡ್ ಆ್ಯಕ್ಟಿಂಗ್. ಓ ರೇಖಾ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ. ನಿಮಗೆಲ್ಲ ಅರ್ಥ ಆಗುತ್ತೆ ಅಲ್ವಾ ರೇಖಾ? ತುಂಬ ಕ್ಯೂಟ್ ನೀನು, ಆಯಿತಾ? ಕ್ಯೂಟ್ ಆಗಿದೆಯಾ ರೇಖಾ? ರೇಖಾ, ಅದು ಮಹೇಶ್ ಯಾರು? ಅದು ಮಹೇಶ್ ಅವಳದು ಗಂಡ. ದೇವ್ರೇ, ಎಷ್ಟು ಚೆಂದಾಗಿದೆಯಾ ರೇಖಾ? ನಿನ್ನ ನೋಡೋದೇ ನನ್ನ ಒಂದು ಭಾಗ್ಯ. ಲೈಕ್ ಕೊಟ್ಟಿದ್ದೀನಲ್ಲ ಅಕ್ಕ, ಅದು ಇಂಪಾರ್ಟೆಂಟ್ ಅಕ್ಕ. ಹೌದು, ಕೊಟ್ಟನಲ್ಲ ಅಕ್ಕ, ಅದು ಇಂಪಾರ್ಟೆಂಟ್ ಅಕ್ಕ. ಹೌದು ರೇಖಾ ಅಂತ ಒಳ್ಳೆ ಹೆಸರಿಟ್ಟುಕೊಂಡು ನೀವು ಮಾಡುವ ಕೆಲಸ ಮಾತ್ರ ಸರಿ ಇಲ್ಲ ರೇಖಾ ಅವರೇ. ನೀವು ಹೀಗೆ ಮಾಡುವಾಗ ನಿಮ್ಮ ಮನೆಯವರು ಹೇಗೆ ಇರಬೇಕು ಅಂತ ನಾನು ಯೋಚಿಸ್ತಿದ್ದೀನಿ. ಕೇಶವಣ್ಣ ದೇವ. ರೇಖಾ ಅದು ಯಾರು? ಅವರಕ್ಕ? ಅವರು ನಮ್ಮ ಮನೆ ಕೆಲಸದವರು. ಮನೆ ಕೆಲಸಕ್ಕೆ ಒಂದು ಜನ ಇಟ್ಟಿದ್ದೀನಿ ರೇಖಾ ಅಂತ. ಅಣ್ಣ ರಾಜಣ್ಣ ಅಂತಿದೆ ಅಲ್ವಾ? ರಾಜಣ್ಣ ಅಂತಿದ್ದಾರೆ. ಹಾಗಾದರೆ ನಾನು ಬೇಡುವ ರೇಖಾ ಅಂತಿದ್ದಾರೆ. ಅವರೆಲ್ಲ ಬೆಸ್ಟ್, ಬರೀ ಉಪದ್ರ. ಹೌದು ರೇಖಾ, ಐ ಆಮ್ ಸಿಂಗಲ್. ಓ ರೇಖಾ ಸಿಂಗಲ್. ಮಹೇಶ್ ಅಂತ ಯಾರದು ಸೈಡಲ್ಲಿ ಇಟ್ಕೊಂಡು ಅದನ್ನು ತೆಗೆದು ಖಾಲಿ ರೇಖಾ ಅಂತ ಬಾ ಮಗ. ನೀನು ಮಹೇಶ್ ಅಂತ ಹಾಕ್ಬೇಡ ಪುಟ್ಟ. ನೀನು ಹಾಗೆಲ್ಲ ಹಾಕ್ಬಾರ್ದು ಪುಟ್ಟ. ನೀನು ಇದು ಮಹೇಶ್ ಅಂತ ಯಾಕೆ? ನೀನು ಸಿಂಗಲ್ ಅಲ್ವಾ? ಒಂದೇ ಹಾಕೊಂಡು ಬಾಯ್ತಾ ಮೇಡಮ್? ಜೈ ಬಜರಂಗಿ ಬಲಿ ಮೇಡಮ್. ಇದು ಯಾರಪ್ಪ ಮೇಡಮ್ಮು? ಹೌದು ಬೆಸ್ಟು. ಹೌದಾ ಅಕ್ಕ? ಹೌದು, ಕೆಲಸಕ್ಕೆ ಜನ ಇಟ್ಕೊಂಡಿದ್ದೀನಿ ನಾನು. ಹೌದು ಜಾನಿಸಿಸ್. ರೇಖಾ ಅಕ್ಕ ಹಾಯ್. ಎಲ್ಲೋ ದೇವರ ಉಪದ್ರ. ಅಯ್ಯೋ ಬೆಸ್ಟು ರೇಖಾ ಅಕ್ಕ ಹಾಯ್ ಅಲೋ ಅಂತಿದ್ದಾರೆ. ಸಿಂಗಲ್ ಆದರೆ ಬಾಧೆ ಚೆಲುವೆ ಅಂತಿದ್ದಾರೆ ಅಕ್ಕ. ಲೈವಲ್ಲಿ ಬ್ಯುಸಿ, ಅದಕ್ಕೆ ಕೆಲಸದವರು ಹೊಸ ಜನ. ಹೌದು. ಹಾಯ್ ಸುದಿ ಮೇಡಮ್. ಒಣಸಾಣ ಸುದಿ ಇರ್ನಾಂಡೆ ಏನ ದಾದ ಸ್ಪೆಷಲ್ ಇತ್ತನು ಸುದಿ ದಾದ ಸ್ಪೆಷಲ್ ಇನಿ ಮೇಡಮ್ ಒಣಸು ಅಂತಿದ್ದಾರೆ. ಮೇಡಮ್ ಊರಲ್ಲಿ ಮಳೆ ಇದೆಯಾ ಮೇಡಮ್? ಮಳೆ ಇದೆ. ಊರಲ್ಲಿಲ್ಲ, ನಾನು ಮುಂಬೈಯಲ್ಲಿದ್ದೆ. ನೆಟ್ವರ್ಕ್ ಇಜ್ಜಿ ಎಂಕಲ್ ಅಲ್ಪ ಅಂದ. ಥ್ಯಾಂಕ್ ಯು ಸೋ ಮಚ್ ಸುದೀಪ್, ಥ್ಯಾಂಕ್ ಯು. ಓಕೆ ಸುದಿ. ಜಾನ್ವಿ ಅಕ್ಕ, ನಾನು ಉಪದ್ರಣ, ನೀವಲ್ಲ ರೇಖಾ. ಆಯ್ತಾ ಈಗ? ಇವನಂತಾನೆ ಇವನು ಪಿನ್ ಐಡಿ ಅಂತಾನೆ ಅಂತ ಹುಡುಗಿಯರಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಿದ್ದೀರಿ ಅಲ್ವಾ? ಈಗ ನೀವು ರೆಸ್ಪೆಕ್ಟ್ ಕೊಡುವುದಾ ಅಂತಿದ್ದಾನೆ. ಅಯ್ಯೋ ಹುಲಿ, ನಿನ್ನಾಗಿಲೆ ಅವಳು ಕೆಟ್ಟ ಜಾತಿಗೆ, ಕೆಟ್ಟ ಜಂತುಲಕ್ಕೆ ಸೇರಿದವಳು. ನೀವೊಬ್ರು ಒಂದೇ ಜಾತಿಯವರು, ಅದಕ್ಕೆ ನಾನು ಹಾಗೇನೇ ಮಾತಾಡಿದ್ದು. ಆಯ್ತಾ? ಹುಚ್ಚ ನೀನು, ಹೋಗು ನಿನ್ನಷ್ಟೇ. ನೀವಲ್ಲ ಉಪದ್ರ ಬೆಸ್ಟು. ಅದೇ ಸೂಪರ್ ಅಕ್ಕ. ಇದು ಯಾರು? ಹೂವಾಯಿ ಅಂದರೆ ನಾನು ವಿಷ ಅಂತ ಅಂದ್ಕೊಂಡಿದ್ದೀನಿ. ಅವನೇ ಆಗಿರ್ಬೇಕಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ ಅವನೇ ಆಗಿರ್ಬೇಕಾ ಅಲ್ಲ ಬೇರೆಯವರಂತ ನಂಗೆ ಗೊತ್ತಿಲ್ಲ. ಒಂದು ಲೆಕ್ಕದಲ್ಲಿ ನನಗೆ ಅವನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ರೇಖಾ ಗರ್ಲ್ ಅಲ್ವಾ ಅಕ್ಕ? ರೇಖಾ ಗರ್ಲ್. ಅವನು ಹುಡುಗನ ಹೆಸರು, ಹುಡುಗ ಅದು ಗರ್ಲ್ ಹೆಸರು ಇಟ್ಕೊಂಡು ಬರ್ತಾರೆ. ಅವ್ರ ಹೆಸರಲ್ಲಿ ಮುಖ ಮಾಡ್ಕೊಂಡು ಬರ್ಲಿಕ್ಕೆ ಅವ್ರಿಗೆ ಆಗಲ್ಲ. ಪಿನ್ ಐ ಡಿ ರೇಖಾ. ಹಾಗಾದರೆ ರೇಖಾ. ಹೌದು, ಸೂಪರ್ ಲೈವ್. ರಾಜ್ ಬ್ರೂ ನಮಸ್ತೆ. ಸೂಪರ್ ಲೈವ್. ಅಪ್ಪು ಅವ್ರಿ ಸೂಪರ್ ಬೆಸ್ಟ್ ಅವರೇ. ರೇಖಾ ಕೆಲಸ ಇಲ್ಲದ ಕೇನಿ. ಸೂಪರ್ ಥ್ಯಾಂಕ್ ಯು.
ಇಲ್ಲದೇ ಕಮ್ಮಿ ಸೂಪರ್ ಲೈವ್. ಹರಿ ಅವರೇ, ಶ್ರೀಹರಿ ಅವರೇ ಸೋಲ್ಮೆಲು, ಶ್ರೀಹರಿ ಅವರೇ ಸೋಲ್ಮೆಲು, ಎಂಚೋಲರು ಸೌಖ್ಯನಾ ಓಲ್ಲೇರು ಶ್ರೀಹರಿ ಎಂಕತು ವಾರತೆ ಕಿಜೇರು. ಎಲ್ಲಿದ್ದಾರೆ ಹರಿ ಅವರು? ಹಾಯ್ ಹರಿ ಅವರೇ, ಎಲ್ಲಿದ್ದೀರಿ? ಓಲ್ಲೇರಿ ಯಾರಿ ರಾಜಣ್ಣ. ಸುದೀಪಣ್ಣ ಥ್ಯಾಂಕ್ ಯು. ನಿಮ್ಮ ಊರು ಎಲ್ಲಿ ಮೇಡಮ್? ಊರಲ್ಲಿ ಅಯ್ಯೋ ದೇವರೇ, ನೀವು ಯಾರು ಅಂತ ನಂಗೆ ಗೊತ್ತಿಲ್ಲವೇ. ಇವರು ಯಾರು? ಹಾಯ್, ಬೇರೆ ಲೈವು ಸರಿಯಾಗಿ ಮತ್ತು ಆಡುತ್ತಾ ಇದ್ರು ಅಕ್ಕ. ಹ್ಞೂ ಹಾಯ್, ಬೇರೆ ಲೈವಲ್ಲಿ ಸರಿಯಾಗಿ ಮಾತಾಡ್ತಾ ಇದ್ರು ಅಕ್ಕ. ಇಲ್ಲಿ ಮಾತ್ರ ಈ ಥರ ಕಮೆಂಟ್ ಮಾಡೋದಕ್ಕ. ಯಾರದು ಗೊತ್ತಾ ಬೆಸ್ಟು ನಿನಗೆ? ಬೆಸ್ಟು ಯಾರಂತ ಗೊತ್ತಾ ಅವನು? ರಾಜಣ್ಣ ಅಂತಿದ್ದಾರೆ. ಶ್ರೀಹರಿ ಅವರೇ ಹಾಯ್ ಹಾಯ್, ಒಂದು ಲೈಕ್ ಕೊಡಿ ಹರಿ. ಜಾನ್ವಿ ಸಾಯಿ ಊಟ ಆಯ್ತಾ ಅಂತಿದ್ದಾರೆ. ಸುದೀಪ್ರು ಸೊಲ್ಮೇಲು ಪಡೊಂದಿಲ್ಲರು. ನಿಮ್ಮ ಊರು ಯಾವುದು? ನಮ್ಮ ಊರು ಅಮೇರಿಕಾ. ಸೊಲ್ಮೇಲು ರಾಜಣ್ಣ ಪಡೊಂದಿಲ್ಲರು. ಹೌದು ಹರಿಣಕ್ಕ, ಆದರೆ ಪ್ರೀತಿ ಹಂಗೆ ಬೆಸ್ಟು ಗೊತ್ತಿಲ್ಲಕ್ಕ. ಮತ್ತೆ ನಿಂಗೆ ಗೊತ್ತು ಬೇರೆ ಲೈವಲ್ಲಿ ಚೆನ್ನಾಗಿ ಮಾತಾಡ್ತಿದ್ದಾರಂತ? ನಿಂಗೆ ಗೊತ್ತು ಬೆಸ್ಟು? ಬನ್ನಿ ಅಕ್ಕನಿಗೆ, ನಾವು ನನ್ನ ತಮ್ಮಂದಿರು 4 ಜನ ಇದ್ದೇವೆ, ನೆನಪಿರಲಿ ಅಂತಿದ್ದಾರೆ. ಹೌದು, ಇಲ್ಲಿ ಮಾತ್ರ ಉಪದ್ರ ಕೊಡೋದು, ಹಾಗಾದರೆ ಕಲ್ಲರು ಕ್ರಿಮಿಗಳು. ಹೌದು ಸೂಪರ್. ನಾನು ಅಂದನಲ್ವಾ ಅವನು ವಿಷಾನೇ ಅಂತ ಅಂದನು. ಬೆಸ್ಟು ಅಲ್ವಾ, ಅವನು ವಿಷಾನೇ ಗೊತ್ತು. ಅಯ್ಯಯ್ಯೋ, ನಾನು ಕಾಣಿಸ್ತಿಲ್ವಾ? ಅಯ್ಯಯ್ಯೋ ಕರ್ಮವೇ. ಇದ್ದೀರಿ ಕಾಣಿಸ್ತದೆ. ಸೂಪರ್. ಹೌದಾ, ಅಮೇರಿಕಾ. ನಾನು ಸೀರಿಯಸ್ ಆಗಿ ಅಮೇರಿಕಾ ಅಂತೆ ಊರು. ಹೌದು ಸೂಪರ್ ಲೈವ್ ಸೂಪರ್. ಅಲ್ಲ ಬೆಸ್ಟ್ ತಮ್ಮ, ತಮ್ಮ ನೀನು ಹೆದರ್ಕೋಬೇಡ, ನಾನು ಅಲ್ಲಿಗೆ ಎಂಟ್ರಿ ಕೊಡ್ತೀನಿ ಈಗ. ಎಲ್ಲಿ ಲೈವಲ್ಲಿದ್ದಾನೆ? ನಾನು ಬೇರೆ ಲೈವ್ ನೋಡಿದೆ ಅಕ್ಕ, ಅಷ್ಟೇ ಅಕ್ಕ, ನಾನು ಮಾತು ಆಡಿಸಿಲ್ಲ ಅಕ್ಕ. ಯಾರ ಲೈವಲ್ಲಿ ಆಗಿರ್ಬೋದು? ನೀವು ಬೆಸ್ಟು ಯಾರು ಬೇರೆ ಲೈವಲ್ಲಿ ಅಂತ ಹೇಳು, ನಾನು ಅಲ್ಲಿ ಹೋಗಿ ಒಂದು ಬರ್ತೀನಿ. ಇವಳು ಅಮೇರಿಕದಿಂದ ಬಂದದ್ದಲ್ಲ, ಇವಳು ಆಫ್ರಿಕಾದಿಂದ ಬಂದದ್ದು. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಅಕ್ಕ. ನೀನು ಜೂಟಿಲ್ಲದೆ ಹೋಗು, ಸತ್ತೇ ಹೋಗು. ನೀನು ಚಾಪೆಯಲ್ಲಿ ಮಲಗಿದವನು ನೀನು, ಎದ್ದೆಲ್ಲೇ ಬೇಡ ನೀನು. ಇದು ನನ್ನ ಶಾಪ ನಿನಗೆ ಖಂಡಿತ. ಇದು ಹೆಣ್ಣು ಮಕ್ಕಳ ದಿನ ಈಗ, ದೇವ್ರ ಇದು ಶಾಪ ತಟ್ಟದೇ ಇರಲ್ಲ ನಿನಗೆ, ಗೊತ್ತಾಯ್ತಾ? ಶ್ರೀಹರಿ ಅವರೇ ಥ್ಯಾಂಕ್ ಯು. ಸೂಪರ್ ಸುದೀಪ್ ಥ್ಯಾಂಕ್ ಯು. 5 ನಿಮಿಷ ಆಯ್ತಕ್ಕ ಲೈಕ್ ಕೊಟ್ಟು. ಹೌದಾ ಅತ್ತೆ, ಸಾರಿ. ಭಾನ್ವಿ ಅಕ್ಕನ ಲೈವಲ್ಲಿ ಇದ್ದಾರಾ ಬೆಸ್ಟು ಅಂತಿದ್ದಾರೆ. ಅವನು ಬೆಸ್ಟು ಅನ್ನಲ್ಲ, ಯಾಕಂದರೆ ಅವನಿಗೆ ಬೈತಾರಂತ. ಓಕೆ ಬಾಯ್ ಅಂತೆ. ಸೂಪರ್ ಲೈವ್ ಅಂತಿದ್ದಾರೆ. ನೆನಪಿಲ್ಲ ಅಕ್ಕ. ಇಲ್ಲ ಬೆಸ್ಟು ಅಣ್ಣಲ್ಲ, ಯಾಕಂದರೆ ಅವನಿಗೆ ಬೈತಾರಂತ ಇದರಲ್ಲಿ ಅಣ್ಣಲ್ಲ. ನಾನು ತುಂಬ ಲೈವಲ್ಲಿ ನೋಡಿದ್ದೀನಿ ಅವನನ್ನು. ರಮೇಶ್ ಅಣ್ಣ ಹಾಯ್. ರಮೇಶ್ ಅಣ್ಣ ಇಂಚುಳ್ಳರು ಸೌಖ್ಯನಾ? ಒಂಜಿ ಲೈಕ್ ಕೊರ್ಲೇವೆ. ನೆನಪಿಲ್ಲ ಅಕ್ಕ. ಸೂಪರ್. ನವರಾತ್ರಿ ದುರ್ಗಾದೇವಿ ಕೆಟ್ಟವರನ್ನು ನಿರ್ನಾಮ ಮಾಡುತ್ತಾರೆ. ಖಂಡಿತ ಮಾಡ್ತಾರೆ. ರಮೇಶ್ ಅಣ್ಣ ಒಂದು ಲೈಕ್ ಕೊಡಿ. ಸೂಪರ್. ಮಳೆ ಇದೆಯಾ? ನಾಳೆ ಹೇಳ್ತೀನಿ ಅಕ್ಕ. ಓಕೆ. ಸೂಪರ್. ನಾನು ಬೆಸ್ಟು. ನನ್ಗೆ ಗೊತ್ತು, ಅವ್ರು ಕೆಲವರ ಲೈವಲ್ಲಿ ಇರ್ತಾರೆ, ನಾನು ನೋಡಿದೆ. ಅವನು ಅವ್ರು ಅಂತ ಕರೆಯುವ ಇದಿಲ್ಲ. ಅವನು ಬೆಸ್ಟ್ ಅವರೇ. ಆ ಲೈವ್ನ ಲಿಂಕನ್ನು ಸ್ವಲ್ಪ ನಮಗೆ ಹೇಳಿ. ಹೌದು ಹೇಳಿ, ನಾವೆಲ್ಲ ನೋಡ್ತೀವಿ. ಯಾಕಂದರೆ ಹೆಣ್ಮಕ್ಳು ಅಂದರೆ ಎಲ್ಲರೂ ಹೆಣ್ಮಕ್ಳಲ್ವಾ, ಎಲ್ರಿಗೂ ಗೌರವ ಸಿಗಬೇಕು. 3 ಬಿಟ್ಟ ಪಾಪಿ ನನ್ನ ಲೈವ್ಗೆ ಬರ್ತಾನಲ್ವ, ಅವನನ್ನು ನಾನು ಬಿಡ್ತೀನ? ಹೊಟ್ಟೆ ಕಿಚ್ಚಿಗೆ ಮಿತಿ ಉಂಟು ಜನಗಳೇ. ಹೌದು, ಯಾರವನು ಗೊತ್ತಿಲ್ಲ. ದೀಪಾ ಡೈಲಿ ದಿಶ್ ಊಟ ಆಯ್ತಕ್ಕ? ಊಟ ಆಯಿತು, ನಿಮ್ದಾಯ್ತಾ? ಒಂದು ಲೈಕ್ ಕೊಡಿ ಆಯ್ತಾ ದೀಪ ಅವರೇ? ಒಂದು ಲೈಕ್ ಕೊಡಿ. ಸುದೀಪ್ ಥ್ಯಾಂಕ್ ಯು ಸುದೀಪ್. ಸೂಪರ್ ಲೈವ್. ಕೂಸು ನಿನ್ನ ಅಪ್ಪನ ಮುಸುಡಿಗೆ ಬಿಡು, ಮತ್ತೆ ಕೇಳು ಅವರ ಹತ್ರ ಹೇಗೆ ಉಂಟಂತ. ನಿನ್ನ ಅಪ್ಪನಿಗೆ ಇಲ್ವಾ ನಿನಗೆ ಅಂತಿದ್ದಾರೆ. ಹೌದು ಸೂಪರ್ ಸುದೀಪ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಸುಮಾರು ಲೈವ್ ಹೋಗಿದ್ದೆ ಅಕ್ಕ, ಅದಕ್ಕೆ ಗೊತ್ತಿಲ್ಲ ಅಕ್ಕ. ಸೂಪರ್ ಸಪೋರ್ಟು. ಅವನು ಎಲ್ಲಾದರೂ ನನ್ನ ಕಣ್ಣಿಗೆ ಬೀರಬೇಕು, ಅಲ್ಲೇ ಅವನ ಮಾನ ಮರ್ಯಾದೆ ತೆಗಿಯದಿದ್ದರೆ ನಾನು ಹರಿನೇ ಅಲ್ಲ, ಯಾರನ್ನು ಬಿಟ್ಟಿಲ್ಲ ನಾನು. ಸೂಪರ್. ನವರಾತ್ರಿ ಗೌಜಿ ಎಂಕ್ಲೆ ಮಸ್ತ್ ಗೌಜಿಯೇ ರಮೇಶ್ ಅಣ್ಣ ಮುಲ್ಪ.
ಇರೇಗು ವಾದ್ಯ ಪೋಡ ಅಂದತೆ ಅಂಚಾದ ಗೌಜಿ ಅಂಡ ಇಂಕ್ಲೆ ಮುಲ್ಪ ಬೊಂಬೆ ಮಸ್ತ್ ಗೌಜಿ ಸೋಕು. ಎಂತ ಸ್ಪೆಷಲ್ ಸಿಸ್ ಇವತ್ತು ಸ್ಪೆಷಲ್ ದಾಲ್ ರೈಸ್ ಮತ್ತು ವೆಜ್ ಅಲ್ವಾ, ದಾಲ್ ರೈಸ್ ಮತ್ತು ಬೆಂಡೆ ಬಾಜಿ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಬೇರೆ ಲೈವಲ್ಲೂ ಹಿಂಗೇನಾ? ಇಲ್ಲ ಅಂತೆ, ನನ್ನ ಲೈವಲ್ಲಿ ಮಾತ್ರ. ಇವಳಿಗೆ ಲೈವ್ ಮಾಡಲಿಕ್ಕೆ ಬರೋದಿಲ್ಲ, ಇವಳಿಗೆ ಕರೆಸಿ ಕೊಟ್ಟವನಿಗೆ ದೊಡ್ಡ ನಮಸ್ಕಾರ. ನನಗೆ ಲೈವ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ನೀನು ಯಾಕೆ ಅಂತೀಯ? ಮೂರು ಬಿಟ್ಟ ಪಾಪಿ ನನ್ನ ಮಗನೇ. ನಾನು ಲೈವ್ ಮಾಡಲಿಕ್ಕೆ ಬರ್ತೀನಿ, ಇಲ್ಲದೆ ಏನೂ ಮಾಡ್ಕೋತೀನಿ. ನೀನು ಯಾರು ನನಗೆ ಹೇಳಲಿಕ್ಕೆ? ಏಯ್, ನಾನು ಮುಗಿತೀನಿ ನಿನಗೆ. ಚಪ್ಪಲ ಹಾರ ಹಾಕಿ ಮೆರವಣಿಗೆ ಮಾಡ್ತೀನಿ ನಾನು. ಕಾಲು ಎಲ್ಲ ಬಟ್ಟೆ ತೆಗೆದು ನಿನ್ನನ್ನು ನೋಡು ಒಂದಿನ. ನೀನು ಸಿಗು ನನಗೆ ನೀನು ಎಲ್ಲಿಯಾದರೂ. ಸುದೀಪ್ ಥ್ಯಾಂಕ್ ಯು. ಬೇರೆ ಲೈವ್ ಅಲ್ಲೂ ಹೀಗೆ ಮಾಡ್ತಾರಾ ಇವರೆಲ್ಲ? ಇಲ್ಲ ನೈಸ್ ಲೈವ್ ಅಂತಿದ್ದಾರೆ. ಬೆಸ್ಟ್ ಬೇರೆ ಲೈವಲ್ಲಿ ಚೆನ್ನಾಗಿ ಕಮೆಂಟ್ ಹಾಕ್ತಾನೆ, ಚೆನ್ನಾಗಿ ನಗು ನಗುತ್ತಾ ಮಾತಾಡ್ತಾನೆ. ನಾನು ನೋಡಿದ್ದೀನಿ ಇವನನ್ನು, ಮೂರು ಬಿಟ್ಟ ಪಾಪಿ ಮಗ, ನನ್ನ ಮಗನನ್ನು ಅಷ್ಟು ನೋಡಿದ್ದೀನಿ ನಾನು. ಚೆನ್ನಾಗಿ ಮಾತಾಡ್ತಾನೆ. ನೀವು ಯಾಕೆ ನಮ್ಮ ಲೈವ್ಗೆ ಬರೋದು? ನಮ್ಮ ಲೈವ್ ಇಷ್ಟ ಇಲ್ಲದಿದ್ದರೆ ಹೊರಗೆ ನಡಿ, ನಿನಗೆ ಮರ್ಯಾದೆ ಎನ್ನುವುದು ಇಲ್ವಾವು ಅಂತಿದ್ದಾರೆ. ದೀಪಸಿಸ್ ಥ್ಯಾಂಕ್ ಯು. ಲೈವ್ ಮಾಡಲಿಕ್ಕೆ ಬರದೇ ಇರುವರು ಚಾನಲ್ ಮೌನ ಆದದ್ದ? ಅದೇ. ಹಾಯ್ ಅಕ್ಕ, ವಣಸಾಂಡ್ ಪ್ರಜ್ಜು ಇರ್ನಾಂಡೆ. ಹೌದು ಅಕ್ಕ, ಹೌದು. ಬೇರೆ ಲೈವಲ್ಲಿ ಚೆನ್ನಾಗಿ ಮೆಸೇಜ್ ಆಗ್ತಿದ್ದಾನೆ, ನನ್ನ ಲೈವಲ್ಲಿ ಬಂದು ಇದು ಮಾಡ್ತಿದ್ದಾನೆ. ಬಿಡಲ್ಲ ಅವನನ್ನು ನಾನು, ಖಂಡಿತವಾಗ್ಲೂ ಬಿಡಲ್ಲ. ಲೈವ್ ಸರಿ ಇಲ್ಲದಿದ್ದರೆ ಹೋಗಿ ಗೆಟ್ ಲಾಸ್ಟ್. ಹೌದು, ಲೈವ್ ಸರಿ ಇಲ್ಲಾದರೆ ಗೆಟ್ ಲಾಸ್ಟ್. ಹೋಗ ನೀನು, ನಿನ್ನನ್ನು ಯಾರಿಲ್ಲಿ ಬರ್ಲಿಕ್ಕೆ ಅಂದರು? ಗೆಟ್ ಲಾಸ್ಟ್, ಹೋಗಿ ನೀನು ಇಲ್ಲಿಂದ. ಐ ಥಿಂಕ್ ನಿಮ್ಮ ಲೈವ್ ಹಾಲು ಮಾಡೋಕ್ಕೆ ಬರುವುದು ಅನಿಸುತ್ತೆ ಅಕ್ಕ. ಹೌದು, ಖಂಡಿತ. ಅಂಥವರ ಪಾಪಿ ಜನಗಳಿಗೆ ನಾನು ಯಾವತ್ತೂ ಹೆದರ್ಕೊಂಡು ಕೂರುವಂಥ ಈ ಅರಿಣಿಯಲ್ಲ, ಗೊತ್ತಾಯ್ತಾ? ಇಲ್ಲಿ ಅಂಥವರು 5 ನಿಮಿಷ ಕೂಡ ಇರಬೇಡಿ. ಹೌದು, ನೈಸ್ ಲೈವ್. ಹೌದು, ಬೆಸ್ಟು. ಆಯ್ತು. ಓದು ಅಕ್ಕನಿಗೆ ಲೈವ್ ಮಾಡೋಕ್ಕೆ ಬರಲ್ಲ, ನಿಮ್ಮ ಅಮ್ಮನ ಕಳಿಸು, ನಾನು ಅವರ ಹತ್ರ ನಾನು ಲೈವ್ ಮಾಡಿಸ್ತೇನೆ ಅಂತಿದ್ದಾರೆ. ಹೌದು, ಸೂಪರ್ ನೈಸ್. ಥ್ಯಾಂಕ್ ಯು ಸುದೀಪ್, ಥ್ಯಾಂಕ್ ಯು ಸುದೀಪ್. ದಾನೆ ಪಾತೇರು ಜರು ಕೋಪನೇ ಸುದಿ ಕೋಪನ ಹೆದರಲ್ಲ ಅಕ್ಕ. ಬೆಸ್ಟ್ ಅಕ್ಕ. ಬೆಂಕಿ ಯಾವತ್ತು ಬೆಂಕಿಯೇ, ನಾನು ಯಾರಿಗೂ ಹೆದರಲ್ಲ ಎಷ್ಟು ಇದ್ರೂ. ಹಾಯ್ ಗೆಟ್ ಔಟ್. ಹೌದು, ಗೆಟ್ ಔಟ್. ಮಾನ ಮರ್ಯಾದೆ ಅನ್ನುವ ನೀನು ಒಳ್ಳೆ ಅಪ್ಪನಿಗೆ ಹುಟ್ಟಿದ್ದೀನಿ ಹೌದಾದರೆ ನೀನು ನನ್ನ ಲೈವಲ್ಲಿಂದ ಗೆಟ್ ಲಾಸ್ಟ್ ಮಾಡ್ತೀಯ. ನೀನು ಒಳ್ಳೆ ಅಪ್ಪನಿಗೆ ಹುಟ್ಟಿಲ್ಲ ಇದ್ದೇ ನಿನ್ನ ಲೈವಲ್ಲೇ ಇರ್ತೀಯ, ಖಂಡಿತ. ನೀನು ಬೇರೆ ಲೈವಲ್ಲಿ ಅಷ್ಟು ಚೆನ್ನಾಗಿ ಮಾತಾಡುವವನು ನನ್ನ ಲೈವಲ್ಲಿ ಯಾಕೆ ಬಂದು ಈ ರೀತಿ ಮಾತಾಡ್ತೀಯಾ? ಗೊತ್ತಾಯ್ತಾ? ಇದರಲ್ಲೇ ನೋಡಬೇಕು, ನಿನಗೆ ಹೊಟ್ಟೆ ಕಿಚ್ಚು ಮಚ್ಚಾರ ಅಂತ ಇರುತ್ತೆ. ನೀನು ಖಂಡಿತ ಬಂದ ಚೌಕಿದಾರ್ ನಾಯಿ ಬಂದ. ಒಂದೊಂದು ನಾಯಿ ಬಂತು ನೋಡಿ. ನಾಯಿಗಳೆಲ್ಲ ನನ್ನ ಲೈವಲ್ಲೇ ಬರೋದು. ಇದು ಯಾವ ನಾಯಿಗಳಂತಲೇ ಗೊತ್ತಾಗಲ್ಲ. ನಮಗೆ ದಮ್ ಇದ್ದರೆ ನೀನು ಒರಿಜಿನಲ್ ಐಡಿಯಲ್ಲಿ ಬಾ. ನಾವೀಗ ನೋಡು ನಿನಗೆ ಒರಿಜಿನಲ್ ಐಡಿಯಲ್ಲಿ ಮೆಸೇಜ್ ಮಾಡುತ್ತಾ ಇದ್ದೇವೆ. ನೀವು ನನ್ನ ಅಪ್ಪನಿಗೆ ಹುಟ್ಟಿದೆ ಆದರೆ ಆಯ್ ಅಂತಿದ್ದಾರೆ. ಸ್ಟಕ್ ಒಂದುಂಟು, ನೆಟ್ವರ್ಕ್ ಮಸ್ತ್ ಪ್ರಾಬ್ಲಮ್ಮು ಅಂದೇ. ಆಯ್ ಬೆಸ್ಟ್. ಇವರು ಮೌತ್ ಗೆಟ್ ಔಟ್ ಅಂತಿದ್ದಾರೆ. ಇವನು ಒಬ್ಬ ಬಂದ, ಚೌಕಿದಾರ್ ಬಂದ. ಎಲ್ಲರೂ ಮಾಡಿ. ಹೌದು, ಬರ್ತಾನೆ ಬೋಲಿ ಮಗ. ಹೌದು, ಚೌಕಿದಾರ್ ನಿಮ್ಮ ಅಮ್ಮ ಪೊಲಕ್ಕಿ ಬೇವರ್ಷಿ ಅಂತಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಅಕ್ಕ ಬೇರೆ ಲೈವಲ್ಲಿ ಲಿಂಕ್ ನನಗೆ ಸಹ ಕಳಿಸಿ, ನಾವು ಸ್ವಲ್ಪ ಪೂಜೆ ಮಾಡುತ್ತೇವೆ. ಹೌದು, ನಾನು ಹೋದ ಇಲ್ಲಿ ಇದ್ದಿದ್ರೆ ಖಂಡಿತ ಕೂಡಲೇ ಕಳಿಸ್ತೀನಿ, ಆಯಿತಾ? ಕೂಡಲೇ ನಿಮಗೆ ಕಳಿಸ್ತೇನೆ. ಸೂಪರ್ ಸಪೋರ್ಟ್. ಬೋಲಿ ಮಗ ಎಲ್ಲಿಂದ ಬಂತೀಯಾ? ಬೋಲಿ ಮಗನ ಅವನು? ಬೋಲಿ ಮಗಲ್ಲ ಅವನು, 3 ಬಿಟ್ಟ ಪಾಪಿ ಅವನು. ಬೋಲಿ ಮಗ ಅಂದರೆ ಅವನಿಗೆ ಕಡಿಮೆನೇ, ಅವನು ಪಾಪಿ 3 ಬಿಟ್ಟ. ಹೌದು, ಮಾಡುವ. ಕೆಟ್ಟ ಮಾತು ಬೇಡ, ಒಳ್ಳೆ ರೀತಿ ಅಲ್ಲಿ ಮಾತಾಡಿ.
ನಾವು ಕೆಟ್ಟದಾಗಿ ಮಾತಾಡಬಾರ್ದಂತಲೇ ಬರ್ತೀವಿ ಅಲ್ವಾ ಪ್ರಜು ಅವರೇ. ಏನು ಮಾಡಲಿ, ಇಂಥವರು ಕೆಟ್ಟದಾಗಿ ಮೆಸೇಜ್ ಹಾಕುವಾಗ ನಾವು ಮಾತಾಡಬಾರ್ದು ನಿಜವಾಗ್ಲೂ. ಇವಾಗ ಇನ್ನೂ ಮೆಸೇಜ್ ಹಾಕಿದರೆ ಯಾರು ಮಾತಾಡಬೇಡಿ ಆಯಿತಾ. ಅವರಷ್ಟಿಗೆ ಅವರು ಹೊರಟೋಗ್ತಾರೆ ಸೈಲತ್ ಕಡೆ ಅವರು. ಪ್ರಜ್ವಲ್ ಅವರೇ, ಉಪದ್ರ ಕೊಡುವವರಿಗೆ ಒಳ್ಳೆ ಮಾತಾಡಬೇಕಾ? ಹೌದು. ಬಾನ್ವಿ ಸಿಸ್ಸಿನ ಲೈವಲ್ಲಿ ಕೂಡ ನೋಡಿದ್ದೀನಿ ಅವನನ್ನು ನಾನು. ಬಾನ್ವಿ ಸಿಸ್ ಲೈವಲ್ಲಿ ಕೂಡ ನೋಡಿದ್ದೇನೆ. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ, ಕಳಿಸು. ಹೌದು, ಬರೀ ಉಪದ್ರ. ಹೌದು, ಜಾನ್ವಿ ಸಿಸ್, ಬಾನ್ವಿ ಸಿಸ್ನ ಲೈವಲ್ಲಿ ನೋಡಿದ್ದೀನಿ ಅವರನ್ನು ನಾನು. ಅವ್ರದ್ದು ಲಿಂಕ್ ಸಿಗ್ತಿಲ್ಲ, ಅವರ ಲೈವ್ ಆನ್ ಇದೆ ನೋಡಲಿಕ್ಕೆ. ಬಾನ್ವಿ ಸಿಸ್ ಇದ್ದು ಬರೀ ಉಪದ್ರವೇ. ಏನು ಮಾಡ್ಲಿಕ್ಕಾಗಲ್ಲ ಜಾನುಸಿಸ್. ಕೆಲವು ಇರ್ತವೆ ಜಾನುಸಿಸ್, ಏನು ಮಾಡ್ಲಿಕ್ಕಾಗಲ್ಲ. ಅವ್ರದ್ದು ಹುಟ್ಟಿದ್ದು ದಾರಿ ಸರಿ ಇರಲ್ಲ. ಅವ್ರು ಹುಟ್ಟಿದ್ದು ಒಳ್ಳೆ ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ಈ ರೀತಿ ಮಾಡಲ್ಲ. ದೀಪಾ ಸಿಸ್, ಥ್ಯಾಂಕ್ ಯು. ಎಂಥ ಸ್ಪೆಷಲ್ ಇತ್ತು ನವರಾತ್ರಿಗೆ? ಮುಂಬೈಯಲ್ಲಿ ಜೋರಿದೆ ನವರಾತ್ರಿ. ಮುಂಬೈಯಲ್ಲಿ ಜೋರಿದೆಯಾ? ಅವರಲ್ಲಿ ಹೇಗೆ ಮೆಸೇಜ್ ಹಾಕ್ತಾರೆ ಅಂತ ನೋಡುವ ಅಂತ. ಹೌದು, ನಾವು ಅಷ್ಟು ಬುದ್ಧಿವಾದ ಹೇಳಿದ್ರು ಕೂಡ ನಾಯಿ ಬಲ ಡೊಂಕಿ, ನಾಯಿ ಬೊಗಲುತ್ತೆ ಅಂತ ಹೇಳಿದರೆ ಊರೆಲ್ಲ ಹಾಲಾಗುತ್ತಾ ಅಂಥವರನ್ನು ಮನಸ್ಸಿನಿಂದ ತೆಗೆದುಹಾಕಿ. ಹೌದು ಪ್ರಜ್ಜು, ಖಂಡಿತ ಪ್ರಜ್ಜು, ನಿಮ್ಮ ಮಾತು ಖಂಡಿತ ಸತ್ಯಕ್ಕೋ. ಓದಬಾರ್ದಂತ ಅನ್ಕೋತೀನಿ, ಆದರೆ ಏನು ಮಾಡಲಿ, ಕಣ್ಣೆದುರು ಬರುವಾಗ ಓದಲೇಬೇಕಂತ ಇದಾಗುತ್ತೆ. ಬ್ಯಾಡ್ ಕಮೆಂಟ್ನವರೇ ಮತ್ತು ಆಡೋಕ್ಕೆ ಆಗದವರು ಲೈವಿಂದ ಹೊರಗೆ ಹೋಗಿ. ಅಲ್ಲ ಬೆಸ್ಟು, ಅದು ಬಾಣ್ವಿ ಸೀಸನ ಲೈವಲ್ಲಿ ಇದ್ದ ಹೂಹಾಯಿ ಅಂತ, ಅವನು ವಿಷ ಅವನು. ನೈಸ್ ಲೈವ್, ಸತ್ಯ ಪ್ರಜ್ವಲ್ ಬ್ರದರ್ ಅಂತಿದ್ದಾರೆ. ಅಕ್ಕ, ನೀವು ಬೆಳೀತಾ ಇದ್ದೀರಲ್ಲ, ಅವರಿಗೆಲ್ಲ ಅವರು ಉರಿದು ಸುಟ್ಟು ಹೋಗಬೇಕು. ನನ್ನ ಮಕ್ಕಳ ಮೇಲೆ ಇರುವ ಒಬ್ಬ ನೋಡಿಕೊಳ್ಳುತ್ತಾ ಇರುತ್ತಾನೆ ಎಲ್ಲವನ್ನು. ಅಕ್ಕ, ಯಾರಿಗೂ ಸಹಾಯ ಮಾಡದಿದ್ದರೂ ಪರವಾಗಿಲ್ಲ, ಯಾರಿಗೂ ತೊಂದರೆ ಕೊಡಬಾರ್ದು. ಖಂಡಿತ ಮನಸ್ಸಿಗೆ ಸೇರಿಸುವುದಲ್ಲ ಅಂಥವರನ್ನು. ಹೌದು, ಇವತ್ತು ಫಿಶ್. ಹೌದಾ, ನಾವು ತಿನ್ನಲ್ಲ. ಇರ್ಬೋದಕ್ಕ. ಹೌದು, ಬಾನಿ ಸಿಸ್ಸಿನ ಲೈವಲ್ಲಿ ಇರ್ತಾನೆ, ಅವರ ಲೈವಲ್ಲಿ. ನಮ್ಮ ಅಕ್ಕ ಒಬ್ಬಳಿ ಯಾರಿಗೂ ಎದುರಲ್ಲ. ಖಂಡಿತ ಎದುರಲ್ಲ ನಾನು, ಜೀವ ಹೋದರೂ ಪರವಾಗಿಲ್ಲ ನಂದು. ಡೋಂಟ್ ಕೇರ್. ನಂದು ತಪ್ಪಿದ್ದಲ್ಲಿ ಖಂಡಿತ ತಲೆಬಾಗಿ ಕ್ಷಮೆ ಬೇಡುತ್ತೇನೆ, ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ನನ್ನ ತಪ್ಪಿಲ್ಲ ಅಂದರೆ ಯಾರಿಗೂ ಕೂಡ ತಲೆಬಾಗಲ್ಲ ನಾನು, ಯಾರಿಗೂ. ಹೊಟ್ಟೆ ಕಿಚ್ಚು ಹಾಗೆ ಅಲ್ವಾ ರಾಜಣ್ಣ? ಹೌದು ಜನಿಸಿಸ್ ಅಂತಿದ್ದಾರೆ. ನನ್ನ ತಪ್ಪಿದ್ರೆ ತಲೆಬಾಗಿ ಕ್ಷಮೆ ಕೋರಿ, ಎಷ್ಟು ಚಿಕ್ಕವರಾದರೂ ಪರವಾಗಿಲ್ಲ. ತಪ್ಪಿಲ್ಲ ಅಂದರೆ ಅವ್ರ ಹತ್ರ ಬೇಕಾಬಿಟ್ಟು ಕ್ಷಮೆ ಕೇಳುವ ಈ ಹರಿಣಿಯೇ ಅಲ್ಲ, ಇದು ಹರಿಣಿಯೇ ಚೇಂಜ್. ಸುದೀಪೋಯಿನಿ, ದೀಪಸಿಸ್, ಥ್ಯಾಂಕ್ ಯು ಅಕ್ಕ. ಒಂದು ಹೂಹಾಯಿ YTDP ಸ್ಕ್ರೀನ್ ಮಾಡಿ ಕಮ್ಯುನಿಟಿ ಪೋಸ್ಟ್ಗೆ ಹಾಕಿ. ಹೌದಲ್ವಾ? ಹೇಗೆ ಮಾಡೋದು ಬೆಸ್ಟ್? ಅದು ಹೇಗೆ ಮಾಡೋದು? ಬಗ್ಲಿಸ್ಗೆ ಟ್ರೈ ಮಾಡೋದು, ಅದು ಸಾಧ್ಯ ಇಲ್ಲ ರೇಣಕ್ಕ, ನಾನು ಬಗ್ಗಿಸ್ಲಿಕ್ಕೆ. ಹೌದು, ನೈಸ್ ಲೈವ್, ಥ್ಯಾಂಕ್ ಯು ಸುದೀಪು. ದಾನೆ ಪಾತೆ ರುಜರು ಸ್ಕ್ರೀನ್ ಶಾಟ್ ತಗೊಳ್ಳಿ. ಅದು ನಿಮ್ಮದೆಲ್ಲ ಮೆಸೇಜ್ ಬರುತ್ತಲ್ವಾ, ಏನು ಮಾಡಲಿ? ನಿಮ್ಮದೆಲ್ಲ ಮೆಸೇಜ್ ಬರುತ್ತಲ್ವಾ? ದಯವಿಟ್ಟು ಹೇಳಿ, ಯಾರಿಗೂ ಸಹಾಯ ಮಾಡೋದಿದ್ದರೂ ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಕೊಡಬೇಡಿ. ನಿಮಗೆ ಅಷ್ಟು ಕೂಡ ಇದ್ದರೆ ಒಂದು ಅನಾಥಾಶ್ರಮಕ್ಕೆ ಹೋಗಿ ಯಾರಿಗಾದರೂ ಒಳ್ಳೇದು ಮಾಡಿ, ಆಗೋದರೆ ಅವರು ಮೆಚ್ಚಿಕೊಳ್ಳುತ್ತಾರೆ ಅಲ್ಲ ಬೆಸ್ಟು. ಬೇರೆಯವ್ರದ್ದು ಮೆಸೇಜ್ ಬರುತ್ತಲ್ವಾ? ಕಮ್ಯುನಿಟಿ ಪೋಸ್ಟ್ ಅಲ್ಲ, ನಾಳೆ ನನ್ನ ಒಂದು ಇದರಲ್ಲಿ ಕೂಡ ಒಂದು ಬಂದಿದೆ. ಮತ್ತೆ ಒಂದು ಇದನ್ನು ಮೆಸೇಜನ್ನು ತೆಗಿತೀನಿ, ಕಾಪಿ ಮಾಡ್ಕೋತೀನಿ, ನಾಳೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ನಮ್ಮ ಬಡ್ಡಿ ಮಗ ಎಲ್ಲಿ ಹೋದ? 3 ಬಿಟ್ಟ ಪಾಪಿ ನನ್ನ ಮಗ. ಅವನ ಮೆಸೇಜೇ ಕಾಣ್ತಾ ಇಲ್ಲ ಇಲ್ಲಿ. ಇದೆ ಇಲ್ಲಿ.
ತೆಗ್ದೆ ಐ ಥಿಂಕ್ ನಿಮ್ಮ ಲೈವ್ ಹಾಲು ಮಾಡೋಕೆ. ಹೌದು, ತೆಗ್ದೆ ಯಾರಿಗೂ ತೊಂದರೆ ಉಪತ ಕೊಡಬೇಡಿ, ಮನಸ್ಸಿಗೆ ಸೇರಿಸುವುದಲ್ಲ ಅಂಥವ್ರೂ ಇಲ್ಲ. ನಾನು ಸೇರಿಸಲ್ಲ. ಇವತ್ತು ಪೀಸ್ ಹೌದಾ, ಅದಾಯಿತು. ಯಾರಪ್ಪ सनी तो सो गया। देख कौन सा बुक? नहीं नहीं सनी का। ಹಾಯ್ ಸಿಸ್, ಹಾಯ್ ಜ್ಯೋತಿ ಸಿಸ್. ಬಲೆ ಸರಿ ಇಲ್ಲ ಅಂತ ಕಮ್ಯುನಿಟಿ ಪೋಸ್ಟ್ಗೆ ಹಾಕಿ, ಇವನು ಸರಿ ಇಲ್ಲ ಅಂತ ಕಮ್ಯುನಿಟಿ ಪೋಸ್ಟ್ಗೆ ಹಾಕಿ. ಅಲ್ಲ, ಅದು ಎಲ್ಲರ ಮೆಸೇಜ್ ಹೋಗುತ್ತೆ ಅಲ್ವಾ ಈಗ. ಅದೊಂದು ಒಂದೇ ನಾವು ಹೇಗೆ ತೆಗೆಯುವುದು ಅದನ್ನು? ಸಾರಿ ಕೇಳೋದು ಡಿ ಪಿ. ಓ ದೇವರೇ ಭಾವ ದೇವ. ಹೌದು, ಲೈಕ್ ಡನ್ ಜ್ಯೋತಿ ಸಿಸ್, ಥ್ಯಾಂಕ್ ಯು. ಬೆಸ್ಟ್ ಸಾರಿ ಅಂತೆ ಯಾಕೆ ನೋಡಿ ಅಂದಿ ಸಿಸ್. ಆಯ್ ಭಾಗ್ಯ ಸಿಸ್, ಆಯ್ ವೆಲ್ಕಮ್. ಜಾನ್ವಿ ಸಿಸ್ ನಮಸ್ತೆ ಅಂತಿದ್ದಾರೆ. ಮೆಟ್ರೋ ಆಫ್ ಆಯಿತು ಅಕ್ಕ. ಎಂತ ಆಫ್ ಆಯಿತು? 10-21. ಜ್ಯೋತಿ ಸಿಸ್ ಆಯ್ 23 ಲೈಕ್ 9. ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಅವರೇ. ಹೌದು ಜಾನಿ ಸಿಸ್, ಅದು ಸರಿ ಅಂತಿದ್ದಾರೆ ಭಾಗ್ಯಲಕ್ಷ್ಮಿ ಅವರು. ಅಕ್ಕ ಸಾರಿ ಅಂತೆ ನೋಡಿ. ಯಾಕೆ ಸಾರಿ? ಯಾರು ಸಾರಿ ಕೇಳಿದ್ದು? ಸಾರಿ ಯಾರು ಕೇಳಿದ್ದು? ನಂದು ತಪ್ಪಾಯಿತು, ನಾವೀಗೆ ಮಾತಾಡಬಾರ್ದಿದ್ದು, ಕ್ಷಮಿಸಿ, ನನಗೆ ಮನಸ್ಸಿಗೆ ತಗೋಬೇಡಿ. ನೀನು ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ ನೀನು ನನಗೆ ಸಾರಿ ಕೇಳ್ತೀಯಾ? ನೀನು ಸಾರಿ ನನಗೆ ಯಾವುದಕ್ಕೂ ಬೇಡ. ಪಾಪಿ ನನ್ನ ಮಗನೇ, ಮಾತಾಡಿದೆಲ್ಲ ಮಾತಾಡ್ತೀಯ ಮತ್ತು ಸಾರಿ ಕೇಳ್ತೀಯ. ನಿನಗೇನು ಸಾರಿ ಪದದ ಅರ್ಥ ಗೊತ್ತಾ ನಿನಗೆ? ಹೊರಟೋಗಿಲ್ಲಿಂದ. ನಾಳೆ ಕಮ್ಯುನಿಟಿಯಲ್ಲಿ ಇದರಲ್ಲಿ ಬರುತ್ತೆ ನೋಡು, ಪೋಸ್ಟ್ ಹಾಕ್ತೀನಿ ನಿನ್ನ ಬಗ್ಗೆ, ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾಳೆ ಬಾ ನೋಡು, ಇಡೀ ಎಲ್ಲ ನೋಡಬೇಕು ನಿನ್ನ ಬಗ್ಗೆ. ನೀನು ಹೇಗೆ ಅಂತ ವಿಡಿಯೋ ಮಾಡಿ ನೋಡ್ತೀನಿ. ನೀನು ವಿಷ ಅಲ್ವಾ? ವಿಷ ಹೌದಾ ಅಲ್ವಾ ನೀನು? ಹೌದಾ? ನಿನಗೆ ಪಾಠ ಕಲಿಸ್ತೀನಿ ನಾನು ಕೂಡ. ನಾನು ಇಷ್ಟೊತ್ತು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ಸಾಯ್ಲಿ ಸತ್ತೋಗ್ಲಿ ಅಂತ, ಅವರ ಕರ್ಮ ಅವ್ರ ಮೇಲೆ ತಲೆ ಮೇಲೆ ಅಂತ. ನೀನು ಬಂದು ಬೇರೆ ಲೈವಲ್ಲಿ ಚೆನ್ನಾಗಿ ಮಾತಾಡ್ತೇನೆ, ನನ್ನ ಲೈವಲ್ಲಿ ಬಂದು ಬ್ಯಾಡ್ ಕಮೆಂಟ್ ಹಾಕೋದಾದರೆ ನಾನು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ವಿಡಿಯೋ ಹಾಕೋದೇ ಏನು? ಹಾಕ್ತೀನಿ. ನನಗೆ ಮಾತಾಡಲಿಕ್ಕೆ ಯಾವ ಥರನೂ ಗೊತ್ತು, ಎಲ್ಲ ಹೇಳ್ತೀನಿ ನಾನು. ಅಪ್ಪು ಅವರೇ ಹಾಯ್. ಅಕ್ಕ ಹ್ಞೂ ಆಯ್. ಸಾರಿ ಕೇಳ್ದ ನೋಡಿದ್ರಕ್ಕ. ಅವ್ನು ಸಾರಿ ಅಲ್ಲ, ಅವನು ಕರ್ಮ ಅವನು ಸಾರಿ ಕೇಳೋದಲ್ಲ, ಏನೂ ಇಲ್ಲ. ಅವ್ನು ಸಾರಿ ಕೇಳೋದಲ್ಲ, ಅವನ ಕರ್ಮ ಅವನು ಸಾರಿ ಕೇಳಿ ಮತ್ತೆ ಅದೇ ಬಂದು ಮಾತಾಡ್ತಾನೆ, ಪಾಪಿ ನನ್ನ ಮಗ. ಸೂಪರ್ ಸಪೋರ್ಟಲ್ಲಿದ್ದಾರೆ ಅಪ್ಪು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಭಾಗ್ಯಲಕ್ಷ್ಮಿ ಅವರೇ, ಥ್ಯಾಂಕ್ ಯು. ಕೆಟ್ಟ ಮೇಲೆ ಬುದ್ಧಿ ಬರೋದು. ಕೆಟ್ಟಿಲ್ಲ ಅವನು, ಬುದ್ಧಿ ಬಂದೂ ಇಲ್ಲ. ಅವನು ಸುಮ್ಮನೆ ಸಾರಿ ಕೇಳೋದು ಅಷ್ಟೇ. ಅವನು ಸಾರಿ ಕೇಳೋದು, ಅವನ ಮುಸುಂಡದು ಕರ್ಮದ ಒಂದು. ಹಾಂ ಜ್ಯೋತಿ ಮೇಡಮ್ ಅಂತಿದ್ದಾರೆ, ರಿಪೋರ್ಟ್ ಮಾಡಿ ಅಂತಿದ್ದಾರೆ. ಜಾನ್ವಿ ಸಿಸ್ ಊಟ ಏನು ಅಂತಿದ್ದಾರೆ ಇವತ್ತು. ತುಂಬ ಮನಸ್ಸಿಗೆ ಅಟ್ಟು ಮಾಡ್ತಾನೆ ಮತ್ತೆ ಸಾರಿ ಕೇಳ್ತಾನೆ. 3 ಬಿಟ್ಟ ಪಾಪಿ ನನ್ನ ಮಗ. ವೈಟಿ ಎಲ್ಲರೂ ಅವರ ನೋಡಿ ಸೀತು ಆಗಬೇಕು ಅಕ್ಕ. ಹೌದು, ಗೊತ್ತು ನನಗೆ ನೀನು ಯಾರಂತ ಗೊತ್ತಾಯ್ತಾ? ನೀನು ಅಕ್ಕಂತ ಕರೆದ್ರೆ ಮೆಟ್ಟಲ್ಲಿ ಹೊಡಿತೀನಿ ನಿನಗೆ. ನಾನು ಅಕ್ಕಂತ ಬಾಯಲ್ಲಿ ಕರೆದ್ರೆ ಮೆಟ್ಟಲ್ಲಿ ಹೊಡಿತೀನಿ, ಗೊತ್ತಾಯ್ತಾ? ನನ್ನನ್ನು ಅಕ್ಕಂತ ಕರೆದ್ರೆ ನೀನು ಹೊಲ್ಸ್ ಬಾಯಲ್ಲಿ ಅಂದರೆ ಮೆಟ್ಟಲ್ಲಿ ಹೊಡಿತೀನಿ ನಿನಗೆ ನಾನು. ಜ್ಯೋತಿಸಿ ಹೋದ್ರಾ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೊತ್ತಿಲ್ಲ ಸುದೀಪಣ್ಣ ಅವರು. ಒಬ್ಬ ಸೂಲೆಗೆ ಹುಟ್ಟಿದ ಸೂಲೆ ಮಗ ಅಂತಿದ್ದಾರೆ. ಸೂಪರ್. ನನಗೆ ಮಜ್ಜಿಗೆ ಹುಳಿ ಮೆಣಸಿನ್ಕಾಯಿ ನುಗ್ಗೆಕಾಯಿ ಸಾಂಬಾರು ಸುದೀಪಣ್ಣ ಅಂತಿದ್ದಾರೆ. ಭಾಗ್ಯಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೂಪರ್. ವಿಷ ನಿನ್ನ ಐಡಿಯಲ್ಲಿ ಸತ್ತಲ ಅವಳ ಪಿಂಡ ಬಿಟ್ಟ ಬಾ ವಿಷ ಅಂತ ಹೇಳಿದ. ಹೌದಾ ಸುದೀಪ್? ಸೂಪರ್ ಸೂಪರ್, ಥ್ಯಾಂಕ್ ಯು. ಬೆಂಕಿ ಲೈವ್ ಅಂತಿದ್ದಾರೆ. ಚಪ್ಪಲಿ ಏಟು ನಿಮಗೆಲ್ಲ. ತೇಜಸ್ವಿನಿ ಹೆಗ್ಡೆ ಯಾರು ಅರಿಣಕ್ಕ? ಯಾರಿಗೆ ಹೊಡೆಯುವುದು? ಅಲ್ಲೇ ಇದ್ದಾನಲ್ವಾ ಹ್ಞೂ ಆಯ್ ಅಂತ. ವಿಷ ಅಂತಾನೆ, ಹೌದಂತ ಗೊತ್ತಿಲ್ಲ. ಜ್ಯೋತಿ ಮೇಡಮ್ ಅಂತಿದ್ದಾರೆ. ವಿಷಾನ ನಿನ್ನ ಅಮ್ಮನ ಕರಿ ಕಾಲ್ ಬರಲಿ ನಿಮ್ಮ ಥರ ಡ್ರಾಡಿಗೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಹೇಗಿದೆ ತೇಜಸ್ವಿನಿ ಅವರೇ? ಒಂದು ಲೈಕ್ ಕೊಡಿ ಆಯ್ತಾ? ಬಿಟ್ಲಾ ಅಂತಿದ್ದಾರೆ ಭಾಗ್ಯಲಕ್ಷ್ಮಿ ಅವರು.
ಲೈಕ್ ಕೊಡಿ ಆಯಿತಾ. ದೀಪಸಿಸ್ ಥ್ಯಾಂಕ್ ಯು ಸೋ ಮಚ್. ನಾವು ನಮ್ಮಷ್ಟಕ್ಕೆ ಲೈವ್ ಮಾಡ್ತೀವಿ. ಇವನು ಸಾರಿ ಅಕ್ಕ ಅಕ್ಕ ಅಂತೆ, ನಿನ್ನಂಥವರ ತಮ್ಮ ಇದ್ರೆ ಅತ್ತಿ ಇಳಿಸೋಕೆ ಕೊಂದು ಬಿಡ್ತಿದ್ದೆ ನಾನು. ಜ್ಯೋತಿಸಿಸ್ ಥ್ಯಾಂಕ್ ಯು. ನಮ್ಮ ಫ್ಯಾಮಿಲಿಗೆ ಅಂತ ವಿಷ ಅಂತೆ ನೋಡಿ. ಹೌದು ವಿಷ ಅಂತೆ, ಅವನು ಮಾತಾಡಿದ ವಿಷ ಅಂತ. ಮಸ್ತ್ ನೀವು ಆರಾಮಿ ಜಾನ್ವಿ ಅಕ್ಕ ಅಂತಿದ್ದಾರೆ. ಎಂಜಿನೇ ಹರಿಣಿ ಮೇಡಮ್, ಯಾರು ನೀವು ಅಕ್ಕ? ನೀವು ಕಮ್ಯುನಿಟಿ ಪೋಸ್ಟ್ಗೆ ಹಾಕಿ ನಮ್ಮ ಮೆಸೇಜ್ ಕಂಡ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಅವನು ಮಾತ್ರ ಇರಲೇಬಾರ್ದು ಇನ್ನು ಮುಂದೆ. ಹೌದು ಹಾಕ್ತೀನಿ. ಸ್ಕ್ರೀನ್ಶಾಟ್ ಆವಾಗಲೇ ತೆಗೆದೆ, ನಾನು ಸ್ಕ್ರೀನ್ಶಾಟ್ ತೆಗೆದೆ. ನಾನು ಆಗಲೇ ಲೈಕ್ ಕೊಟ್ಟೆ. ಥ್ಯಾಂಕ್ ಯು. ಜ್ಯೋತಿಸಿ ಸಾಯಿ ಪಣದಲ್ಲೇ ಒಬ್ಬ ಬಂದರೆ 1000 ಜನ ರಕ್ತ ಬಿಚ್ಚಿಸುವ ವಂಶದವರು. ಹೌದು ಅಕ್ಷಯ್ ಬ್ರೋ ನಮಸ್ತೆ ಪಣದಲ್ಲೇರು ಸೂಪರ್ ಅಂದಿದ್ದಾರೆ. ಜ್ಯೋತಿ ಮೇಡಮ್, ನಾನು ಯಾರಂತ ಹೇಳಿ? ನಾನು ಸಿಟ್ಟಲ್ಲಿದ್ದೆ ಅಪ್ಪು ಎಮ್ಮವರೇ, ಯಾರಂತ ನೀವೇ ಹೇಳಿ. ನನಗೆ ಆಡಿಸೋರನ್ನು ಕಂಡ್ರೆ ಆಗಲ್ಲ ನನಗೆ. ಹಾಗೆ ರಾಜಣ್ಣ ಬಂದು ಡೈರೆಕ್ಟ್ ಹೇಳ್ತಾರೆ ನಾನು ಇವ್ದು ರಾಜಣ್ಣ ಅಂತ. ನನಗೆ ಯಾರು ಆಡಿಸ್ಬೇಡಿ. ನನಗೆ ಮೊನ್ನೆ ಒಬ್ಬರಿಗೆ ಬೈದಿದ್ದೀನಿ ನಾನು, ಸತ್ಯಕ್ಕೂ. ನನಗೆ ಹೆಸರು ಸರಿಯಾಗಿ ಅನ್ಬೇಕು ಅಷ್ಟೇ, ಯಾರೇ ಆಗಲಿ. ಹೊಸ ಐ ಡಿ ಬಂದವರು ಹೆಸರನ್ನು ಕರೆಕ್ಟ್ ಮಾತಾಡಿ, ನಾನು ಅವರು ಅಂತ ಅಂದು ಮಾತಾಡಿ. ಇಲ್ಲಾಂದರೆ ನಾನು ಅವರು ಇವರು ಅಂತ ನಾನು ಮತ್ತೆ ಬೈದರೆ ಮತ್ತೆ ಬೇಜಾರು ಮಾಡ್ಕೊಳ್ಳಿಕ್ಕೆ ಇಲ್ಲ ಅಷ್ಟೇ. ನಾನು ಅಪ್ಪು ಎಮ್ಮವರೇ, ನಾನು ನಿಮಗೂ ಅನ್ನೋದು, ನೀವು ಯಾರಂತ ನಮಗೆ ಒಂದು ಇದು ಮಾತಾಡಿ ಯಾರಂತ ಹೇಳಿ. ಇಲ್ಲಾಂದರೆ ನಾನು ಬೈದರೆ ಅಂದರೆ ಮತ್ತೆ ಬಂದು ನನಗೆ ಬೇಜಾರಾಯಿತು ಅಂತ ಅನ್ಲಿಕ್ಕೆ ಇಲ್ಲ ಅಷ್ಟೇ ಅಂದಿದ್ದೀನಿ. ಮೊದಲೇ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಷ್ಟೇ. ಯಾರು ಅಂತ ನಿಮ್ಮ ಐಡಿಯಲ್ಲಿ ಬನ್ನಿ ಜನರೇ. ಹೌದು ಓಕೆ ಮೇಡಮ್, ಭಾಗವಹಿಸಿ ಸೂಪರ್. ಯಾರೂ ಆಗಲಿ ಇದು ಇನ್ನೊಂದು ಐ ಡಿ ಮಾಡ್ಕೊಂಡು ಬಂದರೆ ಯಾರು ಕೂಡ ತಮ್ಮ ಹೆಸರನ್ನು ಹೇಳಿ ಮೊದಲು. ಇಲ್ಲಾಂದರೆ ನನ್ನನ್ನು ಮಂಗ ಮಾಡಿಸ್ಲಿಕ್ಕೆ ನೋಡಬೇಡಿ ಅಷ್ಟೇ. ನಾನು ಅನ್ನೋದು ಇಷ್ಟೇ, ಡೈರೆಕ್ಟ್ ಅನ್ನಿ ನಾನೇ ಮಾತಾಡ್ತಿದ್ದೀನಿ ಅಂತ. ಆವಾಗ ನಮಗೂ ಖುಷಿ ಆಗುತ್ತೆ. ಸುಮ್ಮನೆ ಯಾರು ಅಂತಂದರೆ ಏನು ಮಾಡೋದು ಮತ್ತೆ? ನಾವೆಂತ ಕಂಡುಹಿಡಿದು? ನಮ್ಮದೇ ಇದು ಬ್ಯಾಡ್ ಕಮೆಂಟಿನವ್ರದ್ದೇ 1000 ಇರುತ್ತೆ ನೋಡಲಿಕ್ಕೆ. ನಿಮ್ಮತ್ತ ಆಯಿತಾ? ಸಾಷ್ಟಾಂಗ ನಮಸ್ಕಾರ ನಿಮ್ಮ ಲೈವಿಗೆ. ಆಯಿತು ಪರವಾಗಿಲ್ಲ ಅಪ್ಪು ಎಮ್ಮವರೇ. ಯಾರು ಅಂತ ನೀವು ಹೆಸರು ಅಂದಿಲ್ಲ ಅಂದಮೇಲೆ ಮತ್ತೆ ನಿಮ್ಮಂಥವ್ರು ಯಾಕೆ ಬೇಕು ಲೈವಿಗೆ ಅಲ್ವಾ? ಈಗ ಗರ್ಭಿಣಿ ಬರ್ತಾರೆ, ಚೆಲುವೆ ಬರ್ತಾರೆ, ಅದು ಯಾರಂತ ನಮ್ಗೆ ಗೊತ್ತು. ಯಾರು? ಕೇಶವಣ್ಣ, ಇದು ರಾಜಣ್ಣನವರು. ಅವ್ರು ಯಾರಂತ ಅವರು ಡೈರೆಕ್ಟ್ ಅಂದಿದ್ದಾರೆ ನಾವು ಅಂತ. ನೀವು ಇಷ್ಟು ಬ್ಯಾಡ್ ಕಮೆಂಟಿನ ನಡುವೆಯೋ ನೀವು ನಿಮ್ಮ ಹೆಸರು ಹೇಳಿಲ್ಲ ಅಂದರೆ ನಮಗೂ ಇದು ಸಿಟ್ಟು ಬರೋದಿಲ್ವಾ? ಐಡಿ ಮಾಡಿರ್ಬೋದು, ಆದರೆ ಅದರ ಹೆಸರು ಡೈರೆಕ್ಟಾಗಿ ಅನ್ನಿ ನಾವು ಇಂಥವ್ರಂತ. ನಮಗೂ ಗೊತ್ತಾಗುತ್ತೆ ಅಲ್ವಾ? ನಿಮ್ಮಿಷ್ಟ ಬರೋದು ಬಿರೋದು ಅಷ್ಟೇ. ಸುದೀಪ್ರು ಅಂತಿದ್ದಾರೆ ಸೂಪರ್. ಅವ ಯಾವ ಚಾನಲಲ್ಲಿ ಒಳ್ಳೆ ಮೆಸೇಜ್ ಮಾಡುತ್ತಾನೆ ನೋಡುವ. ಹೌದು ಜ್ಯೋತಿಸಿಸ್ ನಂಗ್ಲದು ಜಾನ್ವಿ ಅಕ್ಕ ಅಂತಿದ್ದಾರೆ. ಸುದೀಪಣ್ಣ ಥ್ಯಾಂಕ್ ಯು ಸೂಪರ್. ಹೆಸರು ಹೇಳಿ ಅಂದರು ಅಕ್ಕ ಅಷ್ಟೇ. ಹೌದು ಹೆಸರು ಹೇಳಿ ಅಷ್ಟೇ. ನಾವು ಇಲ್ಲಿ ಇಷ್ಟು ನೀವೇ ನೋಡ್ತಿದ್ದೀರಲ್ವಾ, ಇಷ್ಟು ಜನ ಬ್ಯಾಡ್ ಕಮೆಂಟ್ ಬರ್ತಿದ್ದಾರೆ, ಇಷ್ಟು ಜನ ಬ್ಯಾಡಾಗಿ ಮಾತಾಡ್ತಿದ್ದಾರೆ. ಹಾಗಿರುವಾಗ ನೀವು ನಾನು ಯಾರು ಅಂತ ನಮಗೂ ಸಿಟ್ಟು ಬರೋದಿಲ್ವಾ? ಒಂದು ಸರ್ತಿ 2 ಸರ್ತಿ ಆದರೆ ಪರವಾಗಿಲ್ಲ. ಇದು ಹೆಸರು ಹೇಳಿ ಅಂದು ಕೂಡಲೇ ಮತ್ತು ಕೂಡ ಅದೇ ನಾನು ಯಾರು ಅಂದರೆ ಸಿಟ್ಟು ಬರೋದಿಲ್ವಾ ನಮಗೂ ಕೂಡ? ಅಪ್ಪು ಅವರೇ ಕುಕ್ ಅವರ ಲೈವಲ್ಲಿ ಇದ್ರು ಸಿಸ್. ಅವಾಗ ಯಾರಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಅವ್ರ ಹೆಸರು ಹೇಳಿದರೆ ನಮಗೂ ಖುಷಿ ಅಲ್ವಾ? ಗೊತ್ತಿಲ್ಲ ನನಗೆ. ಬಾಗಿಲ ನಾನು ಬ್ಲೂ ಕೂಡ ಕೊಟ್ಟಿದ್ದೀನಿ, ಐ ಡಿ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಏನು ಮಾಡಲಿ? ಇವರು ಸಾಷ್ಟಾಂಗ ನಮಸ್ಕಾರ ಅಂದರೆ ನಾನು ಏನು ಮಾಡಲಿ? ಇವರು ಯಾರಂತ ನಂಗೆ ಗೊತ್ತಾ? ಭಾಗ್ಯಲಕ್ಷ್ಮಿ ಶಿಷ್ಟಾರಾಯ್ ಅಂತಿದ್ದಾರೆ ರಾಜಣ್ಣ. ಸೂಪರ್ ಸಪೋರ್ಟಲ್ಲಿ ಸುದೀಪ್ ಅವರೇ ಥ್ಯಾಂಕ್ ಯು ಸೋ ಮಚ್. ದೇವ ಜನಗಳೇ, ಬಂದವರು ಬರ್ತಾರೆ, ಹೋದವರು ಹೋಗ್ತಾರೆ ಅಷ್ಟೇ. ಸೂಪರ್ ಲೈವ್, ನೈಸ್ ಲೈವ್. ವಿಷ ನೀನು ಒಂದೇ ಅಪ್ಪನಿಗೆ ಹುಟ್ಟಿದ್ರೆ ಅಲ್ಲ 4 ಜನ ಸೇರಿಸಿ ಅಮ್ಮನ ನಿಮ್ಮನ್ನು ಹುಟ್ಟಿಸ್ತಾರೆ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಬಾಯ್ ಗುಡ್ ನೈಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಜ್ ಬ್ರದರ್ ಅಂತಿದ್ದಾರೆ ಸೂಪರ್. ಒರಿಜಿನಲ್ ಐಡಿಯಲ್ಲಿ ಬನ್ನಿ. ಹೌದು ಒರಿಜಿನಲ್ ಐಡಿಯಲ್ಲಿ ಬರದಿದ್ದರೂ ಪರವಾಗಿಲ್ಲ, ಆದರೆ ತಾನು ಯಾರು, ನಾನು ಐ ಡಿ ಚೇಂಜ್ ಮಾಡಿದ್ದೇನೆ ಅದಾದರೂ ಹೇಳಿ ಅಲ್ವಾ? ಅದು ಬಿಟ್ಟು ನಾನು ಯಾರು ಅಂತ ಪ್ರಶ್ನೆಯನ್ನು ಹಾಕ್ತಾ ಹೋದರೆ ಉಪದ್ರ ಮಾಡಬೇಡಿ ಜನರೇ. ಹೌದು ಭಾಗ್ಯಲಕ್ಷ್ಮಿ ಸೂಪರ್.
ಮೆಂಬರ್ ಹಾಯ್ ಹಾಯ್ ಮೆಂಬರ್ ಸೂಪರ್ ಸೂಪರ್ ಸಪೋರ್ಟಲ್ಲಿದೆ. ಗೊತ್ತಿರುವವರು ಯಾರು ಆಡಿಸೋದು, ಗೊತ್ತಿರೋರು ಆಡಿಸಿ, ಅದು ಆಡಿಸುವ ಟೈಮ್ ಇದೆ. ಎಲ್ಲ ಟೈಮಲ್ಲಿ ಆಡಿಸ್ಬೇಡಿ ಆಯಿತಾ. ನಾನು ಅನ್ನೋದಿಷ್ಟೇ, ಆಡಿಸಿ ಬೇಕಾದರೆ ಅದು ಎಲ್ಲ ಟೈಮಲ್ಲಿ ಅಲ್ಲ. ಎಷ್ಟು ಬ್ಯಾಡ್ ಕಮೆಂಟ್ ಬರುವಾಗ ನೀವು ಬಂದು ನಾನು ಯಾರು ಅಂದರೆ ನಾನು ಯಾರಂತ ಅನ್ಕೋಬೇಕು ನಿಮ್ಮನ್ನು. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಟಾಟಾ ಅಕ್ಕ, ನಾನು ಹೊರಟೆ. ಓಕೆ ಜಾನುಸಿಸ್, ಸೂಪರ್ ಜಾನುಸಿಸ್, ಥ್ಯಾಂಕ್ ಯು ಮೆಂಬರ್, ಥ್ಯಾಂಕ್ ಯು ಜ್ಯೋತಿಸ್, ಥ್ಯಾಂಕ್ ಯು ಸೂಪರ್. ಭಾಗ್ಯಲಕ್ಷ್ಮಿ ಅವರೇ ಥ್ಯಾಂಕ್ ಯು, ಸೂಪರ್ ಥ್ಯಾಂಕ್ ಯು. ಜಾನುಸಿಸ್ ಗುಡ್ ನೈಟ್, ಟೇಕ್ ಕೇರ್ ಅಂತಿದ್ದಾರೆ. ಬಾಯ್ ಜಾನುಸಿಸ್ ಸ್ಟಾರ್ ಅಂತಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಜಣ್ಣ, ಕೇಶವಣ್ಣ, ಭಾಗ್ಯಕ್ಕ, ಜ್ಯೋತಿ ಅಕ್ಕ, ಊಟ ತಾಟ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿ ಮೆಂಬರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಜಾನುಸ್ ಬೆಸ್ಟ್ ಅಂತಿದ್ದಾರೆ. ಜಾನ್ವಿ ಅಕ್ಕ ಟಾಟಾ ಬಾಯ್ ಅಂತಿದ್ದಾರೆ. ಅಪ್ಪು ಎಮ್ಮ ಅವರೇ ಬೇಜಾರು ಮಾಡ್ಕೋಬೇಡಿ, ನನಗೂ ಕೂಡ ಸಿಟ್ಟು ಬರುತ್ತೆ ಅಲ್ವಾ, ಬ್ಯಾಡ್ ಕಮೆಂಟ್ ಓದಬೇಡಿ. ಓಕೆ ಜಾನು, ಓಕೆ ಖಂಡಿತ. ಅಪ್ಪು ಎಮ್ಮ ಅವರೇ ನೀವು ಯಾರಂತ ಹೇಳಿ, ನನಗೆ ತುಂಬ ತಲೆ ಕೆಟ್ಟು ಹೋಗುತ್ತೆ. ಅದು ಕೂಡ ಈ ವಿಷ ಬಂದ ಮೇಲೆ ನನಗೆ ತಲೆನೇ ಕೆಟ್ಟು ಹೋಗಿದೆ. ಅವನನ್ನು ಮಾತ್ರ ಬಿಡುವುದಿಲ್ಲ ಮಾತ್ರ, ಅವನನ್ನು ಆ ಕಡೆ ನೋಡಬೇಡಿ. ಓಕೆ ಜಾನುಸಿಸ್ ಖಂಡಿತ. ಓಕೆ ಥ್ಯಾಂಕ್ ಯು. ಟಾಟಾ ಜಾನ್ವಿಸಿಸ್ ಅಂತಿದ್ದಾರೆ ನೋಡಿ. ಬೆಳಕು ಅಕ್ಕ ಒಣ ಸಾಂಡೆ ಇದಾದ ಸ್ಪೆಷಲ್ ಕೇನೊಂದಿಲ್ಲ. ನಾಳೆ ಪೋಸ್ಟ್ ಹಾಕಿಬಿಡ್ತೀನಿ, ಒಂದು ಪೋಸ್ಟ್ ಹಾಕಲೇಬೇಕು ಈಗ. ರಾಜ್ಬಿರು ಗುಡ್ ನೈಟ್ ಆಲ್ ಅಂತಿದ್ದಾರೆ. ರಾಜ್ಬಿರು ವೆಜಿಟೇಬಲ್ ಅಂತಿದ್ದಾರೆ. ಜಾನಿಸಿಸ್ ಗುಡ್ ನೈಟ್ ಆಲ್ ಅಂತಿದ್ದಾರೆ. ಅರೇಗ್ ಪಲಾವು ರಾಜ್ಬ್ರು ಬೇಜಾರು ಮನಸ್ಸು ಅಂದ್ ಗುಡ್ ನೈಟ್ ಜಾನಿ ಸಿಸ್ಟರ್ ಟೇಕ್ ಕೇರ್, ಗುಡ್ ನೈಟ್ ಸ್ವೀಟ್, ಕೀಪ್ ಸ್ಮೈಲಿಂಗ್ ಅಂತಿದ್ದಾರೆ ನೋಡಿ. ನನಗೆ ಬೇಜಾರಿಲ್ಲ ನಿಜವಾಗ್ಲೂ. ನಾನು ಬಿಟ್ಟಿದ್ದೀನಿ ಇದೆಲ್ಲ ಕರೆಕ್ಟ್. ನಾನು ವರ್ಜಿನಲ್. ನನಗೆ ಬೇರೆ ದಿನ ಉಂಟಲ್ವ, ಎಂಥಾದ್ರೂ ಮೊಟ್ಟೆ ಆದರೂ ಬೇಕು ತಿನ್ನಲಿಕ್ಕೆ, ಇಲ್ಲಾದ್ರೂ ಊಟನೇ ಸೇರುವುದಿಲ್ಲ. ಆದರೆ ದೇವರಿಗೆ ಅಂತ ಬಿಡ್ತೀನಲ್ವ, ಆ ದಿನ ನಾನು ಏನು ಮುಟ್ಟುದಿಲ್ಲದಿದ್ದರೂ ನನಗೆ ಯಾವುದು ಉಪ್ಪಿನಕಾಯಿ ಇದ್ರೂ ನಡೀತೆ, ಊಟ ಮಾಡಿಬಿಡ್ತೀನಿ. ಹಾಗೆ ನಾನು ಇವಾಗ ನನಗೆ ನಾನ್ ವೆಜ್ ಇದು ನೆನಪೇ ಇಲ್ಲ ನನಗೆ. ಗುಡ್ ನೈಟ್ ಸ್ವೀಟ್ ಜಾನ್ವಿ ಅಕ್ಕ ಟಾಟಾ ಬಾಯ್ ಅಂತಿದ್ದಾರೆ. ಭಾಗ್ಯಸಿಸ್ ಥ್ಯಾಂಕ್ ಯು. ಎಸ್ ಶಿವಕುಮಾರ್ ಆಚಾರ್ಯ ನಮಸ್ಕಾರ. ಊಟ ಆಯ್ತಾ ಮೇಡಮ್? ಊಟ ಆಯಿತು ಶಿವಕುಮಾರ್ ಅವರೇ, ನಿಮ್ದಾಯ್ತಾ? ಒಂದು ಲೈಕ್ ಕೊಡಿ ಶಿವಕುಮಾರ್. ಹೌದಾ ಅಕ್ಕ? ಹೌದು ಸತ್ಯಕ್ಕೂ ನಿಜವಾಗ್ಲೂ ಅನ್ನೋದು ನಾನು. ಒಕ್ಕದಾದೇ ಅಕ್ಕ ಸ್ಪೆಷಲ್ ಎಂಕ್ ದಾಲ್ ರೈಸ್ ದಾಲ ಉಂಡ ಒರಿದಿನ ಬೆಳಕು ಅಕ್ಕ ವೆಜ್ ಮನಸ್ಸಿಗೆ. ಯಾಕೆ ಅರಿನ ನಮ್ಮನ್ನು ಮರೆತು ಬಿಟ್ರಾ? ಹೌದಾ ಅರಿನ, ನೀನು ನನ್ನನ್ನು ಮರೆತು ಬಿಟ್ಟೆ. ಸಾರಿ ಅಕ್ಕ ಲೀಲಕ್ಕ, ನಿಮ್ಮನ್ನು ಅಕ್ಕ, ನನ್ನ ಪ್ರೀತಿ ಅಕ್ಕ, ಸ್ವೀಟ್ ಅಕ್ಕ. ನಿಮ್ಮನ್ನು ಹೇಗೆ ಮರೀಲಿ ಅಕ್ಕ? ಬರ್ತೀನಿ ಅಕ್ಕ, ನಾಳೆ ಖಂಡಿತ ಬರ್ತೀನಿ ಅಕ್ಕ. ನನ್ನ ಮಕ್ಕಳಿಗೆ ಎಕ್ಸಾಮ್ ಅಕ್ಕ, ಸ್ವಲ್ಪ ಎಕ್ಸಾಮಲ್ಲಿದೆ ಮಕ್ಕಳಿಗೆ. ಎಕ್ಸಾಮ್ ನಡೀತಾ 8 ತಾರೀಕಿಗೆ ಎಕ್ಸಾಮ್. ಅದೇ ತಲೆ ಬಿಸಿ, ಓದಿಸೋದು ಬರೆಸೋದು ಕಷ್ಟವೇ ಕಷ್ಟ. ಇಬ್ಬರು ಮಕ್ಕಳಿದ್ದಾರಲ್ವ, ಇಬ್ಬರಿಗೂ ಓದಿಸ್ಬೇಕು ಬರೆಸ್ಬೇಕು. 5 ಗಂಟೆಗಂತೂ ಖಂಡಿತ ಬರಲಿಕ್ಕಾಗಲ್ಲ ನನಗೆ. ಎಲ್ಲ ಕೆಲಸ ಆಗುವಾಗ ಲೈವ್ಗೆ ಟೈಮ್ ಆಗಿರುತ್ತದೆ. ಇವತ್ತಾದರೂ ಯಾರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡ್ತಿಲ್ಲ, ಕೇವಲ ಭಾಗ್ಯಸಿಸ್ ಲೈವ್ಗೆ ಮಾತ್ರ ಹೋಗುದು. ಮತ್ತು ಜ್ಯೋತಿಸಿಸ್ ಮಧ್ಯಾಹ್ನಕ್ಕೆ ಹೋಗ್ತೀನಿ. ಅಕ್ಕ ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು. ಜ್ಯೋತಿಸಿಸ್ ಅಂತಿದ್ದಾರೆ. ಆಯಿತು ಮೇಡಮ್ ಅಂತಿದ್ದಾರೆ. ಅಕ್ಕ ಒಂದು ಲೈಕ್ ಕೊಡಿ ಅಕ್ಕ. ಶಿವಕುಮಾರ್ ಆಚಾರ್ಯ ಅವರೇ ಒಂದು ಲೈಕ್ ಕೊಡಿ. ಆಯಿತು ಬೆಟ್ಟಗುಡ್ಡ ಅಂತಿದ್ದಾರೆ. ಮೆಂಬರ್ ಶ್ರೀಲೀಲಾ ಸಿಸ್ ಆಯ್ ಅಂತಿದ್ದಾರೆ. ಸೂಪರ್ ಲೀಲಾ ಕುಟುಂಬ ನಮಸ್ತೆ ಅಂತಿದ್ದಾರೆ ಮೆಂಬರ್ ಅವರು. ಥ್ಯಾಂಕ್ ಯು ಸೋ ಮಚ್. ಆಯ್ ಮೆಂಬರ್ ಅಂತಿದ್ದಾರೆ. ಲೀಲಾ ಕುಟುಂಬ ನಮಸ್ತೆ ಅಂತಿದ್ದಾರೆ. ಅಕ್ಷಯ್ ಬ್ರದರ್. ನನಗೆ ರೈಸ್ ರಸಮ್ ಇದೆ ಅಕ್ಕ, ಇಲ್ಲ ಚಟ್ನಿ ಎಲ್ಲ ಒಂದು, ಉಪ್ಪಿನಕಾಯಿ ಆದರೂ ಓಕೆ ಅಕ್ಕ. ನನಗೂ ಕೂಡ ಲೈಕ್ ಡನ್ ಅಕ್ಕ. ಥ್ಯಾಂಕ್ ಯು ಅಕ್ಕ. ಬರ್ತೀನಿ ಅಕ್ಕ ಆಯಿತಾ. ಕೆ ರೀ, ಹಾಯ್ ರೀ, ವೆಲ್ಕಮ್ ರೀ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಮ್ಮದು ಅಕ್ಕ ರೇ ಹೇ ಕಾನ ಆಯ್ತಾ? ಅಚ್ಚುತಾನೆ ಬೊಯ್ಜೋಲಿಯೇ. ಸಾರಿ ಲೀಲಾ ಕುಟುಂಬ ಅಂತಿದ್ದಾರೆ. ಲೈಕ್ ಕೊಟ್ಟಿದ್ದೀನಿ ಮೇಡಮ್ ಅಂತಿದ್ದಾರೆ ಶಿವಕುಮಾರ್ ಅವರು. ಥ್ಯಾಂಕ್ ಯು ಶಿವಕುಮಾರ್ ಅವರೇ. ನಮ್ಮನ್ನು ಅಚ್ಚುತಾಯಿ ಬೊಯ್ಜೋಲು ಬೇಜಾರುಲ್ಲ ನಮ್ಮನ್ನು ಅಚ್ಚುತಾನೆ ಬೊಯ್ಜೋಲು என்ன மர்மல்ல சுத்தி சத்தா. ಸೂಪರ್ ಜ್ಯೋತಿ ಅಕ್ಕ. ಮೊನಸಾಂಡೆ ಖಾಲಿ ಆ್ಯಂಡ್ ಎಂಕಬೋರ್ಡು. ಕೆ ಊಟಕ್ಕೆ ಏನು ಸ್ಪೆಷಲ್ ಇದೆ ಇವತ್ತು? ದಾಲ್ ರೈಸ್. ಎಮ್ ಕೆ ಒಂದು ಲೈಕ್ ಕೊಡಿ.
ಭಾಗ್ಯಸಿಸ್ ಥ್ಯಾಂಕ್ ಯು, ಭಾಗ್ಯಸಿಸ್ ಥ್ಯಾಂಕ್ ಯು. ಅಕ್ಷಯ್ ಶ್ವಾರಿ ಯಾಕೆ ಇಂಚ ಪೂರ ನೆರ್ಂಡ ಈರು ಪೂರ ಬರ್ಪಿರ ಏರ್ ಪೂರ ಇಂಚ ಪೂರ ನೆರಡೆ ಈರ್ ನೆರ್ಂಡ ಈರ್ ಏರ್ ಪೂರ ಬರ್ಪಿರು ಅರಿಣಿ ಅತ್ತೆ ಈರೆಗೆ ನೆರಿಯೇನೈತೆ ಯಾನ ಮೆಂಬರ್ ಈರೆಗೆ ನೆರಿಯೇನೆ ಅತ್ತೆ ಇರೆ ಬ್ಯಾಡ್ ಕಮೆಂಟ್ ತಗಲಿಗೆಲ್ಲ ನೆರ್ರ ಬಲ್ಯ ಯಾನ್ ಮೆಂಬರ್ ಇಂಥ ಬ್ಯಾಡ್ ಕಮೆಂಟ್ ತಗಲಿಗೆ ಯಾನ್ ನೆರ್ರ ಬಲ್ಯ ಕೇನ್ಯಾನ್ ದಿನಾಂಕ ಅಂತಿದ್ದಾರೆ. ಬಂದವರು ಬರ್ತಾರೆ, ಹೋದವರು ಹೋಗ್ತಾರೆ, ಅದರಲ್ಲಿ ಏನಿಲ್ಲ. ನನಗೆ ಬಂದರೆ ನಮ್ಮವರು ಪ್ರೀತಿಯಿಂದ ಮಾತಾಡೋದು ಅಷ್ಟೇ. ಬ್ಯಾಡ್ ಕಮೆಂಟ್ ತಗಲಿ ನೆರ್ರ ಬಲ್ಲಿಂದ ಮನ್ಪರ ಇರ್ಲ ಅವೇ ಸಾಲು ಸೇರಿನಿತ್ತ ಜಂಡ ಬಕ. ನಾನು ಹುಟ್ಟಿದ ದಿನಾಂಕ ನಾನು ಹೇಳೋದಿಲ್ಲ. ಭಾಗ್ಯಲಕ್ಷ್ಮಿ ಸಿಸ್ಟರ್ ಗೊತ್ತು ನನಗೆ. 26 ಡಿಸೆಂಬರ್ 26ಗೆ ನನ್ನ ಬರ್ತ್ಡೇ ಇದೆ. ರಾಜಣ್ಣ ಹೆಂಗೆ ಕತ್ತಿಯೇ ಬಕೇರೆಗ್ ನೈಸ್ ಬೆಡ್ಡು CM 10 ಬ್ಯಾಡ್ CM 10 ದಾದ ಮೆಂಬರ್ ಹೆಂಗೆ ಗೊತ್ತಾಯ್ಜಿ. ಓಕೆ ರೀ ದಾದ ಪೂರ ಪಾತೇರಿಯರು ಎರೆಗೆ ಅನ್ ಪಾತೇರಿಯನ ಇರೇ ಪಾತೇರಿಯನ ಅತಿ ಅನ್ ಇರೇ ಪಾತೇರಿಯನ ಮೆಂಬರ್ ಇರು ದಾದೆ ಎಂಚಿನ ಪಾತೇರಂದಲ್ಲ ರೇ ಒಂಜಿನ ನಿದ್ರ ಕನ್ನಡ ಉಳ್ಳರೇ ಇರು ಇಂಚ ಪೂರ ನೆರಂಡ ಏರ್ ಪೂರ ಬರ್ಪೇರು ಅರಿಣಿ ದಾದೆ ಪೂರ ಪಾತೇರಿಯಾರು ಯಾನ್ ಪಾತೇರಿಯ ಇರೇಗಿನ ಪಾತೇರಿಯನ ಇಜ್ಜಿ ಬ್ಯಾಡ್ ಕಮೆಂಟ್ ತಗಲೆ ಪಾತೇರಿನ ಯಾನ್ ಪಾತೇರ ಬಲ್ಲಿತ್ತನ ಭಾಗ್ಯಲಕ್ಷ್ಮಿ ಸಿಸ್ಟರ್ ಬ್ಯಾಡ್ ಕಮೆಂಟ್ ತಗಲೆ ಪಾತೇರ್ನಿ ಬೇತೆ ಐಡಿ ಮಲ್ತೊಂದು ಬರ್ಪೇರದ ಆಗ್ಲೇ ಪಂಡ್ರ ಬಾಯಿಜ್ಜಿ ಅಂತ ಪಾತೇರ್ನಿ ಆತೆ ಇರೇ ಪಾತೇರಿಯನ ಈರ್ ಮಲ್ತ ಬೈದಾರ ಇರೇಗ ಅವು ಇಷ್ಟ ಐಜಿನ ಮಲ್ಲೆಜ್ಜಿ ಇರ್ನ ಇಷ್ಟ ಬರ್ಪಿನ ಉಡ್ಪಿನ ಇರೇಗ ಎನ್ನ ಮೆಸೇಜ್ ಅರ್ಥ ಪುಚ್ಚಿ ದಾದ ಬೊಕ್ಕ ದಾದ ಬರೀ ನೀರು ಪಲ್ನೆ ಬರೀ ಇಂಕ ಅರ್ಥ ಮಲ್ತು ಪಲ್ನೆ ಇಂಚ ಪೂರ ಇಂಚ ಪೂರ ನೆರ್ಂಡ ಏರು ಪೂರ ಬರ್ಪೇರು ಹರಿಣಿ ಅಂಚ ಪಂಡ ಓಕೆ ಇರ್ದಾದ ಪೂರ ಪಾತೇರಿಯರು ದಾದೆ ಪೂರ ಪಾತೇರುವಾರು ದಾದಯ ಶಿ ಥ್ಯಾಂಕ್ ಯು. ಓಕೆ ಅಂತಿದ್ದಾರೆ, ಸೂಪರ್, ಥ್ಯಾಂಕ್ ಯು. ಮತ್ತೆ 2 ಲೈಕು ಕೊಟ್ಟಿದ್ದೇನೆ ನೋಡಿ ಅಕ್ಕ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಬೂಸ್ಟು ಭೂತ ಕನ್ನಡಿ ನೀವು ಈ ಥರ ಮಾತಾಡಬೇಡಿ ಅರಿಣಿ ಅಕ್ಕ. ನಮಗೆ ಲೈವ್ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ನೀವು ಬೈತಾ ಇರೋದು ಅದು ಏನು ಅಂತ ಮನಸ್ಸಿಗೆ ಬೇಜಾರಾಗುತ್ತೆ. ಅದು ನಿಮಗೆ ಬೈತಾ ಇರಲಿಲ್ಲ, ನಾನು ಬ್ಯಾಡ್ ಕಮೆಂಟಿನವರಿಗೆ ಬೈತಿದ್ದದ್ದು. ಬ್ಯಾಡ್ ಕಮೆಂಟ್ ಯಾರು ಹಾಕಿದರೂ ನಾನು ಬಿಡುವುದೇ ಇಲ್ಲ. ಜ್ಯೋತಿಸಿಸ್ ಥ್ಯಾಂಕ್ ಯು. ಭಾಗ್ಯಲಕ್ಷ್ಮಿ ಅವರೇ ಥ್ಯಾಂಕ್ ಯು. ಜ್ಯೋತಿಸಿಸ್ ಥ್ಯಾಂಕ್ ಯು. ಓಕೆ, ನನ್ನ ಸಂಭಾಷಣೆ ತುಂಬ ಚೆನ್ನಾಗಿದೆ ಅಲ್ವಾ ಭಾಗ್ಯಲಕ್ಷ್ಮಿ ಸಿಸ್ಟರ್ ಅಂತಿದ್ದಾರೆ. ನನ್ನ ಸಂಪುಟ ಸಭೆಯನ್ನು ನಾಳೆ ಬೆಳಿಗ್ಗೆ ನಾನು ಇಟ್ಟುಕೊಳ್ಳುತ್ತೇನೆ ಭಾಗ್ಯಲಕ್ಷ್ಮಿ ಸಿಸ್ಟರ್. ಯಾವುದು ರಾಜಣ್ಣ? ಹೌದು ರಾಜ್ ಬ್ರದರ್ ಅಂತಿದ್ದಾರೆ ನೋಡಿ. ಇವ್ರು ಯಾಕೆ ಮೆಂಬರ್ ಅವರು ಈ ರೀತಿ ಮಾತಾಡ್ತಾರೆ? ಎಂದೊಂದು ಜನಗಳು ಎಂತ ಮಾತಾಡ್ತಾರೆ ದೇವರೇ ಪರಮಾತ್ಮ. ಲೈಕ್ ನೋಡಿ ಅಕ್ಕ, ಬಂತು ತಮ್ಮ. ಥ್ಯಾಂಕ್ ಯು ತಮ್ಮ, ಬಂತು, ಥ್ಯಾಂಕ್ ಯು. ಏನು ಜನಗಳು ಮಾತಾಡ್ತಾರೆ ಅಂತಲೇ ಗೊತ್ತಿಲ್ಲ, ಎಂತ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಇಷ್ಟ ಇದ್ದವರು ಬನ್ನಿ, ಇಲ್ಲದಿದ್ದರೂ ಹೋಗಿ ಅಷ್ಟೇ, ಬೇರೆ ಏನು ಮಾತಾಡಲ್ಲ ನಾನು. ಯಾರಿಗೂ ನಾನು ಯಶಸ್ಸು ಕಾಣ್ತೀನಿ ಅನ್ನೋ ಒಂದು ಮೂಲೆಯಲ್ಲಿ ಹೊಟ್ಟೆ ಕಿಚ್ಚು ಇರುತ್ತೆ ಅಲ್ವಾ, ಆ ರೀತಿ ಮಾತಾಡ್ತಾರೆ ಜನಗಳು. ನೈಸ್ ಲೈವ್. ರೋಷನ್ ಸಾಲಿಯನ್ ಹಾಯ್ ರೋಷನ್ ಅವರೇ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ. ಅದು ಸಪೋರ್ಟಿಂಗ್ ಮೆಸೇಜ್ ಆಗ್ತಾ ಇದ್ದಾರೆ, ಅದಕ್ಕೆ ನಾನು ರಿಪ್ಲೈ ಮಾಡೋದಕ್ಕೆ ಅದಕ್ಕೆ ಅವರಿಗೆ ನಗೆ ಬರುತ್ತಾ ಉಂಟು. ಹೌದಾ? ಕಿರಿಕಿರಿ ಎಂದಕ್ಕೆ ಕಿರಿಕಿರಿ ಪ್ರಜ್ವಲ್ ಅವರೇ? ರಾಜ್ಬ್ರು ವನಸು ಒಂದು ವೆಜ್ ಬಲೆ ಪಣಂದುಲ್ಲೇರು. ನಾನು ಸಪೋರ್ಟ್ ಮೆಸೇಜು ಹಾಕಲ್ಲ ಅರಿನಾ ಸಿಸ್ಟರ್. ಯಾಕೆ? ಜನರು ಇರುವುದೇ ಮಾತು ಆಡೋಕೆ, ಏನು ಮಾತಾಡಿದರೂ ಮಾತು ಆಡ್ತಾರೆ ಅಕ್ಕ.
ನೀವು ತಲೆಗೆ ಹಾಕೋಬೇಡಿ ಅಕ್ಕ. ಹೇಗೆ ಮಾತಾಡಿದರೂ ತಪ್ಪು, ಆ ರೀತಿ ಮಾತಾಡಿದರೂ ಆ ತಪ್ಪು, ಈ ರೀತಿ ಮಾತಾಡಿದರೂ ತಪ್ಪು, ಏನು ಮಾತಾಡಿದರೂ ತಪ್ಪು. ಹಾಗಾದರೆ ಬ್ಯಾಡ್ ಕಮೆಂಟ್ ಎಲ್ಲರ ಅವರು ಮಾತಾಡಿದ್ದು ಸರಿಯಾ ಇವರಿಗೆ ನಾನು ಅನ್ನೋದು. ಒಣಸಾಂಡೆ ರೋಷನ್ ಸ್ಪೆಷಲ್ ದಾಲ್ ರೈಸ್ ಇತ್ತು, ದಾಲ್ ರೈಸ್. ಯಾನ್ ಬರ್ಪೆ ಜೊತೆಕ ನನಗೆ ಪಾತ್ರೆ ತೊಳೆಯೋದಕ್ಕೆ ಇರುವುದಿಲ್ಲ ಅಲ್ವಾ ಅಂತಿದ್ದಾರೆ. ಒಳ್ಳೆಯರು ಜ್ಯೋತಿಯಕ್ಕ ಪೋಯರು. ಒಂದು ಮಾತಾಡಿದರೆ ಕಡಿಮೆ, 2 ಮಾತಾಡಿದರೆ ಹೆಚ್ಚು ಆಗುತ್ತೆ ಅಕ್ಕ. ಹೌದು, ಖಂಡಿತ. ಇಲ್ಲ ರಾಜ್ಬ್ರು ಬನ್ನಿ, ಬ್ಯಾಡ್ ಕಮೆಂಟ್. ಇವರಿಗೆ ಬೇರೆ ಏನು ಕೆಲಸ ಇಲ್ಲ, ಅದಕ್ಕೆ ನಿಮ್ಮ ತಲೆ ತಿನ್ನೋದು. ತಿಂದರೆ ತಿಂತಾರೆ, ದೇವರು ನೋಡ್ಕೋತಾನೆ ಅಷ್ಟೇ. ನಾನು ಅಷ್ಟೇ ಅನ್ನೋದು. ಭಾಗ್ಯಲಕ್ಷ್ಮಿ ಸಿಸ್ಟರ್, ನಾನು ಇಷ್ಟೊತ್ತಿಗೆ ಹೇಳಿದ್ದು ಬೇಜಾರು ಮಾಡಬೇಡಿ. ಹೌದು ರಾಜ್ಬ್ರದು, ಒಳ್ಳೇದು ರಿಪ್ಲೈ ಮಾಡ್ತೀರಾ. ಯು ಆರ್ ಫ್ರಮ್, ಐ ಆಮ್ ಫ್ರಮ್ ನಾನು ಮುಂಬೈ. ನಾನು ಇರೋದು ಮುಂಬೈ, ನನ್ನ ಊರು ಕಾರ್ಕಳ ಕಡೆ. ಒಳ್ಳೆ ಸಿಸ್ ಅಂತಿದ್ದಾರೆ ದೀಪ ಸಿಸ್. ಥ್ಯಾಂಕ್ ಯು ದೀಪ ಸಿಸ್. ಜ್ಯೋತಿ ಸಿಸ್ ಥ್ಯಾಂಕ್ ಯು. ಯಾರೇ ಆಗಲಿ ಅಂದಾಗ ಅನ್ಬೇಕು. ರೋಷನ್ ಅವರೇ, ನನ್ನ ಚಾನಲ್ಗೆ ಒಂದೊಂದು ಇದು ಎಂತ ಒಂದು ಸಬ್ ಕೊಟ್ಟು ಬನ್ನಿ, ಒಂದು ವಿಡಿಯೋ ನೋಡಿ ನನ್ನದು. ಬೇಜಾರಿಲ್ಲ ರಾಜು ಬ್ರದರ್ ಅಂತಿದ್ದಾರೆ. ಅನುಲ್ಲೆ ಪಣನುಲ್ಲೇರ ಹರಿಣ ಸಿಸ್ ಎನ್ನ ಮಿಸೆ ಸ್ಕಿಪ್ಪು ಸೂಪರ್ ಸಪೋರ್ಟ್ ಉಲ್ಲೆ ಸಿಸ್ ಕೂ ಪಣನುಲ್ಲ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್ ಭಾಗ್ಯಲಕ್ಷ್ಮಿ ಸಿಸ್ಟರ್. ಮೆಸೇಜ್ ಹಾಕಿ ಸಪೋರ್ಟಿಂಗ್ ಅಂತಿದ್ದಾರೆ. ಹೌದೌದು, ನಮ್ಮ ಕಂಪನಿಯಲ್ಲಿ ಸಾವಿರಾರು ಜನ ಇದ್ದಾರೆ. ಭಾಗ್ಯಲಕ್ಷ್ಮಿ ಅವರು ಥ್ಯಾಂಕ್ ಯು. ಒಳ್ಳೆ ಚೆಕ್. ಭಾಗ್ಯಲಕ್ಷ್ಮಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್. ಸೂಪರ್. ಹೌದು, ನಮ್ಮ ಕಂಪನಿ ಚೆಕ್. ಭಾಗ್ಯಲಕ್ಷ್ಮಿ ಸಿಸ್ಟರ್ ಅಂತಿದ್ದಾರೆ. ಹೌದು ಬ್ರದರ್, ಎಷ್ಟು ಜನರಿದ್ದಾರೆ ಅಂತಿದ್ದಾರೆ. ರಾಜ್ ಬ್ರೂ ಎನ್ನ ಆಫೀಸ್ ಜನ ಬೋಡಿ ಯಾನು ಒಂಜಿ ಕೆಲಸ ಕೊರ್ಲೆ ಎಂಕು ಒಂಜಿ ಕೆಲಸ ಎಂಕಲ್ ಒಂಜಿ ಬೋಡು ರಾಜಣ್ಣ ಚೆಕ್ ದೇವರೇ. ಈ ಒಂಜಿ ಮೆಸೇಜಲ್ಲಿ ಬರ್ಪ ದಾಯಿಗೊಂಜಿ ಸಬ್ ಮಲ್ತಂದು ಹಾಲಂದು ಕೊರ್ತೇನದೇನು ದೇವ್ರಿಗೆ ಗೊತ್ತು. ರಾಜ್ ಬ್ರೂ ಎನ್ನ ಆಫೀಸ್ ಜನ ಬೋಡಿ ಎಂಕು ಒಂಜಿ ಕೆಲಸ ಕೊರ್ಲೆ. ಸಾವಿರಕ್ಕಿಂತ ತುಂಬ ಜನರಿದ್ದಾರೆ ನಮ್ಮ ಕಂಪನಿಯಲ್ಲಿ. ಭಾಗ್ಯಲಕ್ಷ್ಮಿ ಸಿಸ್ಟರ್ ಅಂತಿದ್ದಾರೆ. ಹೌದಾ, ನಾನು ಮತ್ತು ಜ್ಯೋತಿ ಅಕ್ಕ ಬರ್ತೀವಿ. ಹಾಯ್ ಸೇಸಿ, ಹಾಯ್ ಶಾರದವರೇ. ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ಲೈವ್ ಇದ್ದು ನೇಲೂ ಕೆಲಸ ಬುಡ್ಚಿ ಮಾರ್ರೆ ಅಂದು. ಜ್ಯೋತಿ ಅಕ್ಕ ನೀವು ಬನ್ನಿ, ನಿಮಗೆ ನಮ್ಮ ಬಾಸ್ನ ಕುರ್ಚಿಯನ್ನು ಕೊಡ್ತೇನೆ, ಬನ್ನಿ ಬೇಗ ಅಂತಿದ್ದಾರೆ. 10:33. ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಕೊಡಿ ಶಾರದವರೇ. ಜ್ಯೋತಿ ಅಕ್ಕ ಟ್ಯಾಂಕರ್ ಏರ್ ಕಡಬಿಡ್ಬಿನಿ ಈರ್ ದಾದೆ ಪೋಂಡು ಲೈಕ್ ಡ್ಯಾನ್ಸ್ ಈಸ್. ಥ್ಯಾಂಕ್ ಯು ಸೋ ಮಚ್. ರಾಜ್ ಬ್ರೂ ಅಂತಿದ್ದಾರೆ. ಹಾಯ್ ಭಾಗ್ಯ ಸೀಸ್ ಅಂತಿದ್ದಾರೆ ಶಾರದವರು. ಹಾಗಾದರೆ ನನಗೂ ಒಂದು ಕೆಲಸ ಕೊಡಿ ರಾಜ್ ಬ್ರದರ್. ನನಗೂ ಒಂದು ಕೆಲಸ ಬೇಕು. ಈ ಲೈವಲ್ಲಿ ಬ್ಯಾಡ್ ಕಮೆಂಟ್ ನೋಡೋದಕ್ಕಿಂತ ಒಂದು ಕೆಲಸನೇ ಬೆಸ್ಟ್. ಶಾರದವರೇ ಥ್ಯಾಂಕ್ ಯು ಸೋ ಮಚ್. ಸೂಪರ್. ಎಷ್ಟೋ ಜನರಿಗೆ ನಂಜಿ ಮಚ್ಚರ ಎಲ್ಲ ಶುರುವಾಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಹಾಯ್ ಶಾರದಾ ಸಿಸ್ಟರ್ ಅಂತಿದ್ದಾರೆ. ಅವ್ರ ಮನೆಯಲ್ಲಿ ಕದ್ಕೊಂಡು ಬಂದು ಮಾಡ್ತೀವ ಇಲ್ಲ ಗೊತ್ತಿಲ್ಲ, ಏನೋ ದೇವ್ರೆ. ಊಟ ಆಯ್ತಾ ಸಿಸ್ಟರ್ಸ್ ಅಂತಿದ್ದಾರೆ. ನಮ್ಮದು ಊಟ ಆಯಿತು ಶಾರದವರೇ. ನೀವು ಏನು ಊಟ ಮಾಡಿದ್ರಿ? ಅಡುಗೆ ಮಾಡಿದ್ರಾ? ಏನು ಅಡುಗೆ ಮಾಡಿದ್ರಿ? ಅಡುಗೆ ಏನು ಮಾಡಿದ್ರಿ? ಬನ್ನಿ ಮಾತ್ರ ಸಮುದ್ರದ ಮಧ್ಯದಲ್ಲಿ ಹರಿನಕ್ಕ ನೋಡಿದ್ದಾರೆ. ಸಮುದ್ರದ ಮಧ್ಯದಲ್ಲಿ ಇರುವುದು ನಮ್ಮ ಕಂಪನಿ. ಹೌದು, ನಾನು ನೋಡಿದ್ದೇನೆ. ರಾಜಣ್ಣ ನನಗೆ ಇಷ್ಟದಲ್ಲಿ ಕಲಿಸ್ಕೊಟ್ಟಿದ್ದಾರೆ ಅವರು.
ಥ್ಯಾಂಕ್ ಯು ಶಾರದವರೇ, ಥ್ಯಾಂಕ್ ಯು ಸೊ ಮಚ್, ಸೂಪರ್ ವೆಲ್ಕಮ್. ಮಾತ್ರೆ ಕಂಪೇನ್ ನನಗೆ ಬೇಡ. ಮಾತ್ರೆ ಕಂಪೇನ್ ನನಗೆ ಬೇಡ. ಪೂರ ಜನ ಬಂದರೆ ಕೆಲಸ ಜನ ಬೇಡ. ಆದರೆ ನಾನು ಫಸ್ಟು ಆಲ್ಮೋಸ್ಟ್ ಆದಮೇಲೆ ಒಬ್ಬರೇ ಬನ್ನಿ. ಹೌದು, ಇಲ್ಲ ನಾನು ಬರ್ತೀನಿ ಜ್ಯೋತಿ, ಒಟ್ಟಿಗೆ ಹೋಗುವ ನಾನು ನೀನು. ಹೌದಾ, ಬೇಡ ಜ್ಯೋತಿ, ನಾನು ನೀನು ಒಟ್ಟಿಗೆ ಹೋಗುವ. ಮತ್ತೆ ಉಳಿದವರು ಬನ್ನಿ. ಭಾಗ್ಯಲಕ್ಷ್ಮಿ ಅವರು ಬರಲಿ, ಬೇಕಾದರೆ ನನಗೆ ಸಪೋರ್ಟ್ ಮಾಡಿ. ಅಲ್ಲೂ ಕೂಡ ಲೈವ್ ಮಾಡುವ ನಾನು ಮತ್ತು ಭಾಗ್ಯಲಕ್ಷ್ಮಿ. ಜ್ಯೋತಿ, ನಾನು ಕೂಡ ಲೈವ್ ಮಾಡುವ, 3 ಜನ ಲೈವ್ ಮಾಡುವ ಅಲ್ಲಿ ಕೂಡ. ಹೌದು ಬನ್ನಿ, ಎಲ್ಲರೂ ಬನ್ನಿ. ಸುನಾಮಿಗೆ ಮಾತ್ರ ಹೆದರಬಾರ್ದು, ಯಾಕಂದರೆ 4 ಸುತ್ತ ಕೂಡ ನೀರು ಇದೆ. ಕಂಪೆನಿ ಮಧ್ಯದಲ್ಲಿ ಇರೋದು ಸಮುದ್ರ. ಅಕ್ಷಯ್ ಬ್ರೋ ಎಂಕ್ ಆಪುಂಡು ಅರಿಗೆ ಆಪುನ್ಗೆ ಇಲ್ಲ ಜ್ಯೋತಿಗೆ ಆಪುನ್ಗೆ ಎಂಕಲ್ ಆಪುಂಡು ಅಂಚಂಡ ಎಂಕ್ ತಾನೆ ಅವಂದೆ ಎಂಕಲ್ ಆಪುಂಡು. ಥ್ಯಾಂಕ್ ಯು ಸೋ ಮಚ್. ಹೌದು ಭಾಗ್ಯಲಕ್ಷ್ಮಿ ಸ್ಟಾರೆ, ನಾವು ಲೀಲಾಜಾಲವಾಗಿ ಮಾತಾಡುತ್ತೇವೆ. ರಾಜ್ ಬ್ರೂ, ಟಿಕೆಟ್ ಎಷ್ಟು ದುಡ್ಡು ಹೇಳಿ? ಟಿಕೆಟ್ 5 ರೂಪಾಯಿ. ಜ್ಯೋತಿ, ಟಿಕೆಟ್ ನನ್ನ ಲೆಕ್ಕದಲ್ಲಿ ಫ್ರೀ 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 ಫ್ರೀ. ನೀವೆಲ್ಲರೂ ಬನ್ನಿ. ಟಿಕೆಟ್ ಇಲ್ಲ ಮಾರೀತಿ ಜ್ಯೋತಿ, ಅಲ್ಲಿಗೆ ಟಿಕೆಟ್ ಎಲ್ಲಿ ಹೋಗೋದು ಜ್ಯೋತಿ? ಅದು ಮೆಕ್ಯ ಒಂದರ ಇಂದ ಮತ್ತೊಂದು ಹೋಗುದು. ನಾನು ಇವಾಗ ಹೊರಡುತ್ತೇನೆ, ಟಿಕೆಟ್ ಮಾಡಿ ಬರುತ್ತೇನೆ. ಜ್ಯೋತಿ ಅಕ್ಕ ಬನ್ನಿ, ನೀವೆಲ್ಲರೂ ನನ್ನ ಲೆಕ್ಕದಲ್ಲಿ ಟಿಕೆಟ್ ಫ್ರೀ ಉಂಟು ನಿಮಗೆಲ್ಲರಿಗೆ ಅಂತಿದ್ದಾರೆ ಶಾರದವರೇ. ಥ್ಯಾಂಕ್ ಯು ಸೋ ಮಚ್, ಸೂಪರ್. ನಾನು ಕೂಡ ಬರ್ತೀನಿ ಆಯಿತಾ. ನನ್ನನ್ನು ಕರೀರಿಲ್ವಾ ರಾಜಣ್ಣ ನನ್ನನ್ನು ಕರೀರಿಲ್ಲ. ಜ್ಯೋತಿ ಅವರು ಒಬ್ಬರೇನ, ನಾನು ಬರೋದು ಬೇಡವಾ? ನನಗಿಲ್ವಾ ಕೆಲಸ? ರಾಜಣ್ಣ, ಸುದೀಪರೇ ಬಲ್ತೀನಿ. ಸುದೀಪ್ ಪೋಯಿರ್ ನಾನಿಂದು ಗೊತ್ತು ಪೋಯಿರ್ ಸುದೀಪ್. ನಿಮಗೂ ನನಗೂನಾ? ಯಪ್ಪ ದೇವರ ಭಾಗ್ಯಲಕ್ಷ್ಮಿ ಅವರೇ, ನನಗೂನಾ? ಓಕೆ. ಹೌದು, ನಿಮಗೂ ಟಿಕೆಟ್ ಫ್ರೀ. ಭಾಗ್ಯಲಕ್ಷ್ಮಿ ಸಿಸ್ಟರ್ ಅವರೇ ಅಂತಿದ್ದಾರೆ. 500 ರೂಪೀಸ್ ಆದರೆ ಹೋಗೋಣ, ಜಾಸ್ತಿ ದುಡ್ಡು ಆದರೆ ನನ್ನ ಹತ್ತಿರ ಇಲ್ಲ ದುಡ್ಡು ಅಂತಿದ್ದಾರೆ. ಫ್ರೀ ನನಗೆ ಬೇಡ, ಫ್ರೀ ನನಗೆ ಬೇಡ. ನಾನು ಕೂಡ ದುಡ್ಡು ಕೊಟ್ಟೆ ಬರುತ್ತು. ಜ್ಯೋತಿ ಅಕ್ಕ, ನೀವು ಬರುವುದಾದರೆ ನನ್ನ ಲೆಕ್ಕದಲ್ಲಿ ಟಿಕೆಟ್ ಫ್ರೀ. ನಮ್ಮ ಎಲ್ಲ ಅಕ್ಕಂದಿರಿಗೂ. ಹೌದಾ, ಥ್ಯಾಂಕ್ ಯು. ನಾವು ಯಾರನ್ನು ಮಿಸ್ ಮಾಡಿದರೆ ಇವತ್ತು ಮಾಡಿದ್ದೇವೆ. ಮಂಜು ಸಿಸ್ಸನ್ನು ಮಿಸ್ ಮಾಡಿದ್ದೀವಿ. ಮಂಜು ಸಿಸ್ ಬಂದಿಲ್ಲ. ಅರಣ್ಯ ಅಕ್ಕ, ನೀವು ಬರಲೇಬೇಕು. ಒಮ್ಮೆಯಾದರೂ ನಾನು ಎಲ್ಲ ಖರ್ಚು ನೋಡಿಕೊಳ್ತೇನೆ. ನೀವು ಬರುವುದಾದರೆ ಎಲ್ಲರೂ ಬನ್ನಿ. ನಮ್ಮ ಅಕ್ಕ ಜ್ಯೋತಿ ಅಕ್ಕ ಎಲ್ಲರೂ ಬನ್ನಿ ಒಮ್ಮೆ ಅಂತಿದ್ದಾರೆ. ಥ್ಯಾಂಕ್ ಯು ರಾಜಣ್ಣ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ಅರಣ್ಯ ಅಕ್ಕ ಅಂತಿದ್ದಾರೆ. ಓಕೆ, ಗುಡ್ ಅಂತಿದ್ದಾರೆ. ಸುದೀಪ್ ಅವರು ಹೋದರು, ಯಾಕಂತ ಗೊತ್ತಿಲ್ಲ. ಅವ್ರದ್ದು ಇಂಟರ್ನೆಟ್ ಖಾಲಿಯಾಗಿದೆ ಏನೋ. ಜನಗಳು ಹೇಗಿರ್ತಾರಂದರೆ, ನಾವು ಅಷ್ಟು ಹೊತ್ತಲ್ಲಿ ನಾನು ಕೇಳ್ತಾ ಇದ್ದೆ ಯಾರು ಅಂತ ಅವರಿಗೆ ಅಲ್ವಾ. ಅವರು ಹೇಳಲೇ ಇಲ್ಲ. ಅದಕ್ಕೆ ನಾನು ಜವಾಬ್ದಾರಿ ಅದಕ್ಕೆ. ಹಾಗಾದರೆ ನಾವು ಒಬ್ಬನೇ ಇಲ್ಲಿ ಇರಬೇಕಾ? ನೀವು ಕೂಡ ಬನ್ನಿ ಕೇಶವಣ್ಣ, ಹೋಗುವ. ಓಕೆ ರಾಜ್ಬ್ರು ಅಂತಿದ್ದಾರೆ. ನೀವು ಕೂಡ ಬನ್ನಿ ಕೇಶವಣ್ಣ, ಹೋಗುವ. ಹೌದು, BMP ಅವರ ಪುನಃ ಬೇರೆ ಹೊಸತು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಕ್ಷಯ್ ಬ್ರೋ, ನೀವು ಲೈವ್ ಮಾಡಿ. ಜ್ಯೋತಿ
ದಾದೆಯ ಜ್ಯೋತಿ ಕೇಶವಣ್ಣ ಈ ಕೇಶವಣ್ಣ ಈ ಲೈವ್ ಮಲ್ಪೊಡಿಗೆ ಅಗುಲ್ ಬೇರೆ ಮುಟ್ಟ ಅಯ್ಯೋ ದೇವರೇ ಅಕ್ಷಯರು ನೀವು ಲೈವ್ ಮಾಡಿ ನಾವು ಬರುವ ತನಕ ನನಗೆ ಫ್ರೀ ಬಸ್ ಬೇಡ ಹ್ಯಾಪಿ ಅಂತಿದ್ದಾರೆ ಶಾರದವ್ರು ಥ್ಯಾಂಕ್ ಯು ಅಯ್ಯೋ ದೇವರೇ ಪೂರಾ ಒಂದೇ ಟೈಮ್ ಹೋದ್ರೆ ಲೈವ್ ನಮ್ಮಲ್ಲಿಗೆ ಬಸ್ ಭಾಗ್ಯಲಕ್ಷ್ಮಿ ಸಿಸ್ಟರ್ ಅವರೇ ಪ್ರೈವೇಟಲ್ಲಿ ಬರಬೇಕು ಹೌದಾ ಪ್ರೈವೇಟ್ ಬಸ್ಸಲ್ಲಿ ಬರಬೇಕಾ ಶಾರದವರೇ ಥ್ಯಾಂಕ್ ಯು ಸೋ ಮಚ್ ಸರ್ ಅಯ್ಯೋ ಕೇಶವಣ್ಣ ಹೋದ್ರೆ ಪಾಪ ಜ್ಯೋತಿ ಕೇಶವಬ್ರು ಅಕ್ಷಯ್ ಇಬ್ರು ತಮಾಷೆ ಮಾಡಿದ್ದು ಬೇಜಾರಾಗಬೇಡಿ ಅಂತಿದ್ದಾರೆ ಜ್ಯೋತಿ ಎಲ್ಲರೂ ಬನ್ನಿ ನಾವು ಇಲ್ಲಿಯೇ ಲೈವ್ ಮಾಡುವ ಸಮುದ್ರದಲ್ಲಿ ಕುಳಿತುಕೊಂಡು ಮಧ್ಯೆ ಕುಳಿತುಕೊಂಡು ಹೌದು ನಾನು ಬರಲ್ಲ ಭಾಗ್ಯಲಕ್ಷ್ಮಿ ಅವರೇ ನಾನು ಮತ್ತು ನೀವು ಹೋಗುವ ನಾನು ಮತ್ತು ನೀವು ಅಲ್ಲಿ ಲೈವ್ ಮಾಡುವ ಆಯಿತಾ ವೈರಲ್ ಮಾಡ್ಕೊಂಡು ಬರುವ ಇಲ್ಲಿಗೆ ಥ್ಯಾಂಕ್ ಯು ಶಾರದವರೇ ಥ್ಯಾಂಕ್ ಯು ನಾನು ಬರಲ್ಲ ಅಂತ ಇದ್ದಾರೆ ಮಾಡಿದರೆ ಒಂದು ಎಗ್ಗಡ ಸಾಬು ನಿಲ್ಲುವುದಿಲ್ಲ ಅಯ್ಯೋ ದೇವರೇ ಜ್ಯೋತಿಸಿ ಸೆಂಗು ಸತ್ತೆಂಗು ತೆಲ್ಕೆ ಬರೋದುಂಡು ಪನ್ಪುನ ತೂನಾಗ ಎಂಚಿನ ಜ್ಯೋತಿ ರಾಜ್ಬಿರು ನಾನು ರೆಡ್ ಬಸ್ಸಲ್ಲಿ ಬರುತ್ತೇನೆ ಬಸ್ ಫ್ರೀಯಾ ನನಗೆ ಬೇಡ ಬಸ್ ಫ್ರೀ ನಾನು ಬಸ್ ಫ್ರೀ ಎಲ್ಲೆಲ್ಲ ಬರುತ್ತಿಲ್ಲ ಯಾಕೆ ಗೊತ್ತಾ ನನಗೆ ವಾಮಿಟ್ ಆಗುತ್ತೆ ಅದರಲ್ಲಿಲ್ಲ ನಮ್ಮಲ್ಲಿ ರೆಡ್ ಬಸ್ ಬರುವುದಿಲ್ಲ ಜ್ಯೋತಿ ಅಕ್ಕ ಬರ್ತಿದೆ ನಾನು ಹಾಗಾದರೆ ನಾನು ನೀಲಿ ಬಸ್ಸಲ್ಲಿ ಬರ್ತೀನಿ ಅಷ್ಟೇ ನಾನು ರೆಡ್ ಬಸ್ಸಲ್ಲಿ ಅಲ್ಲ ನಾನು ನೀಲಿ ಬಸ್ಸಲ್ಲಿ ಬರ್ತೀನಿ ಹೌದೌದು ನಮ್ಮ ಊರಿನ ಕಡೆ ತುಂಬ ಬೆಟ್ಟ ಗುಡ್ಡ ಇದೆ ಪ್ರದೇಶ ಇದೆ ಭಾಗ್ಯಲಕ್ಷ್ಮಿ ಅವರೇ ಅಂತಿದ್ದಾರೆ ನಾನು ಬೆಂಗಳೂರಲ್ಲಿ ಒಂದು ಬಸ್ ಮಾಡಿಕೊಂಡು ಬರೋದು ಫ್ರೀಯಾಗಿ ಓಹೋ ಹೌದಾ ಫ್ರೀ ಬಸ್ಸಲ್ಲಿ ಹೋಗ್ತೀರಾ ಹೋಗಿ 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 ನೀವು ಆ ಬಸ್ಸಲ್ಲಿ ಬರುವಾಗ ನಾನು ಊರಿಗೆ ಬರ್ತೇನೆ ಅಂತ ಕಾಣಿಸುತ್ತೆ ಜ್ಯೋತಿ ಅಕ್ಕ ಅಂತಿದ್ದಾರೆ ಜ್ಯೋತಿ ಅಕ್ಕ ಅಂದಾಗ ಆರು ಊರು ಕೊಪ್ಪೇರಿಗೆ ನಮ್ಮನ ರಾಜನ್ನೇ ರಾಜ್ಬ್ರು ಬಣ್ಣದಲ್ಲೇರು ಆಯಿತು ನೀವು ಫ್ಲೈಟಲ್ಲಿ ಹೋಗಿ ನಾನು ಫ್ರೀ ಬಸ್ ಮಾಡ್ಕೊಂಡು ಬರ್ತೇನೆ ಜ್ಯೋತಿ ಅಕ್ಕ ಎಕ್ಕಡೆ ಲೈವ್ ಬಿಡು ಬಲಿತಿದ್ದಾರೆ ಐಕ್ ನಾನು ಲೈವ್ ಮಲ್ಪರೆ ಪಂಡಿಯ ಓಕೆ ಭಾಗ್ಯಲಕ್ಷ್ಮಿ ಶಾರದವ್ರ ಯಾಕೆ ಹೌದೌದು ನಮ್ಮ ಮನೆಯ ಹತ್ತಿರ ಇದ್ದವರು ಶೇಷಗಿರಿ ಡಾಕ್ಟರ್ ಅಂತ ಹೌದಾ ಶಾರದವ್ರಿ ಥ್ಯಾಂಕ್ ಯು ಎಂಥ ಗಮ್ಮತ್ ಐತಲ್ವಾ ಅದು ಹೌದು ಅಂದು ಅಕ್ಷಯಬ್ರು ಒಂದು ಪಣಂದುಲ್ಲೇರು ಇನಿ ಮಾತೆರೆಗ್ಲ ಬ್ಯಾಡ್ ಕಮೆಂಟ್ಗೆ ಐತೆ ಮಾತೆರೆಗ್ಲ ಬ್ಯಾಡ್ ಕಮೆಂಟ್ಗೆ ಇನಿ ಅಂದ ಯಾಕೋ ಗೊತ್ತಿಲ್ಲ ನಮಗೂ ಅವರಿಗೆ ಸ್ವಲ್ಪ ಆಗ ಬರೋದಿಲ್ಲ ಒರಿ ಬತ್ತದು ಇತ್ತೆ ಬ್ಯಾಡ್ ಕಮೆಂಟ್ ಇದ್ದ ಹೆಂಗೊಂಜು 5 ಜನ ಬತ್ತೇರು ಬ್ಯಾಡ್ ಕಮೆಂಟ್ದಾಗಲು ಜನ ಭಾಗ್ಯಲಕ್ಷ್ಮಿ ಸಿಸ್ಟರ್ ಅಂತಿದ್ದಾರೆ ನೋಡಿ ಸ್ಟಾರ್ಟ್ ಮಲ್ಪನಾಗ ಬತ್ತೆ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಮಧ್ಯಾಡಿ ಬತ್ತೆ
ಏತು ಜನ ಹೆಂಗೆ ಬ್ಯಾಡ್ ಕಮೆಂಟ್ ಅಲ್ಲ ಒಂಜಿ ಅಲ್ಲ ಜ್ಯೋತಿ ಒಂಜಿ ಒಂದು ಮಾಲ್ದ ದೀತೆ ತುಲೆ ಹೂ ಹಾಯ್ ಇಂದದು ಹೂ ಹಾಯ್ ಗಜ್ಜು ಪಾತೆರ್ನು ಗಲೀಜು ಪಾತೆರ್ನು ತುಲೆ ಮೂಲಂಜಿ ಪಿನ್ ಮಲ್ದೆತ್ತ ಅವು ಬ್ಯಾಡ್ ಕಮೆಂಟ್ದ ಅವು ಎಲ್ಲ ಐತಾ ಪೋಸ್ಟ್ ಮಾಡುವೆ ಬ್ಯಾಡ್ ಕಮೆಂಟ್ದ ಏನು ಆಯ್ ವಿಷಾಗೆ ವಿಷ ಪನೊಂದಿತ್ತೆ ವಿಷಾಗೆ ಗುಡ್ ಅರಿವು ಇಷ್ಟ ನಾನು ಮ್ಯೂಟ್ ಹೌದಾ ಯಾಕೆ ರೇಡೆಗಲ್ಲ ಬತ್ತೆ ಕನ್ನಡ ತುಳು ಬರ್ಪುಂಡ ಏರು ಮಾರ್ರೆ ಅವು ವೈಟ್ ಬಲಿತೇರು ಅರೆಗು ಗೊತ್ತಾಯ್ಜಿ ಅಂದ ವೈಟೇ ಬಲಿತೇರು ಗೊತ್ತಾಯ್ಜಿ ದೂರ ಬಲ್ತಾರೆ ಏರು ಅವರೇ ಮೆಸೇಜ್ ಹಾಕಿ ಭಾಗ್ಯಲಕ್ಷ್ಮಿ ಅವರೇ ಮೆಸೇಜ್ ಹಾಕಿ ಶಾರದವರೇ ಥ್ಯಾಂಕ್ ಯು ಇಂಕ್ಲೆಗ್ ಬತ್ತಿನ ಕನ್ನಡ ತುಳು ಬರ್ಪುಂಡು ಅಂದ ದರ್ಪೋಡು ಬತ್ತೊಂದು ಓಲ್ ತಿಕ್ಕಿನ ದರ್ಪೋಡು ಥ್ಯಾಂಕ್ ಯು ಸೊ ಮಚ್ ಗುಡ್ ಒಂದುವೇ ಮಲ್ತ್ ಲೈವ್ಡು ನೆರ್ಪಿನಿ ಎಂಕ್ ಒಂದುವೇ ಮಾತ ಲೈವ್ಡು ನೆರ್ಪಿನಿ ಎಂಕ್ ಒಂದುವೇ ಮಾತ ಲೈವ್ಡು ನೆರ್ಪಿನಿ ಏರಿಯೇ ಅಕ್ಷಯ ಇದಾಗ ಏರು ನೆರ್ತೇರು ಕೇಶವಣ್ಣ ಆಯನ ಮೆಸೇಜ್ ತೂದು ಸಾಕಾಂಡು ಸಿಸ್ ಅಂದ ಹೌದೌದು ವಿಧಾನಸೌಧ ನಾನು ನೋಡಿಕೊಂಡು ಬಂದಿದ್ದೇನೆ ಭಾಗ್ಯಲಕ್ಷ್ಮಿ ಇಷ್ಟ ಭಾಗ್ಯಶೀಸ್ ಅವರೇ ನಿಮ್ಮ ಮೆಸೇಜಿಗೆ ಆನ್ಸರ್ ಕೊಡ್ತಿದ್ದಾರೆ ನಮ್ಮ ರಾಜಣ್ಣನವರು ಅಯ್ಯ ಮದೆ ಹೌದು ವಿಧಾನಸೌಧ ನೋಡ್ಕೊಂಡು ಸೂಪರ್ ಶಾರದವರೇ ಥ್ಯಾಂಕ್ ಯು ಬೇಗ ಮಲ್ಕೋಬೇಕು ಇವತ್ತು ನಾನು ಎಲ್ಲರದ್ದು ಬ್ಲೂ ರಿಮೂವ್ ಮಾಡಿದ್ದೇನೆ ಅದಕ್ಕೆ ಯಾರಿಗೂ ನನ್ನಲ್ಲಿ ಮೆಸೇಜ್ ಶೋ ಆಗಲ್ಲ ಯಾನ್ ನೆರೊಂದು ಇತ್ತೆ ಆಂಡಲ ಬಲಿತೇರು ಅಂದ ಓಕೆ ಏತು ಕುಲ್ಲೂನ್ ಪಾಪ ಅರ್ಲ ಸಾಕಾಬಿಡ ನಾಳೆ ಒಂದು ಬ್ಯಾಡ್ ಕಮೆಂಟಿನವರಿಗಾದರೂ ಒಂದು ವಿಡಿಯೋ ಮಾಡಬೇಕು ಈಗ ಮಾತಾಡಿ ಈಗನೇ ಕೂತ್ಕೊಂಡು ಮಾತಾಡ್ತೀನಿ ನೋಡಿ ಬ್ಯಾಡ್ ಕಮೆಂಟಿನವರಿಗೆ ಒಬ್ಬ ನನ್ನ ವಿಡಿಯೋಗೆ ಬಂದು ಮೆಸೇಜ್ ಹಾಕಿದ್ದಾನೆ ಕಮೆಂಟ್ ಹಾಕಿದ್ದಾನೆ ಬ್ಯಾಡ್ ಕಮೆಂಟಿನವನು ನನಗೆ ನಾನು ಪಾಪಿ ಇದ್ದಾನಲ್ವ ಅವನು ಯಾನು ನೆರ್ಪಿನಿ ಪಾಡೋನಿ ಅಂತ ಜ್ಯೋತಿಷ್ ಬಂದು ಮಾಡ್ತಾರೆ ಮಾಗೆ ಸಿಸ್ಟರ್ ಅವರೇ ಸೆಪ್ಟೆಂಬರ್ನಲ್ಲಿ ನಾನು ಬರುವುದಿಲ್ಲ ನಾನು ಡಿಸೆಂಬರ್ಗೆ ಬರುವುದು ಗುಡ್ ಅಂದಿದ್ದಾರೆ ಎಂಕೋ ಒಂಜಿ ಜನತ ಬಡ್ಡೆ ಗೊತ್ತುಂಡು ಯಾಪಂದು ಜನವರಿ ಇರತ್ತಾಜಿ ಅತ್ತು ಡಿಸೆಂಬರ್ ಇರತ್ತಾಜಿ ಬಡ್ಡೆ ಅಂದಂದು ಗೊತ್ತು ಚೆಕ್ ಕರ್ಮ ಭಾಗ್ಯಲಕ್ಷ್ಮಿ ಅವರೇ ಥ್ಯಾಂಕ್ ಯು ಅಕ್ಕ ಬಾವ ಬಂದರು ಯಾವಾಗ ಅಕ್ಕ ಬಾವನಿಗೆ ಜ್ವರ ಮಲ್ಕೊಂಡಿದ್ದಾರೆ ಅವರು ಹೋಗಿಲ್ಲ ಅಂಗಡಿಗಿಂದ ಬಂದಿದ್ದರು ಮಧ್ಯಾಹ್ನ 6 ಗಂಟೆಗೆ ಸಂಜೆ ಜ್ವರ ಅವರಿಗೆ ಅದಕ್ಕೆ ಅಂಗಡಿಗೆ ಹೋಗಿಲ್ಲ ಬಾಬಾ ಟೇಕ್ ಆರ್ ಸಿಸ್ಟರ್ ಓಕೆ ಸಿಸ್ಟರ್ ಅಂತಿದ್ದಾರೆ ಓಕೆ ಸಿಸ್ಟರ್ ಜ್ಯೋತಿ ಅಕ್ಕನ ಲೈವ್ ಮಸ್ತ್ ಜನ ಇತ್ತೀರು ಏರ್ಲ ಪಾತೇರು ಪಾತೇರು ಜೇರ್ ಅಕ್ಕ ಬಾವ ಬಂದು ಹೋದರು ಭಾಗ್ಯಲಕ್ಷ್ಮಿ ಅವರು ಥ್ಯಾಂಕ್ ಯು ಒಂದೇ ಅಕ್ಷಯ್ ಬ್ರೋ ಅಂತಿದ್ದಾರೆ ಓಕೆ ಸಿಸ್ ಬಾಯ್ ಅಂತಿದ್ದಾರೆ ಸೂಪರ್ ಓಕೆ ಟೇಕ್ ಕೇರ್
ಬಾಯ್ ಬಾಯ್. ಹೌದಾ ಅಕ್ಕ, ಪ್ಯೂರ್ ಟೇಕ್ ಕೇರ್ ಅಕ್ಕ. ಊಟ ಮಾಡಿದ್ರ ಅಕ್ಕ? ಹಾಂ, ಊಟ ಆಯಿತು. ಊಟ ಮಾಡಿ ಮಲ್ಕೊಂಡಿದ್ದಾರೆ. ಸೂಪರ್ ಸೂಪರ್. ಬಾಯ್ ಬಾಯ್. ಭಾಗ್ಯ ಲಕ್ಷ್ಮಿ ಸೀಸ್ ಗುಡ್ ನೈಟ್ ಅಂತಿದ್ದಾರೆ ನಮ್ಮ ರಾಜ್ ಬ್ರದರ್. ಬಾಯ್ ಭಾಗ್ಯ ಸೀಸ್ ಅಂತಿದ್ದಾರೆ ಶಾರದವರು. ಡಾಕ್ಟರ್ ಹತ್ರ ಹೋಗ್ಬೇಕು. ಹೋಗಿದ್ದಾರೆ 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 ಡಾಕ್ಟರ್ ಹತ್ರ ಹೋಗಿ ಮದ್ದು ತಗೊಂಡು ಊಟ ಮಾಡಿ ಮಲ್ಕೊಂಡಿದ್ದಾರೆ. ಥ್ಯಾಂಕ್ ಯು ಶಾರದವರೇ. ಮೆಡಿಸಿನ್ ತಗೊಂಡ್ರಕ್ಕ? ಮೆಡಿಸಿನ್ ತಗೊಂಡಿದ್ದಾರೆ, ತಗೊಂಡು ಮಲ್ಕೊಂಡಿದ್ದಾರೆ. ನಿಮ್ಮ ಮೆಡಿಸಿನ್ ಎಲ್ಲ ತಗೋತಾರಕ್ಕ? ನನಗೆ ಏನು ಕಾಯಿಲೆ ಇಲ್ಲ ಮಾರೆ, ನನಗೆ ಮೆಡಿಸಿನ್ ಇಲ್ಲ. ಅದು ಮೊನ್ನೆ ಒಂದು ಸರ್ತಿ ಒಂದು 10 ದಿನದ ಮೆಡಿಸಿನ್ ಕೊಟ್ಟಿದ್ರು. ಮತ್ತೆ ನಾನು ಅದು ಡಾಕ್ಟ್ರ್ ಬಿಟ್ಟು ಬೇರೆ ಡಾಕ್ಟ್ರ್ ಹತ್ರ ಹೋದೆ. ಅವರಂದ್ರೆ ಇದೆಲ್ಲ ತಗೋಬೇಡಿ ಅಂತ ಕೇವಲ 5 ಮಾತ್ರೆ ಕೊಟ್ಟರು. ಅದರಲ್ಲೆಲ್ಲ ಎಲ್ಲ ಸರಿಯಾಗಿದೆ. ನನಗೆ ಇಲ್ಲ. ಆಯಿತು, ಹೆಲ್ತ್ ಇಶ್ಯೂಸ್ ಆಗಿತ್ತಲ್ಲ ಅಕ್ಕ. ಅವತ್ತು ಆಗಿತ್ತು. ಒಂದು ಇಲ್ಲಿ ಹತ್ತಿರದ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಅವರು 1,000 ಬಿಲ್ ಮಾಡಿ ಇಷ್ಟು ಮಾತ್ರೆ ಕೊಟ್ಟಿದ್ರು. ಮನೆಗೆ ಬಂದು 2-3 ದಿನ ತಗೊಂಡೇನೆ. ಏನಾದರೂ ಏನೂ ಇದರಲ್ಲಿ ಯೂಸ್ ಇಲ್ಲ ಅದರಲ್ಲಿ. ಮತ್ತು ನಂದು ಡಾಕ್ಟ್ರು ನಾನು ನಾನು ಮುಂಚೆ ಹೋಗ್ತಿದ್ದ ಡಾಕ್ಟ್ರು, ಲೇಡೀಸ್ ಡಾಕ್ಟ್ರು, ಅಲ್ಲಿಗೆ ಹೋದೆ. ಅಲ್ಲಿ ಅವ್ರ ಹತ್ರ ಟೆಸ್ಟ್ ಮಾಡುವಾಗ ಅವ್ರು ಕೇವಲ 10 ರೂಪಾಯಿದು ಮಾತ್ರೆ, 5 ಮಾತ್ರೆ, ಅದರಲ್ಲೆಲ್ಲ ಕ್ಲಿಯರ್ ಆಯಿತು. ಓಕೆ ಅಕ್ಕ, ಸೂಪರ್ ಸಾಲದವರು. ಥ್ಯಾಂಕ್ ಯು. ಓಹೋ ಹೋ ಹೋ, ಬತ್ತೀರಿ. ಏನು ಸ್ಪೆಷಲ್ ಇವತ್ತು? ಸ್ಪೆಷಲ್ ಏನಿಲ್ಲ. ಸಿವಿಲ್ ಇಂಜಿನಿಯರ್ ಅವರೇ ಹಾಯ್, ವೆಲ್ಕಮ್ ಇಂಜಿನಿಯರ್ ಅವರೇ, ವೆಲ್ಕಮ್. ಬನ್ನಿ. ಗುಡ್ ನೈಟ್ ಅಕ್ಕ. ಓ ದೇವಾ, ಒಂದು ಲೈಕ್ ಕೊಡಿ ಸಿವಿಲ್ ಅವರೇ, ಒಂದು ಲೈಕ್ ಕೊಡಲಿ. ಮತ್ತೆ ಗುಡ್ ನೈಟ್ ಅನ್ನಿ, ಲೈಕ್ ಕೊಡಿ. ಒಂದು ಲೈಕ್ ಕೊಡಿ. ಗುಡ್ ನೈಟ್. ಬಾಯ್ ಅಕ್ಕ, ಗುಡ್ ನೈಟ್. 31 ಲೈಕ್ ನಾನ್, ಥ್ಯಾಂಕ್ ಯು. ಲೈವ್ ಮಾಡ್ತಾ ಇದ್ದೀರಾ ನೀವು ಸಿವಿಲ್ ಇಂಜಿನಿಯರ್ ಅವರೇ? ಶಾರದವರೇ ಥ್ಯಾಂಕ್ ಯು. ಲೈವ್ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ, ಸಾರಿ. ಇವಳು ಯಾಕೆ ಬಂದಿಲ್ಲ? ನನ್ನ ಸೊಸೆ ಯಾಕೆ ಬಂದಿಲ್ಲ? ಶಾರದವರೇ ಥ್ಯಾಂಕ್ ಯು. ಗುಡ್ ಅಂತಿದ್ದಾರೆ ಅಕ್ಕ. ಮರ್ಮಲ್ ಹುಲ್ಲು ಗುತ್ತುಚ್ಚಿ ಓಡಿಪೋತೋಲೊಂದು. ಓಕೆ ಸಿಸ್, ಓಕೆ ಶಾರದವರೇ, ಓಕೆ. ಥ್ಯಾಂಕ್ ಯು ಸೊ ಮಚ್. ಸತೀಶ್ ಭಂಡಾರಿ ಅವರೇ ಹೇಗಿದ್ದೀರಿ? ಆರಾಮಾಗಿದ್ದೀರಲ್ಲ? ನಾನು ಗರ್ಭಿಣಿ ಧರ್ಮಕ್ಕೆ. ಅಯ್ಯಯ್ಯೋ, ಇದು ಯಾರು? ಓಕೆ ಸಿಸ್, ಓಕೆ. ಬಾಯ್. ಯಾರಿದು? ಯಾರಿಗೆ ಮೆಸೇಜ್ ಹಾಕಿದಿರಿ? ಸುದಿ ಇಲ್ಲ ಇವತ್ತು ಗರ್ಭಿಣಿ. ಅಯ್ಯೋ ಮದೇವ. ಬಾಯ್. ಶ್ರದ್ಧಾ ಅವರಿಗೆ ಹೇಳಲಿಕ್ಕೆ ಹೋದ, ರದ್ದು ತಪ್ಪಿ ಹೋಗಿ ಎಂಥದೋ ಬೇರೆ ಆಯಿತು. ಹೌದಾ? ಯಾರಿಗೆ ಅಂದಿದ್ದದು? ಗರ್ಭಿಣಿ ಸುದೀಪು ಎಲ್ಲಿದ್ದಾರೆ? ಶ್ರದ್ಧಾ ಅವರಿಗೆ, ಶಾರದಾ ಅವರಿಗ? ಶಾರದಾ ಅವರು ಹೋದ್ರು. ಶಾರದಾ ಅವರು ಹೋದ್ರು. ಶಾರದಾ ಅವರು
ಯಾರಿದ್ದೀರಾ ಬನ್ನಿ. ಅಚ್ಚು ಸಿಸ್ ಯಾಕೆ ಬರಲಿಲ್ಲ ಗೊತ್ತಿಲ್ಲ ರಾಜಣ್ಣ, ಬಂದಿಲ್ಲ ಬಂದಿಲ್ಲ ರಾಜಣ್ಣ. ಯಾಕಂತಾನೆ ಗೊತ್ತಿಲ್ಲ, ಬಂದಿಲ್ಲ ಅವರು. ಬಂದಿಲ್ಲ ರಾಜಣ್ಣ, ಇಲ್ಲ ಇವತ್ತು ಅವರು ಕೂಡ ಬರಲಿಲ್ಲ. ಇಲ್ಲ ಇಲ್ಲ, ಗೊತ್ತಿಲ್ಲ, ಏನೋ ಬ್ಯುಸಿ ಇರಬೇಕಾ ಏನೋ, ಯಾರಿಗೆ ಗೊತ್ತು. ಸುದೀಪ್ ಕೂಡ ಬಂದು ಹೋದರು ಅರ್ಧದಲ್ಲಿ, ಏನಂತ ಗೊತ್ತಿಲ್ಲ. ಸುದೀಪ್ ಅವರು ಬಂದು ಹೋದರು ಅರ್ಧದಲ್ಲಿ. ಗುರುಪ್ರದಿ ಲೈಕ್ ಕೊರಿ ಅಕ್ಕ, ಹಾಯ್ ಗುರುಪ್ರದಿ ಅನ್ನ ಹಾಯ್, ವೆಲ್ಕಮ್. ಉಲ್ಲೆ ಖೂ ಉಲ್ಲರೇ, ಓಕೆ ಅಕ್ಕ ನಮಸ್ತೆ. ಎಂಚ ಉಲ್ಲರ್ಗೆ ಯಾನ್ ಸೌಖ್ಯ, ಈರೆಂಚ ಉಲ್ಲರು ಈರೆಂಚ ಉಲ್ಲರು. ಗುರುಬ್ರು ಸೊಲ್ಮೇಲೆ ಬಣ್ಣದಲ್ಲೇರು ರಾಜಣ್ಣಿ, ಯಾನ್ ಸೌಖ್ಯ ಬಣ್ಣದಲ್ಲೇರು. ಥ್ಯಾಂಕ್ ಯು. ವನಸ ಮಲ್ತಾರ ಅಕ್ಕ, ವನಸ ಮಲ್ತಾಯ ಗುರುವಣ್ಣ, ಈರು ವನಸ ಮಲ್ತಾರ. ದಾದಾ ಸ್ಪೆಷಲ್ ಇತ್ತೇನು ಗುರುವಣ್ಣ, ಏನೇ ವನಸಕ್ಕೆ ದಾದೆ. ಎಂಕ್ ಫಿಶ್ ಅಂದೆ, ಎಂಕ್ ಒಂದು ದಾಲ್ ರೈಸ್ ಮಲ್ದಿನಿ ನೀನು. ದೀಪಾಸಿಸ್ ಥ್ಯಾಂಕ್ ಯು ಸೋ ಮಚ್. ದೀಪಾಸಿಸ್ ಪೂರ ಪೋಯರಕ್ಕ ಏರ್ಲ ಇಜ್ಜಿರು ನಂದಿಯ ಪೋಯಿರಲ್ಪ ಹೆಲ್ಪಿಂಗ್ ಆರ್ನ ಲೈವ್ ಒಂದಂಡತ ಅಂಚದು ಅಚ್ಚು ಅಂಬಿನೇತ್ರೆ ಅಚ್ಚು ಅಚ್ಚು ಒಡೆ ಪೊಯ್ಯಲಿ ಗೊತ್ತು ಜಿ ಯಾರು ಬೊಯ್ ಜೋಲಿನಿ. ದೀಪಾ ಅವರೇ ನಮಸ್ತೆ ಅಂತಿದ್ದಾರೆ. ಅಚ್ಚು ಒಡೆ ಬೋತಲು ಗೊತ್ತು ಜಿ ಒಲ್ಲ ಬಿಸಿ ಪೋಡಲು ಒಲ್ಲ ಬಿಸಿ ಪೋಡಿ ಜಿನ ಬರಂದೆ ಕುಲ್ಲಿನ ಎಲ್ಲ ಹತ್ತಾಲು. ದೀಪಸಿಸ್ ನಮಸ್ತೆ ಅಣ್ಣ ಅಂತಿದ್ದಾರೆ ನೋಡಿ. ದೀಪಸಿಸ್ ಮತ್ತೆ ಇದಕ್ಕೆ ನವರಾತ್ರಿಗೆ ಊರಿಗೆ ಹೋಗ್ಲಿಕ್ಕಿಲ್ವಾ? ಊರಿಗೆ ಜ್ಯೋತಿಸಿಸ್ ಥ್ಯಾಂಕ್ ಯು ಸೋ ಮಚ್ ಜ್ಯೋತಿಸಿಸ್. ಗುರುವಣ್ಣ ಊಟ ಆಯಿತು ನಿಮ್ಮ ಅಂತಿದ್ದಾರೆ. ಜ್ಯೋತಿ ಅಕ್ಕ ನಮಸ್ತೆ. ವನಸಾಣಿಗೆ ಏನಂದಲ್ಲೇರು ನಮ್ಮನ ಗುರುವಣ್ಣೆ. ಊರಿಗೆ ಹೋದ್ರಾ ಮತ್ತೆ ಬರಲಿಕ್ಕೆ ಮನಸ್ಸಾಗಲ್ಲ ಸಿಸ್. ಹೌದು ಖಂಡಿತ ದೀಪ ಸಿಸ್. ಪ್ರಶಾಂತ್ ಬೆದ್ದಾರ್ ಅವರು ಬಂದರು. ಹಾಯ್ ಪ್ರಶಾಂತ್ ಅವರೇ ಗುರುಬ್ರು ನಮಸ್ತೆ ಪಣಂದಲ್ಲೇರು. ಪ್ರಶಾಂತ್ ಹಾಯ್ ವೆಲ್ಕಮ್. ಲೈಕ್ ಕೊಡಿ ಆಯಿತಾ ಒಂದು ಪ್ರಶಾಂತ್ ಅವರೇ.
ಊರಿಗೆ ಹೋದ್ರೆ ಮನಸ್ಸಾಗಲ್ಲ, ನಮಗೆ ರಜೆನೇ ಇಲ್ಲ. ಮಕ್ಕಳಿಗೆ ಎಕ್ಸಾಮು 8ಕ್ಕೆ. ಗುರುಬ್ರು ನಮಸ್ತೆ. ದೀಪಾವಳಿಗೆ 10 ದಿನ ರಜೆ ಇರುತ್ತೆ. ಜ್ಯೋತಿಸಿಸ್ ಥ್ಯಾಂಕ್ ಯು. ಯಾನು ಜಿಪ್ಪುನಿ ಬಾಯ್, ಆಲ್ ಗುಡ್ ನೈಟ್. ಬಾಯ್ ಬಾಯ್ ಬಾಯ್, ಗುಡ್ ನೈಟ್. ಸುಮಾ ಅವರೇ ಥ್ಯಾಂಕ್ ಯು ಸೋ ಮಚ್. ತಾವುತ್ತು ತಾವುತ್ತು ಅಂದರೆ ನಾನು ಇದ್ದೀನಿ ಸಿಸ್. ಇದ್ದೀರಾ? ಬನ್ನಿ 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 ಸುಮಾ ಅವರೇ, ಥ್ಯಾಂಕ್ ಯು. ರಾಜ್ಗುರು ದಾದಾ ಮಲ್ಪುನು ಪಲ್ಲೆ, ನೈಸ್ ಲೈವ್ ಸುಮಾ ಅವರೇ, ಥ್ಯಾಂಕ್ ಯು. ಸುಮಾ ಅವರೇ ನೀವು ಲೈವ್ ಮಾಡ್ತಿಲ್ವಾ? ಸುಮಾ ಸಿಸ್ ನೀವು ಲೈವೇ ಮಾಡ್ತಿಲ್ವಾ? ನಿಮ್ಮ ಲೈವೇ ಸಿಗ್ತಿಲ್ಲ ಇವಾಗ ನನಗೆ. ಲೈವ್ ಮಾಡ್ತಿಲ್ವಾ? ಹೆಚ್ಚಿನ ಜನ ಅಂತೂ ಲೈವ್ ಸಿಗ್ತಿಲ್ಲ ನನಗೆ. ಥ್ಯಾಂಕ್ ಯು ದೀಪಸಿಸ್, ಥ್ಯಾಂಕ್ ಯು. ಜ್ಯೋತಿ ಅಕ್ಕ ಮನಂದಲೆ ರಾಜನ್ನೇ ಥ್ಯಾಂಕ್ ಯು ಅಂತಿದ್ದಾರೆ. ಪ್ರಶಾಂತ್ ಬ್ರದಾರ್ ಅವರು. ಪ್ರಶಾಂತ್ ಬ್ರದಾರ್ ಒಂದು ಲೈಕ್ ಕೊಡಿ ಆಯ್ತಾ, ಡಬಲ್ ಟ್ಯಾಪ್ ಮಾಡಿದ್ದೀನಿ, ಆದರೆ ಯಾರು ಬರೋಲ್ಲ. ಮಾಡಿದ್ದೀರ ಸತ್ಯಕ್ಕೂ? ನಿಜವಾಗ್ಲೂ ಮಾಡಿದ್ರು ನೀವು? ಯಾಕೆ ನನಗೆ ಸಿಗಲ್ಲ ಹಾಗಾದರೆ ಲೈವ್? ಹೌದಾ? ಅವು ನನ್ನ ಐ ಡಿ ಜ್ಯೋತಿ ಅಕ್ಕ, ಅವು ಎನ್ನ ಐ ಡಿ ಜ್ಯೋತಿ ಅಕ್ಕ. ಓಲು ನೈಸ್ ಅಂತಿದ್ದಾರೆ ದೀಪ ಅವರು. ಮಾಡಿದಿರಿ ಸತ್ಯಕ್ಕೂ ಮಾಡಿದಿರಿ? ಸಿಗಲ್ಲ ನನಗೆ ಸುಮ್ಮ ಅವರೇ. ಇಲ್ಲಾದ್ರೆ ನಮ್ಮ ಬರದಿರ್ತೀನಾ? ಓ ನೈಸ್ ಲೈವ್ ಅಂತಿದ್ದಾರೆ. ಅದು ರಾಜ್ಬ್ರು ಗೊತ್ತಾಂಡಿ ಇರೇಗ ಭಾರಿ ಕಷ್ಟ ಉಂಡು ಗೊತ್ತಾಂಡ. ಓವಿಯೇ ಜ್ಯೋತಿಸಿಸ್ ನೀವು ಊರಿಗೆ ಹೋಗಲ್ವಾ? ಇಲ್ಲ, ನೆಕ್ಸ್ಟ್ ದೀಪಾವಳಿಗೆ ಇಲ್ಲ, ಹೋಗೋದಿಲ್ಲ ನಾನು ಹೋಗೋದು ಇನ್ನು ನಾನು ಹೋಗೋದು ಊರಿಗೆ ಇನ್ನು ಮೇ ತಿಂಗಳಿಗೆ. ಮಕ್ಕಳಿಗೆ ರಜೆ ಸಿಕ್ಕಿದ ಮೇಲೆ 1 ತಿಂಗಳು ಹೋಗಿ ಇದ್ದು ಬರ್ತೀನಿ. ನೋಡಬೇಕು, 1 ತಿಂಗಳಿರಬೇಕು ಅಂತ. ಸತ್ಯ ಯಾವಾಗಲೂ ನಿಮ್ಮ ಮೇಲೆ ಆನೆಗೂ. ಹೌದಾ? ಬರ್ತೀರಾ? ನಾನು ಬರ್ತೀನಿ ಸುಮ್ಮ ಅವರೇ, ಖಂಡಿತ. ಯಾರು ಬರೋದಿದ್ರು ನಾನು ಬರ್ತೀನಿ. ಪ್ರಶಾಂತ್ ಅವರೇ ಊಟ ಆಯಿತು, ನಿಮ್ದಾಯ್ತಾ? ನಾನು ಊಟ ಮಾಡ್ಕೊಂಡು ಬಂದೆ. ನೀವು ಊಟ ಮಾಡಿದಿರಾ? ಎಂತ ಊಟ ಮಾಡಿದ್ರಿ ಪ್ರಶಾಂತ್ ಅವರೇ? ಹೌದಾ? ಹೌದು, ನಾನು ಹೋಗೋದಿಲ್ಲ. ಪದೇ ಪದೇ ಹೋದರೆ ಖರ್ಚು ವೇಸ್ಟ್, ಖರ್ಚಲ್ಲ ಅಲ್ವಾ? ಸುಮ್ಮನೆ ಅಂತಕ್ಕೆ ಅಂತ ಹೋಗೋದೇ ಇಲ್ಲ. ನಾನು ಅಲ್ಲಿ ಭವ್ಯ ಅಕ್ಕನಿಗೆ ಸಹ ಸಪೋರ್ಟ್ ಮಾಡ್ತಾ ಇದ್ದೇನೆ. ಅಕ್ಕ ಅಲ್ಲಿ ಜ್ಯೋತಿ ಅಕ್ಕ ಬಂದರು ಸಹ ಇನ್ನೊಂದು ಐಡಿಯಲ್ಲಿ ಏರಿದ್ದೇನೆ ಮೂಲ ಅಂತ ಹೇಳಿದೆ. ಹಾಗಾಗಿ ಹೌದಾ ರಾಜ್ಬ್ರು ಮಸ್ತ್ ಕಿರೀಟ ಉಂಡು ಅತೆ ಪೂರ ಅಗ್ಲಿಗಳ ಸಪೋರ್ಟ್ ಮಲ್ಪೇರು ಕಷ್ಟ ಪನ್ನಿ ಸಿಸ್ ಅಂದ. ಹೌದಾ ಸಿಸ್? ಹೌದೌದು, ತುಂಬ ಖರ್ಚಲ್ವಾ? ಸುಮ್ಮನೆ ಎಲ್ಲಾದರೂ ವೇಸ್ಟ್ ಖರ್ಚು. ನಾವು ಹೋಗಿ ಬರೋದು ಮಾಡಿದ್ರಲ್ವಾ? ಅನ್ನ ರಸಮ್. ಓ ಅನ್ನ ರಸಮ್ಮ ಪ್ರಶಾಂತ್ ಬಿರ್ದಾರ್ ಅವರೇ. ನನಗೆ ದಾಲ್ ರೈಸ್ ಬ್ರದರ್, ದಾಲ್ ರೈಸ್ ಊಟ ಮಾಡಿದ್ದು ನಾನು. ನೆಕ್ಸ್ಟ್ ಮಂತ್ ಅಮ್ಮ ಪಪ್ಪ ಬರ್ತಾರೆ ನಮ್ಮ ಮನೆಗೆ. ಹಾಗೆ ಓ ಹೌದಾ? ನೀವು ಹೋಗ್ತೀರಾ ಊರಿಗೆ? ತುಂಬ ಚೆನ್ನಾಗಿ ಅಲ್ವಾ? ನನಗೆ ಯಾರು ಬರೋದಿಲ್ಲ. ನಾನು ಒಬ್ಬಳೇ ಬರ್ಲಿಕ್ಕಂದ್ರೂ ಅಮ್ಮನಿಗೆ ಆಗೋದಿಲ್ಲ ಅಂತಾರೆ. ಯಾರೂ ಬರೋದಿಲ್ಲ ನನ್ನ ಮನೆಗೆ, ಯಾರು ಬರೋದಿಲ್ಲ. ಸೂಪರ್, ನಾನು ಒಬ್ಬಳೇ. ನೈಸ್, ಬರಬೇಕಲ್ವಾ? ಅಮ್ಮ ಪಪ್ಪ ಎಲ್ಲ ತುಂಬ ಖುಷಿ ಅಲ್ವಾ ದೂರ ಇರುವಾಗ? ಖುಷಿ ಸಿಸ್, ಹೌದು, ತುಂಬ ಖುಷಿ ಆಗುತ್ತೆ. ಯಾವ ಊರು? ನಾನು ಮುಂಬೈಯಲ್ಲಿರೋದು ಬ್ರದರ್. ನನಗೆ ಆ ಎಲ್ಲ ಖುಷಿ ಎಲ್ಲ ಮದುವೆ ಆದಮೇಲೆ ಹೋಗಿದೆ. ಯಾರೊಟ್ಟಿಗೆ ಕೂಡಲಿಕ್ಕಿಲ್ಲ, ಯಾರೊಟ್ಟಿಗೆ ಫ್ಯಾಮಿಲಿ ಅಂತ ಏನಾದರೂ ಫಂಕ್ಷನ್ ಇದ್ದರೆ ಹೋಗ್ಲಿಕ್ಕಿಲ್ಲ. ಆದರೆ ಒಂದು ವರ್ಷಕ್ಕೆ ಒಮ್ಮೆ ಹೋಗೋದು. ಏನಾದರೂ ದೊಡ್ಡ ಫಂಕ್ಷನ್ ಇದ್ದರೆ, ಸಣ್ಣ ಫಂಕ್ಷನ್ಗೆ ಹೋಗ್ಲಿಕ್ಕಿಲ್ಲ. ಅವರಿಗೆ ಸಹ ತುಂಬ ಖುಷಿ. ಹೌದಾ? ಅಯ್ಯೋ, ನನಗೆ ತುಂಬ ನಿಮ್ಮ ಮನೆಗೆ ಬರ್ತಿದ್ದಾರೆ, ನನಗೆ ಖುಷಿ ಎಂತ ಗೊತ್ತಿಲ್ಲ. ನನಗೆ ಒಮ್ಮೊಮ್ಮೆ ಒಬ್ಬಳೇ ಇರ್ತೀನಲ್ವಾ, ನಾವು ಊರಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಏನೋ ಅಂತ ಅನ್ಕೋತೀನಿ ಒಮ್ಮೊಮ್ಮೆ.
ಅಕ್ಕ ನಮ್ಮ ಕಂಪನಿ ನೋಡಿ ಹೇಗೆ ಅನಿಸುತ್ತು ನಿಮಗೆ? ಸಮುದ್ರದ ಮಧ್ಯದಲ್ಲಿ ಇದೆ, ಸುನಾಮಿ ಬಂದರೆ ಎಲ್ಲರ ಕತೆ ಮುಗೀತು. ನಿಮಗೆ ಅದು ನೋಡಿ ವಿಡಿಯೋ ಹೇಗೆ ಅನಿಸುತ್ತೋ ಹೇಳಿ ಅಕ್ಕ. ಎಂತ ಗೊತ್ತಾ ರಾಜಣ್ಣ, ನಿಜವಾಗ್ಲೂ ತುಂಬ ಖುಷಿ ಆಯಿತು ಒಂದು, ಆದರೆ ತುಂಬ ಡೇಂಜರಸ್ ಪ್ಲೇಸ್ ಅಲ್ವಾ, ತುಂಬ ಡೇಂಜರ್ ಪ್ಲೇಸ್. ಅದ್ಯಾಕೆ ಅವರು ಸಮುದ್ರದ ಮಧ್ಯದಲ್ಲಿ ಕಟ್ಟಿದ್ರು, ಅಲ್ಲಿ ಕಟ್ಟಿದ್ರು, ತುಂಬ ಡೇಂಜರ್ ಅಲ್ವಾ? ಹೌದು ಸಿಸು, ದೂರ ಇದ್ದರೆ ಅದೇ ಕಷ್ಟ. ಹೌದು, ಏನು ಮಾಡೋದು, 8-9 ವರ್ಷ ದೂರ ಇದ್ದೀನಿ ಮನೆಯವರಿಂದಲ್ವ. ಹೋಗಿ ಬರ್ತೀನಿ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಹಾಗೆ. ದೀಪ ಸಿಸ್ ನಮಸ್ತೆ ಅಂತಿದ್ದಾರೆ ರಾಜಣ್ಣ. ರಾಜಣ್ಣ ಅವು ಸಮುದ್ರದ ಮಧ್ಯಡು ಉಂಡತೆ ಅವಿನ ತೂನಗನೆ ಒಂಥರ ಪೋಡಿಯಾನೆ ಇಂಕೋರ ಮಧ್ಯ ಸೈಡ್ ಡಂಚಿ ಪುನಗ ತುಂಬ ಒಂಜಿ ಖುಷಿ ಅಂಡಿತು. ದಾಂಡೊಂಜಿ ಪೂರ ಪೋಡಿಗೆದ ಒಂಜಿ ಉಂದವು. ದೀಪ ಸಿಸ್ ನಮಸ್ತೆ ಅಂತಿದ್ದಾರೆ ಅಕ್ಷಯ ಪಾತ್ರೆ ಅವರು. ದೀಪ ಸಿಸ್ ನಮಸ್ತೆ ಬಣ್ಣದಲ್ಲರು. ದೀಪ ಸಿಸ್ ನಮಸ್ತೆ. ದೀಪ ಸಿಸ್ ನೋಡಿ ಮಾತಾಡಿಸ್ತಿದ್ದಾರೆ ನಿಮ್ಮನ್ನು. ಪ್ರಶಾಂತ್ ಅವರೇ, ನೀವು ಎಲ್ಲಿ? ಅವರು ನನ್ನ ಹಸ್ಬೆಂಡ್ ಹತ್ರ ಹೇಳೋದು ಊರಲ್ಲಿ ಮನೆ ಮಾಡುವ ಅಂತ, ಅದಕ್ಕೆ ಅವರು ಬೈಯುವುದು ಅಲ್ಲಿ ಎಂಥ ಕೆಲಸ ಉಂಟು ಅಂತ ಕೇಳೋದು. ನಾನು ಕೂಡ ಅದೇ ಮಾಡೋದು, ಊರಲ್ಲಿ ಮನೆ ಮಾಡುವ ಅಂತ. ನನಗೂ ಕೂಡ ಅದೇ ಪರಿಸ್ಥಿತಿ. ದೂರ ಒಂದೊಂದು ಸರ್ತಿ ಅನ್ಕೋತೀನಿ ನಾನು, ಒಂದೊಂದು ಸರಿ ಅನ್ಕೋತೀನಿ ಯಾಕೆ ಆಗಿ ದೂರಕ್ಕೆ ಬಂದೆ ಅಂತ. ಏನು ಮಾಡೋಕ್ಕಾಗಲ್ಲ, ಇದ್ದ ನನ್ನ ಹಸ್ಬೆಂಡ್ ಮನೆಯಲ್ಲಿ. ಹೌದಕ್ಕ, ನಮಗೆ ಕೆಲಸ 4 ಸುತ್ತ ಕೂಡ ಸಮುದ್ರ ಉಂಟು, ನಾವು ನಡುವಲ್ಲಿ ಇರೋದು. ಹೌದು, ತುಂಬ ಕಷ್ಟ. ಅದೇ ನಮಸ್ತೆ ರಾಜಣ್ಣ ಅಂತಿದ್ದಾರೆ ನೋಡಿ. ಊರಲ್ಲಿ ಮನೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಅದೊಂದು ಖುಷಿಯೇ ಬೇರೆ. ಲೈಕ್ ಗೊತ್ತು ನೀವು ಎಂತ ಭಟ್ರು ಭಟ್ರ ಥರ ಮಾತಾಡೋದು. ಲೈಕ್ ಗೊತ್ತು ಅಂದರೆ ಎಂಥದ್ದು ಪ್ರಶಾಂತಣ್ಣ? ಲೈಕ್ ಗೊತ್ತಂದರೆ ಎಂಥದ್ದು? ಅದು ನೀವು ಭಟ್ರ ಥರ ಮಾತಾಡೋದಾ? ಕನ್ನಡವ ನಿಮ್ಮದು? ನನಗೆ ಮುಂಬೈಯಲ್ಲಿ ಇರಲಿಕ್ಕೆ ಮನಸ್ಸಿಲ್ಲ ಸಿಸ್. ನನಗೆ ಉಂಟಾ ಮತ್ತೆ? ನನಗಿಲ್ಲ. ಊರಿಗೆ ಹೋದರೆ ಕೂಗಿಕೊಂಡೇ ಬರೋದು ನಾನು. ನನ್ನ ತಾಯಿ ಮನೆಯಲ್ಲಿ ಇದ್ದೆ ಒಂದು 15 ದಿನ. ಈ ವರ್ಷದಲ್ಲಿ ಹೋಗಿದ್ದೆ ಅಲ್ವಾ ರಜೆಯಲ್ಲಿ, 15 ದಿನ ಅಷ್ಟೇ. 15 ದಿನ ಇಲ್ಲ, 15 ದಿನ ತಾಯಿ ಮನೆಯಲ್ಲಿದ್ದೆ. ಕೂಗಿಕೊಂಡೇ ಬಂದದ್ದು ಬರುವಾಗ. ಎಷ್ಟು ಕೂಗಿದೆ ಅಂದರೆ ನನಗೇನೆ ಗೊತ್ತು, ಅಷ್ಟು ಕೂಗಿಕೊಂಡು ಬಂದಿದ್ದೀನಿ. ಪ್ರಶಾಂತ್ ಅಣ್ಣ ಒಂದು ನನ್ನ ಚಾನಲ್ಗೆ ಹೋಗಿ ಒಂದು ಗಿಫ್ಟ್ ಕೊಡಿ ಆಯಿತಾ? ಪ್ರಶಾಂತ್ ನನ್ನ ಚಾನಲ್ಗೆ ಹೋಗಿ ಒಂದು ಗಿಫ್ಟ್ ಕೊಡಿ ಆಯಿತಾ? ನಮಗೆ ಮುಂಬೈ ಇಷ್ಟ, ನಮಗೆ ಇಷ್ಟ ಇಲ್ಲ. ಹೌದು, ಅಲ್ಲಿ ತುಂಬ ಖುಷಿ. ಹೌದು, ಭಾವ ಹೇಗೆ ಇದ್ದಾರೆ? ಮಾತ್ರೆ ತಗೊಂಡು ಬಂದಿದ್ದಾರೆ ಭಾವ. ಹೌದು, ಮಲ್ಕೊಂಡಿದ್ದಾರೆ, ಅವ್ರು ನಿದ್ದೆ ಮಾಡಿದ್ದಾರೆ. ಬೇಜಾರಾಗಬೇಡಿ ಸಿಸ್. ನಿಜವಾಗ್ಲೂ ನಾನು ಒಂದೊಂದು ಸರಿ ಅಳ್ತೇನೆ, ನಾನು ಯಾಕೆ ಮುಂಬೈಗೆ ಬಂದೆ, ನಾನು ಊರಲ್ಲಿ ಇರಬೇಕಿತ್ತು ಅಂತ. ಏನು ಮಾಡೋದು, ನನಗೆಂತ ಗೊತ್ತಂದರೆ ಯಾರು ಬರೋದಿಲ್ಲ ಅಲ್ವಾ ಊರಲ್ಲಿ. ಅವರವರ ಕೆಲಸ ಅವರವರು ಇರ್ತಾರೆ. ಹೌದು, ಅವ್ರವ್ರಿಗೂ ಕೆಲಸ ಇರುತ್ತೆ. ಆದರೆ ಯಾರಿಲ್ಲ, ನನ್ನ ಮಕ್ಕಳಿಗೂ ಕೂಡ ಫ್ಯಾಮಿಲಿ ಪ್ರೀತಿ ಸಿಗುವುದಿಲ್ಲ. ಅಜ್ಜಿದ್ದು ಪ್ರೀತಿ ಇಲ್ಲ, ಯಾರ ಪ್ರೀತಿ ಸಿಗಲ್ಲ. ಅಪ್ಪ ಅಮ್ಮ ಅಂದು ಬಿಟ್ಟು ಮತ್ತು ಯಾರು ಪ್ರೀತಿ ಸಿಗಲ್ಲ. ಅದು ಒಂದು ಬೇಜಾರು ಒಂದು ಕಡೆ, ಹಾಗೆ ಬೇಜಾರಿರುತ್ತೆ. ಆದರೆ ದೊಡ್ಡಪ್ಪ ಎಲ್ಲ ಇದ್ದಾರೆ ಇಲ್ಲಿ ಮುಂಬೈಯಲ್ಲಿ, ಮಕ್ಕಳದ್ದು ಇವ್ರದ್ದು ಅಣ್ಣ ಬ್ರದರ್ಸ್ ಎಲ್ಲ ಇದ್ದಾರೆ. ಲೈಕ್ ಉತ್ತಾ ಅಂದರೆ ಲೈಕ್ ಕೊಟ್ಟೆ ಅಂತ. ನಮ್ಮಂಥ ಕೋಪಿಷ್ಠಗೂ ಆರ್ ಬೇಡ, ನಮ್ಮಂಥ ಕೋಪಿಷ್ಠಗೂ ಊರು ಬೇಡ. ಹೌದು, ನೀವು ಕೋಪಿಷ್ಠವ? ಹೌದು, ನನಗೆ ಊರು ಇಷ್ಟ. ನನಗೂ ಕೂಡ ಇರಲಿಕ್ಕೆ ಖುಷಿ ಇಲ್ಲ. ನಾನು ಏನು ಮಾಡೋದು, ಜೀವನ ಸಾಗಿಸಬೇಕೆಂದು ಇಲ್ಲಿದ್ದೇನೆ 15 ವರ್ಷದಿಂದ. ನೀವು 15 ವರ್ಷದಿಂದ ಇದ್ದೀರಿ, ನಾನು 9 ವರ್ಷದಿಂದ ಇದ್ದೀನಿ ಇಲ್ಲಿ. ಎಂತ ಮಾಡೋದು ಸಿಸ್, ನಮಗೆ ಈಗ ಪರವಾಗಿಲ್ಲ. ಅಮ್ಮ ಅಪ್ಪಗೆ ಏಜ್ ಆದಮೇಲೆ ತುಂಬ ಬೇಜಾರು. ಅವರು ಇಬ್ಬರೇ ಇರ್ತಾರೆ, ನಾವೆಲ್ಲ ದೂರ ಇರ್ತೇವೆ ಅಂತ. ನಿಮ್ಮ ಅಪ್ಪ ಅಮ್ಮ ಇಬ್ಬರೇ ಇರೋದಾ? ನೀವು ಒಬ್ಬರೇ ಮಗಳಾ?
ನನಗಾಗಲ್ಲ. ನನಗೆ ನನ್ನ ಅಮ್ಮನನ್ನು ನೋಡಲಿಕ್ಕೆ ತುಂಬ ಜನ ಇದ್ದಾರೆ. ಅಣ್ಣಂದಿರಿದ್ದಾರೆ, ಅಕ್ಕಂದಿರಿದ್ದಾರೆ, ತಂಗಿ ಇದ್ದಾರೆ. ತಂಗಿ ಮನೆಯಲ್ಲಿದ್ದಾರೆ ಅಮ್ಮ ಈಗ ಬೆಂಗಳೂರಲ್ಲಿದ್ದಾರೆ. ನನ್ನ ಅಮ್ಮ ಬೆಂಗಳೂರಲ್ಲಿದ್ದಾರೆ. ಮತ್ತು ನನ್ನ ಅಣ್ಣಂದಿರಿದ್ದಾರೆ ಇಬ್ಬರು, ಅವ್ರು ನೋಡ್ಕೋತಾರೆ. ನನ್ನ ಅಕ್ಕಂದಿರಿದ್ದಾರೆ ಊರಲ್ಲಿ 3 ಜನ, ಅವ್ರು ನೋಡ್ಕೋತಾರೆ. ಅವರು ಈಗ ಇಲ್ಲಿ ಹೋಗಿದ್ದಾರೆ, ನನ್ನ ಅಲ್ಲಿಗೆ ಬರೋದಿಲ್ಲ ಅವರು ಅಷ್ಟೇ. ನಾನು ಮತ್ತು ಅಕ್ಕ, ಅವಳು ಸಹ ಬೆಂಗಳೂರಲ್ಲಿರೋದು. ಹೌದಾ, ಅದೇ ಕಷ್ಟ. ಮತ್ತೆಂತ ಗೊತ್ತಾ ದೀಪ ಅವರೇ, ಊರಲ್ಲಿದ್ದವರು ಮುಂಬೈಗೆ ಬರಲಿಕ್ಕೆ ಕೇಳೋದೇ ಇಲ್ಲ, ಬರೋದೇ ಇಲ್ಲ ಅಂತಾರೆ. ನನಗೆ ಆಗೋದಿಲ್ಲ. ಅಯ್ಯೋ ದೇವರೇ, ನನಗೆ ಕಾಲು ಕಟ್ಟ ಇದಾಗೆ ಆಗುತ್ತದೆ. ನನಗೆ ಆಗೋದಿಲ್ಲ ಅದೇ ಅನ್ನೋದಲ್ಲದೆ ಬರ್ತೀನಿ ಅಂತ ಒಬ್ಬರು ಕೂಡ ಅನ್ನಲ್ಲ. ನಂಗಾಗೋದಿಲ್ಲ ಅದೇ ಒಂದು ಮಾತಾಡೋದಲ್ವಾ ನಾನು ಅನ್ನೋದು ಎಂದು. ಹೌದು, ನನಗೆ ಆಗೋದಿಲ್ಲ, ಅದು ಬೋರ್ ಹಿಡಿದು ಹೋಗುತ್ತದೆ ಅಲ್ಲಿ. ನನಗೆ ಬರಲಿಕ್ಕೆ ಆಗೋದಿಲ್ಲ. ಒಂದೇ ಕೆಲಸ. ನನ್ನ ಅಮ್ಮನ ಹತ್ರ ಕೇಳಿದೆ, ಅಯ್ಯಪ್ಪ ದೇವರೇ ನಾನು ಬರೋದಿಲ್ಲಪ್ಪ. ಯಾರು ಮತ್ತೆ ಈಗ ಕರೀದನ್ನೇ ಬಿಟ್ಬಿಟ್ಟಿದ್ದೀನಿ, ಕರೀದೇ ಇಲ್ಲ ಯಾರನ್ನು ಕರೀದಿಲ್ಲ ಈಗ. ನಾನು ಒಬ್ಬಳೇ ಇರೋದು. ಎಲ್ಲರೂ ಹೋದ್ರು ಅಂತ ಅನ್ಕೋತೀನಿ. ನಾನು ಕೂಡ ಹೋಗ್ತೀನಿ. ಹೌದೌದು, ರಾಜಣ್ಣ ಬೇಜಾರಾಗಬೇಡಿ ಅಂತಿದ್ದಾರೆ. ಕೆಲಸ ಮಾಡಲೇಬೇಕು. ಜೀವನ ಎಲ್ಲಿ ಸಾಗಿಸಬೇಕು ಅಲ್ಲೇ ನಾನು ಅಕ್ಕನಿಗೆ ತಮ್ಮ, ನಮ್ಮ ಅಕ್ಕನಿಗೆ ಈಗ ಒಬ್ಬ ತಮ್ಮ ಕೂಡ ಇದ್ದಾನೆ, ಅದು ನಾನು. ಹೌದೌದು ರಾಜಣ್ಣ, ಖಂಡಿತ. ಹೌದು, ಖಂಡಿತ ರಾಜಣ್ಣ. ನಿಜವಾಗ್ಲೂ ನನ್ನ ತಮ್ಮವೇ ರಾಜಣ್ಣ. ನಾನು ಹೊರ ದೇಶದಲ್ಲಿರೋದು, 15 ವರ್ಷದಿಂದ ಇಲ್ಲೇ ಇದ್ದೇನೆ. ಯಾವುದೂ ಸಹ ನನಗೆ ಸಿಗೋದಿಲ್ಲ ಊರಿನಲ್ಲಿ. ನನಗೂ ಕೂಡ 8 ವರ್ಷದಿಂದ ಯಾವುದು ಜಾತ್ರೆ ಅದು ಇದು ಏನೂ ಸಿಗೋದಿಲ್ಲ. ಜಾತ್ರೆ ಟೈಮಲ್ಲಿ ಕೆಲವೊಂದು ಫಂಕ್ಷನ್, ನನ್ನ ಮನೆ ತಾಯಿ ಮನೆಯದು ಫಂಕ್ಷನ್, ತುಂಬ ಫಂಕ್ಷನ್ ನನ್ನ ತಾಯಿ ಮನೆಯಲ್ಲಿ ಆಗೋದು. ಅಂದರೆ ಹೆಣ್ಮಕ್ಳು ಜಾಸ್ತಿ ನಮ್ಮ ಮನೆಯಲ್ಲಿ. ಆದರೆ ನನಗೆ ಯಾವುದೂ ಸಿಗೋದಿಲ್ಲ. ನನಗೆ ಅಮ್ಮ ತಮ್ಮ ಯಾರೂ ಇಲ್ಲ, ಅಣ್ಣ ತಮ್ಮ ಯಾರೂ ಇಲ್ಲ. ಹೌದಾ, ನನಗೆ ಅಣ್ಣ ಇದ್ದಾರೆ, ತಮ್ಮ ಇಲ್ಲ. ತಮ್ಮನಾಗಿ ನನಗೆ ರಾಜಣ್ಣನವರು ಸಿಕ್ಕಿದ್ದಾರೆ. ನಮಗೆ ಸಹ ಅಕ್ಕ ತಂಗಿಯರು ಯಾರೂ ಇಲ್ಲ ಅಂತಿದ್ದಾರೆ. ನನಗೆ ಅಣ್ಣ ಇದ್ದಾರೆ, ಅಕ್ಕಂದಿರಿದ್ದಾರೆ, ತಂಗಿ ಇದ್ದಾರೆ, ತಮ್ಮ ಒಂದು ಇಲ್ಲ. ತಮ್ಮ ಒಂದಿರಬೇಕು ಯಾವಾಗಲೂ. ತಮ್ಮ ಇದ್ದರೆ ಎಷ್ಟೋ ಒಂದು ತರಲೆ ತುಂಟ ಎಲ್ಲ ಮಾತಾಡುವಾಗ ತುಂಬ ಖುಷಿ. ನನಗೆ ಯೂಟ್ಯೂಬಲ್ಲಿ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ಅಕ್ಕ ತಂಗಿಯರು ಸಿಕ್ಕಿದ್ದಾರೆ. ಹಾಗಾಗಿ ನಾನು ತುಂಬ ಹ್ಯಾಪಿ ಆಗಿದ್ದೆ ಅಂತಿದ್ದಾರೆ. ಅದು ಖಂಡಿತ. ಹೌದು, ಯೂಟ್ಯೂಬಲ್ಲಿ. ಹೌದು. ದೀಪಸಿಸ್ ಮಗಳು ಏನು ಮಾಡ್ತಿದ್ದಾಳೆ? ದೀಪಸಿಸ್ ಮಗಳು ಆರಾಮಿದ್ದಲ್ಲ? ಬರೋ ವರ್ಷ ಸ್ಕೂಲಿಗೆ ಸೇರ್ತೀರಾ? ನನ್ನ ಹಣೆ ಬರ ನೋಡಿ, ನನ್ನ ಅಕ್ಕನಿಗೆ ಸಹ 2 ಹೆಣ್ಮಕ್ಳು, ನನಗೆ ಸಹ 1 ಮಗಳು. ಈ ಮಕ್ಕಳು ಲಕ್ಷ್ಮಿ ಅಂದಿರು ದೀಪಸಿಸ್. ಹೆಣ್ಮಕ್ಳು ಅಂದರೆ ಲಕ್ಷ್ಮಿ ಅವಳು ಆಡ್ತಾ ಇದ್ದಾಳೆ ಸಿಸ್. ಹೌದು, ಹೆಣ್ಮಕ್ಳು ಅಂದರೆ ಲಕ್ಷ್ಮಿ ರೂಪ. ಅದನ್ನು ಯಾವತ್ತೂ ಬೇಡ. ನನಗೆ ಕೊಡಿ, ನಾನು ನಿಮಗೆ ಒಂದು ಗಂಡು ಮಗು ಕೊಡ್ತೀನಿ. ಸತ್ಯ, ನನಗೂ ತುಂಬ ಇಷ್ಟ ಸಿಸ್. ಹೆಣ್ಣು ಮಗು ಅಂದರೆ ನನಗೆ ತುಂಬ ತುಂಬ ಇಷ್ಟ. ನನಗೊಂದು ಇದ್ದಿದ್ರೆ ಎಷ್ಟು ಚೆನ್ನಾಗಿ ನೋಡ್ತಿದ್ದೀನೇನೋ ದೇವರೇ ಗೊತ್ತು. ಸತ್ಯಕ್ಕೂ ಹೌದು. ಲಕ್ಷ್ಮಿ ಅಂದಿರು. ಆ ಲಕ್ಷ್ಮಿಯನ್ನು ನಾವು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು. ಹೆಣ್ಮಕ್ಳು ಇರಲೇಬೇಕು. ಒಂದು ಮನೆಗೆ ಒಂದು ಹೆಣ್ಣು ಇರಬೇಕು. ನೀವು ಅಂತೀರಾ, ನಾನು ಕೂಡ ಅಂತೀನಿ. ಏನು ಗೊತ್ತಾ,
ನನ್ನ ಅಕ್ಕನವರಿಗೆ ಒಬ್ಬಳ ಅಕ್ಕನಿಗೆ 2 ಹೆಣ್ಮಕ್ಳು, ಇನ್ನೊಬ್ಬ ಅಕ್ಕನಿಗೆ 1 ಹೆಣ್ಮಕ್ಳು, ಇನ್ನೊಬ್ಬ ತಂಗಿಗೆ 1 ಹೆಣ್ಣು, ನನ್ನ ಅಣ್ಣನಿಗೆ 4 ಹೆಣ್ಣು, ಇನ್ನೊಬ್ಬ ಅಣ್ಣನಿಗೆ 1 ಹೆಣ್ಣು, ಇನ್ನೊಬ್ಬ ಅಣ್ಣನಿಗೆ ಆಗಲಿಲ್ಲ. ಎಲ್ಲರ ಹೆಣ್ಣು ಫ್ಯಾಮಿಲಿಯೇ ನನ್ನ ಕಡೆ, ಹೆಣ್ಣು ಕುಟುಂಬವೇ. ಆದರೆ ನನಗೆ ಮಾತ್ರ 2 ಗಂಡ್ಮಕ್ಳು. ಅದು ಗೊತ್ತಾ, ನನಗೆ ಮಾತ್ರ 2 ಗಂಡ್ಮಕ್ಳು. ಮತ್ತೆಲ್ಲರೂ ನನ್ನ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳೇ ಇರೋದು. ಹೆಣ್ಮಕ್ಳು ಅಂದರೆ ಬೇಜಾರಿಲ್ಲ ನನಗೆ ಖುಷಿನೇ. ಆದರೆ ನನ್ನ ಅಮ್ಮನಿಗೆ ಬೇಜಾರು, 1 ಗಂಡು ಮಗು ಇಲ್ಲ ಅಂತ. ನನ್ನ ಮನೇಲಿ ಹಾಗೇ ಆಗಿತ್ತು ದೀಪ ಎಲ್ಲರ ಅನ್ನೋದು ಎಲ್ಲ ಹೆಣ್ಮಕ್ಳು. ಅಕ್ಕನವರು ಕೂಡ ಹೆಣ್ಮಕ್ಳಾದರು, ದೊಡ್ಡಕ್ಕನಿಗೂ ಕೂಡ ಹೆಣ್ಮಕ್ಳಾದರು, ಸಣ್ಣಕ್ಕನಿಗೆ ಹೆಣ್ಮಕ್ಳಾದರು, ಮತ್ತು ಅಣ್ಣನಿಗೆ 4 ಹೆಣ್ಮಕ್ಳಾದರು, ಇನ್ನೊಂದು ಅಣ್ಣಿಗೆ ಆವಾಗ ಕೆಲವರು ಅಂತಾರೆ, ಇವ್ರ ಮನೆಯಲ್ಲಿ ಹೆಣ್ಮಕ್ಳೇ ಹುಟ್ಟೋದು, ಗಂಡು ಮಕ್ಕಳು ಹುಟ್ಟೋದೇ ಇಲ್ಲ. ನನಗೆ ಇದಾಗುವಾಗ ಹುಡುಗ ಹುಟ್ಟಿದಲ್ವ, ಎಷ್ಟು ಖುಷಿ ಅಂದರೆ ಅಷ್ಟು ಸಂತೋಷಪಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ನನ್ನ ಅಮ್ಮನಿಗೆ ಎಷ್ಟು ಖುಷಿ, ನನ್ನ ಅಕ್ಕನವ್ರಿಗೆ ಎಲ್ರಿಗೂ ಒಂದು ಖುಷಿ. ನಾನು ಇನ್ನೊಂದಾದರೂ ಹೆಣ್ಣು ಅಂತ ಅಂದ್ಕೊಂಡಿದ್ದೆ. ಅದು ಕೂಡ ಗಂಡು ಹುಟ್ಟಿದಾಗ ಅವರಿಗೆ ಆದ ಖುಷಿ ನನಗೆ ಆಗಲಿಲ್ಲ. ಅವರಿಗೆ ತುಂಬ ಖುಷಿ. ದೀಪ ಅವರೇ, ನಿಮ್ಮ ತಮ್ಮನಾಗಿ ನಾನು ಯಾವಾಗಲೂ ಇರ್ತೇನೆ, ನನ್ನನ್ನು ತಮ್ಮ ಅಂತ ಎನಿಸಿಕೊಳ್ಳಿ ಅಂತಿದ್ದಾರೆ. ಥ್ಯಾಂಕ್ ಯು ರಾಜಣ್ಣ ಅಂತಿದ್ದಾರೆ. ರಾಜಣ್ಣ, ನೀವು ಅಣ್ಣ ಆಗಬೇಕು, ತಮ್ಮ ಆಗಬೇಕಾ ಅಂತಿದ್ದಾರೆ. ಥ್ಯಾಂಕ್ ಯು ದೀಪಸಿಸ್ ಅಂತಿದ್ದಾರೆ. ನಮ್ಮಿಂದ ದೊಡ್ಡವರು ಸಣ್ಣವರ ಅಂತಿದ್ದಾರೆ ನೋಡಿ. ರಕ್ಷಾಬಂಧನ ಕಟ್ಟು ರಕ್ಷೆ ಆಗುತ್ತಾರೆ, ಎಲ್ಲರೂ ಹೋಗ್ತಾರೆ. ನಾನು ಇವಾಗ ಬ್ಲೂ ರಿಮೂವ್ ಮಾಡಿದ್ದೀನಿ ಬ್ಲೂ ಎಲ್ಲರದ್ದು ರಿಮೂವ್ ಮಾಡಿದ್ದೀನಿ ನಾನು. ಹಾಗೆ ಜನ ಕಡಿಮೆ, ಯಾಕಂದರೆ ಬ್ಲೂ ರಿಮೂವ್ ಮಾಡಿದರೆ ಯಾರಿಗೂ ಕೆಲವರಿಗೆ ಮೆಸೇಜು ಆಗಲ್ಲ. ನಾನು ಬೇಕಂತಲೇ ಮಾಡಿದ್ದು ನಾನು ಬ್ಲೂ ರಿಮೂವ್, ಯಾಕಂದರೆ ಫುಲ್ಲು ರಿಮೂವ್ ಕೊಟ್ಟು ಬಿಟ್ಟಿದ್ದೀನಿ. ಹೌದು. ನನ್ನ ಮೌನ ಆಗಿದೆ ಅಲ್ವ, ಗೊತ್ತಲ್ವ ನಿಮಗೆ. ಓಕೆ ರಜನ್ನ ಅಂದಿದ್ದಾರೆ. ಹೌದು ಸಿಸ್ಸು, ಗೊತ್ತು. ಪಿನ್ ಬೇಗ ಬರಲಿ. ಪಿನ್ಗೆ ಹಾಕಿದ್ದೀನಿ, ಒಂದು 3 ವಾರದಲ್ಲಿ ಬರುತ್ತೆ. 3 ವಾರದಲ್ಲಿ ಬರುತ್ತೆ ಸಿಸ್. 3 ವೀಕಲ್ಲಿ ಬರುತ್ತೆ 3 ವೀಕಲ್ಲಿ. ಅಣ್ಣನವರಿಗೆ ತಂಗಿಯವರು ಯಾವಾಗಲೂ ಥ್ಯಾಂಕ್ಸ್ ಅಂತ ಹೇಳೋದಿಲ್ಲ. ಅವರು ರಕ್ಷಾಬಂಧನವನ್ನು
ನನ್ನನ್ನು ಕಟ್ಟಿ ರಕ್ಷಣೆ ಮಾಡ್ತಾರೆ. ಯಾವಾಗಲೂ ನನಗೆ ಯಾವ ಭಾಗ್ಯ ಸಿಗಲೇ ಇಲ್ಲ. ನನಗೆ ಯಾರೂ ಅಕ್ಕ ತಂಗಿಯವರು ಇಲ್ಲ. ನಾವಿದ್ದೀವಲ್ವ, ನಾನು ಕಟ್ತೀನಿ ಬರೋ ವರ್ಷ. ನಿಮ್ಮ ಅಡ್ರೆಸ್ ಹಾಕಿ ನಾನು ಇಲ್ಲಿಂದ ಪಾರ್ಸೆಲ್ ಮಾಡ್ತೀನಿ. ಹೌದಾ, ಖುಷಿ ಆಯಿತು ಸೀಸ್ ಅಂತಿದ್ದಾರೆ. 2 ವಾರದಲ್ಲಿ ಬರ್ತದೆ. ಪಾನ್ ಕಾರ್ಡ್ ಎಲ್ಲ ಬಂತು, ಮಾಡಿಟ್ಟಿದ್ದೀನಿ, ನೋಡುವ, ಬರುತ್ತೆ. ಯಾವಾಗ ಬರ್ತೋ ಗೊತ್ತಿಲ್ಲ. ಅಚ್ಚುಕೆ ಅರಿನಕ್ಕ ನಮಸ್ತೆ. ನಮಸ್ತೆ ಅಚ್ಚು, ನಮಸ್ತೆ. ನಾನು ಸಹ ದೀಪಸಿಸ್ ಕೂಡ ಕಟ್ತಾರೆ. ಅರಿನಕ್ಕ. ರಾಜಣ್ಣ ಏನು ಗೊತ್ತುಂಡೆ, ಈ ಹೆಣ್ಣರು ನಮ್ಮ ನಿಜ ಮನಸ್ಸು ಅಣ್ಣ ತಮ್ಮ ಅಣ್ಣ ತಮ್ಮ ಪಂಡದ ಎನ್ನುವುದು ನಾವೇ ಅವೇನು ಯಾಪುಗ್ಲ ಚೇಂಜ್ ಆಪುಜವು ಅಣ್ಣ ತಮ್ಮ ಸಂಬಂಧ. ಅಚ್ಚುಕೆ ಅರಿನಕ್ಕ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಅಚ್ಚು. ಇಂಚ ಉಲ್ಲ ಅಚ್ಚು, ಹುಷಾರುಲ್ಲನಾ, ಸೌಖ್ಯನಾ? ಅಕ್ಕ ಅನ್ಮ್ಯೂಟ್ ಪ್ಲೀಸ್. ಮ್ಯೂಟ್ ಮಾಡಿದ್ದೀನಿ, ಅನ್ಮ್ಯೂಟು ಇದ್ದೆ. ಏನಾಗಿದೆ? ಸೊಲ್ಮೇಲು ರಾಜಣ್ಣ ಮನಲೇರು ದಾದೆ ಅರಿನಕ್ಕ ನೀಲ ಬೆಚ್ಚಡುಲ್ಲ ರಿಚ್ ಇದಾಯ್ಗ ಖುಷಿ ಇಟುಲ್ಲೆ ಬಲ. ನನ್ನದು ಪ್ರಾಪರ್ ಉಡುಪಿ. ನಾನು ಈಗ ಇರುವುದು ಕಾರ್ಕಳದಲ್ಲಿ. ಹೌದು, ಕಾರ್ಕಳದಲ್ಲಿ ಇರುವುದು ರಾಜಣ್ಣ. ಕಾರ್ಕಳದಲ್ಲಿ ಇಪ್ಪುನು ರಾಜಣ್ಣೆ. ಓ ಹೌದಾ, ನಾವು ಕುಂದಾಪುರ ಅಂತಿದ್ದಾರೆ, ಕುಂದಾಪುರದವರವರು. ಮದುವೆಯಾಗಿ ಮುಂಬೈಗೆ ಬಂದಿದ್ದು. ನಾನು ಕೂಡ ಮದುವೆಯಾಗಿಯೇ ಬಂದಿದ್ದು. ಈರ್ನ ಮೋನೆಡು ದಾಲ ಇನಿ ಕಲೆ ಗೊತ್ತಾಪುಜಿ ದಾದ ಅನ್ಪುನು ಪರಿಸ್ಥಿತಿ ಅಚ್ಚು. ಹೌದಾ ಸೀಸ್ ಅಚ್ಚು, ದಾದ ಮಲ್ಪುನು ಪರಿಸ್ಥಿತಿ. ನಿಂಗಳು ಏರ್ಲ ಲೈವ್ ಬತ್ತಿಜಿ ಡಕ್ಕಲೆ ಬಲ್ತವ್ರು. ಅಯ್ಯೋ ದೇವ ಪರಮಾತ್ಮ, ಜನಗಳೇ. ಥ್ಯಾಂಕ್ ಯು ಅರಿನಕ್ಕ ಅಂತಿದ್ದಾರೆ. ದಾದನಪ್ಪ ಮೋನೆ ಒಂತೆ ಚಪ್ಪೈತಿಲಕ್ಕ ತೋಜುಂಡು. ಇಜ್ಜಿಯ ಬ್ಯಾಡ್ ಕಮೆಂಟ್ ಬತ್ತಿತ್ತುಂಡಚ್ಚು, ಬ್ಯಾಡ್ ಕಮೆಂಟ್ ಮಸ್ತ್ ಬತ್ತಿತ್ತುಂಡಚ್ಚು. ಎನ್ನ ಮರ್ಮಲ್ ಬುಯ್ಜುಲತ್ತ ಬೇಜಾರಿಂಕ್ ಮರ್ಮಲ್ ಬೈತೀನಿ ಇಜ್ಜಿನ್ ದಾನಿಂದು ಗೊತ್ತು ಜನ ಮರ್ಮಲ್ ಬುಯ್ಜೋಳು. ಓ ಅಂದೆ ಅವ್ವಿ ಏನ ಮರ್ಮಲ್ ಬೊಯ್ಜೋಲಿ ಭಾರಿ ಬೇಜಾರು. ದಾದ ಮಲ್ಪುನು ಮಕ್ಕಳು ಮಲಗಿದ್ರೆ ಸೀಸ್ ಮಕ್ಕಳು ಬೇಗ ಮಲ್ಕೋತಾರೆ. ಯಾಕಂದರೆ ಅವರಿಗೆ ಸ್ಕೂಲಿಗೆ ಹೋಗಿ ಮಧ್ಯಾಹ್ನ ರಜೆ ಇರುವುದಿಲ್ಲ ಅಲ್ವಾ, ಅದಕ್ಕೆ ಬೇಗ ಮಲ್ಕೋತಾರೆ. ಅಚ್ಚು ಈದಾನೆ ಮೂಲು ಇತ್ತೆ ಬತ್ತೀನಿ. ಅಚ್ಚುದಾನೆ ಈ ಮೂಲು ಇತ್ತೆ ಬತ್ತೀನಿ ಆಚು. ಹೌದಾ ಹೌದು, ಅವ್ರು ಬೇಗ ಮಲ್ಕೋತಾರೆ. ಈರ್ನ ಮರ್ಮ ಎಲ್ಲೆತ್ತು ಪೋಯಿನಾ ಅಂದು. ಅಯ್ಯೋ ಆ ಮರ್ಮಯ್ಯ ಒಲ್ಲೆನಾ ದೇವ್ರೆ ಗೊತ್ತೇ. ಮರ್ಮಲ್ ಬೂಯ್ಜೊಲ್ಲೆ ಅಂದು ಬೇಜಾರು. ನನ್ನ ಮಗಳಿಗೆ ಗಂಟೆ 12 ಆಗಿದೆ, ನಿದ್ದೆ ಬರಲ್ಲ. ಹೌದಾ, ಇಲ್ಲ ನನ್ನ 9 ಗಂಟೆಗೆ ಮಲಗ್ತಾರೆ. ಚಿಕ್ಕವನು 8 ಮಲಗ್ತಾನೆ. ಅಂದರೆ ಸ್ಕೂಲಿಗೆ ಹೋಗಿ ಬರುವಾಗ ತುಂಬ ಅವರಿಗೆ ಸಾಕಾಗಿ ಇರ್ತು ಹೋಗುತ್ತೆ ಅಲ್ವಾ, ಅದಕ್ಕೆ ಮಲಗಿಬಿಡ್ತಾರೆ. ಇಬ್ಬರು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನಾನಿನ್ನು ಮಲಗೋದು. ನಾನು ಹೋಗ್ತೀನಿ, ಬಾಯ್. ಯಾನಿತ್ತೆ ಬರ್ತೀನಿ ಅಂದ ಇತ್ತೆ ಬರ್ತೀನಿ. ಓ అందచ్చు ఏం చెప్పడు బేలచ్చు బేలంచి ఉండొచ్చు. ఓకే సిస్ బాయ్, మలగి బాయ్. బాయ్ బాయ్ అచ్చు బాయ్, దీప సిస్ బాయ్, రాజన్న బాయ్, కేశవన్న బాయ్, మాతెరికల బాయ్.
ರಾಜಣ್ಣ ಇದ್ರೆ ಬಾಯ್ ಗುಡ್ ನೈಟ್. ರಾಜಣ್ಣ ದೀಪಸಿಸ್ ಬಾಯ್ ಅಂತಿದ್ದಾರೆ, ಅವರು ಇಲ್ವೇನ. ಬಾಯ್ ಗುಡ್ ನೈಟ್. ಯಾನ್ ಏಪಲ ಇರಿನ ಒಟ್ಟಿಗೆ ಉಳ್ಳೆ ಅಕ್ಕ ಎನ್ನ ಜೀವ ಇಪ್ಪಿನ ಮುಟ್ಟಾರಿನಕ್ಕ ಅಕ್ಕ ಪನ್ಪಿನ ಸ್ಥಾನವು ಯಾನ್ ಏಪಲ ರೆಸ್ಪೆಕ್ಟ್ ಮಲ್ಪೆ ಯಾನಕ್ಕ. ಥ್ಯಾಂಕ್ ಯು ರಾಜಣ್ಣ, ಥ್ಯಾಂಕ್ ಯು ರಾಜಣ್ಣ. ತುಲೆಯಾರು ದೀಪಸಿಸ್ ಗುಡ್ ನೈಟ್ ಬನ್ನಿ ಇರೇಗ ಅಚ್ಚುಕೆ ಗುಡ್ ನೈಟ್. ಬಾಯ್ ದೀಪಸಿಸ್ ಗುಡ್ ನೈಟ್, ಟೇಕ್ ಕೇರ್. ಬಾಯ್ ಬಾಯ್ ರಾಜಣ್ಣ, ಬಾಯ್ ಬಾಯ್. ಯಾನ್ಲ ಪೊಪ್ಪೆ ಜಿಪ್ಪು ಬೇಗ ನಿದ್ರೆ ಜೋರು ಬಾಯ್ ಅವೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಂತಿದ್ದಾರೆ ದೀಪಸಿಸ್. ಅವ್ರು ಕುಂದಾಪುರದವ್ರು, ನಾನು ಹೆಬ್ರಿ ಕಡೆಯವಳು ಅಲ್ವಾ ದೀಪಸಿಸ್? ನೀವು ಕುಂದಾಪುರ ಕಡೆಯವರು, ನಾನು ಹೆಬ್ರಿಯಿಂದ ಈ ಕಡೆ, ಎಲ್ಲಿ ನಮ್ಮದು ಹೆಬ್ರಿ ಕಡೆಯಿಂದ ಈ ಕಡೆ ಸ್ವಲ್ಪ. ಬಾಯ್ ಎಲ್ಲರಿಗೂ, ಬಾಯ್ ಗುಡ್ ನೈಟ್.